ವೀಕ್ಷಕರ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಏನು ಅನ್ನುವಂಥದ್ದು ತಮಗೆ ಈಗಾಗಲೇ ತಿಳಿದಿದೆ. ಮಾಯಾನಗರಿ ಮುಂಬೈ ನಮ್ಮ ಪಕ್ಕದ ರಾಜ್ಯದಲ್ಲಿ ಕನ್ನಡದ ಕಂಪನ್ನು ಪಸರಿಸಿ ಪತ್ರಿಕಾ ರಂಗಕ್ಕೆ ರಾಜ್ಯ ಸರ್ಕಾರ ಕೊಡಮಾಡುವಂತಹ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಸರಿಸುಮಾರು 3 ದಶಕಗಳಿಂದ ಮುಂಬೈನಲ್ಲಿ ಕರ್ನಾಟಕ ಮಲ್ಲ ಅಂದರೆ ಇತ್ತೀಚೆಗೆ ಕರ್ನಾಟಕ ಮಲ್ಲ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿ 33 ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ತಮ್ಮ ಒಂದು ಅನುಭವವನ್ನು ಹೊಂದಿರುವಂತಹ ಹಿರಿಯ ಪತ್ರಕರ್ತ, ಅಂಕಣಕಾರ, ರಾಜಕೀಯ ವಿಶ್ಲೇಷಕ, ಹೀಗೆ ಹಲವು ಆಯಾಮಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರುವಂತಹ ಹಿರಿಯ ಪತ್ರಕರ್ತ ಚಂದ್ರಶೇಖರ್ ಪಾಲೆತ್ತಾಡಿ ಅವರಿಗೆ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪ್ರಶಸ್ತಿಗೆ ಸರ್ಕಾರ ಅವರನ್ನು ಆಯ್ಕೆ ಮಾಡಿರುವಂಥದ್ದು. ಸೊ ಆ ಒಂದು ಸಂಭ್ರಮದಲ್ಲಿ ಅವರ ಜೊತೆಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿರುವಂಥದ್ದು. ಸೊ ಅವರ ಜೊತೆಗೆ ಒಂದಷ್ಟು ಮಾತನಾಡೋಣ. ಮುಂಬೈನಲ್ಲಿ ಕನ್ನಡ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡುವಂತಹ ಅನುಭವ, ಅದರ ಸಂಪಾದಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ವಿಚಾರಗಳು, ಸಂದಿರುವಂತಹ ಪ್ರಶಸ್ತಿ ಸನ್ಮಾನಗಳು, ಹೆಗಲ ಮೇರಿರುವಂತಹ ಜವಾಬ್ದಾರಿಗಳು, ಸಂಘ ಸಂಸ್ಥೆಗಳಲ್ಲಿ ಅವರು ತೊಡಗಿಸಿಕೊಂಡಿರುವಂತಹ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕಿದೆ. ಅವರ ಒಂದು ವಿಸ್ತೃತವಾದ ಪರಿಚಯವನ್ನು ಕೊಡುವುದಕ್ಕಿಂತ ಮುಂಚೆ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಬಹಳ ಖುಷಿ ಆಯಿತು. ಎಸ್, ಇನ್ನೊಂದಷ್ಟು ಅವರ ವಿಸ್ತೃತವಾದ ಪರಿಚಯವನ್ನು ತಮ್ಮ ಮುಂದೆ ನಾನು ಇಡೋದಕ್ಕೆ ಬಯಸ್ತಾ ಇದ್ದೇನೆ. 2022ನೇ ಸಾಲಿನ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥವರು ಚಂದ್ರಶೇಖರ್ ಪಾಲೆತ್ತಾಡಿ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಜತ್ತೂರಿನ ಪಾಲೆತ್ತಾಡಿ ಅವರಂತಹ ಚಂದ್ರಶೇಖರ್ ಅವರು ಮುಂಬೈನಲ್ಲಿ ನೆಲೆಸಿರುವಂಥದ್ದು. 1992ರಿಂದ ಈ ಒಂದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅನೇಕ ಸವಾಲುಗಳ ಮಧ್ಯೆಯೂ ಕೂಡ ಕರ್ನಾಟಕ ಮಲ್ಲ ಕನ್ನಡ ದಿನಪತ್ರಿಕೆಯನ್ನ ಹೊರನಾಡಿನಿಂದ ಇವರು ಪ್ರಕಟಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ. ಮುಂಬೈ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ವಿಭಿನ್ನವಾದ ಆಯಾಮವನ್ನು ಕೊಟ್ಟು ಕನ್ನಡ ಸಂಸ್ಕೃತಿಯ ಸಂವರ್ಧನೆಗೆ ಹೊರ ರಾಜ್ಯದಲ್ಲಿ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಶ್ರಮಿಸ್ತಾ ಬರ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಬೆಂಗಳೂರನ್ನ ಬಿಟ್ಟರೆ ಅತಿ ಹೆಚ್ಚು ಕನ್ನಡಿಗರು ಇರುವಂತಹ ಒಂದು ರಾಜಧಾನಿ ಅಥವಾ ಒಂದು ನಗರ ಯಾವುದು ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರದ ಮುಂಬೈ ಅನ್ನುವಂಥದ್ದು. ಮಾಯಾನಗರಿ ಮುಂಬೈನಲ್ಲಿ ಕನ್ನಡ ಹಾಗೂ ತುಳು ಸಾಹಿತ್ಯ ಸಂಸ್ಕೃತಿ, ಅಂದರೆ ಕೇವಲ ಕನ್ನಡ ಪತ್ರಿಕೆಯನ್ನ ಸಂಪಾದಕರಾಗಿ ಕೆಲಸ ಮಾಡುವ ಜೊತೆಗೆ ತುಳು ಸಾಹಿತ್ಯ ಸಂಸ್ಕೃತಿಗೂ ಕೂಡ ಅಪಾರವಾದ ಕೊಡುಗೆಯನ್ನ ಕೊಟ್ಟಿರುವಂಥವರು. ಪತ್ರಿಕೆ ಕೂಡ ತನ್ನದೇ ಆದ ರೀತಿಯಲ್ಲಿ ಬಹಳಷ್ಟು ಯೋಗದಾನವನ್ನ ಕೊಟ್ಟಿದೆ. 3 ದಶಕಗಳಿಂದ ಸಂಪಾದಕರಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಮಲ್ಲ ಪತ್ರಿಕೆಯಲ್ಲಿ. ಅದರ ಜೊತೆಗೆ ಇದು ಭಾರತ ಎನ್ನುವಂಥದ್ದು ಇವರು ಬರಿತಾ ಇರುವಂತಹ ಒಂದು ಅಂಕಣ, ನಿರಂತರವಾಗಿ ಅಂಕಣವನ್ನ ದಾಖಲಿಸ್ತಾ ಬಂದಿದ್ದಾರೆ. ಮುಖ್ಯವಾಗಿ ಕರ್ನಾಟಕ ಮಲ್ಲ ಪತ್ರಿಕೆಯ ಬಗ್ಗೆ ಹೇಳಬೇಕಂತಾದ್ರೆ ಇದು ಕನ್ನಡಿಗರ ಒಂದು ವಿಶ್ವಾಸಕ್ಕೆ ಪಾತ್ರವಾಗಿರುವಂತಹ ಒಂದು ದಿನಪತ್ರಿಕೆ ಅನ್ನುವಂಥದ್ದು. ಇನ್ನು ಕೇವಲ ಇವರು ಪತ್ರಕರ್ತರು ಅಥವಾ ಪತ್ರಿಕೆಯ ಸಂಪಾದಕರು ಅನ್ನುವಂಥದ್ದನ್ನು ಹೊರತುಪಡಿಸಿ ಇವರು ಒಬ್ಬ ಸೂಕ್ಷ್ಮಜ್ಞರಾಗಿದ್ದಾರೆ, ವಿಚಾರವಾದಿಯಾಗಿದ್ದಾರೆ, ಪ್ರಗತಿಪರ ಚಿಂತಕರಾಗಿದ್ದಾರೆ, ಅಪರೂಪದ ಪತ್ರಕರ್ತ. ಅದರ ಪರಿಣಾಮವಾಗಿ ಮುಂಬೈನ ಕನ್ನಡಿಗರು ಇವರ ಮೇಲೆ ಅಪಾರವಾದ ಪ್ರೀತಿ ಅಭಿಮಾನವನ್ನ ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು. ಅನೇಕ ಪತ್ರಿಕೆಗಳಲ್ಲಿ ಕೆಲಸವನ್ನ ಮಾಡಿ ಹಂತವಾಗಿ ಆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಆ ಸಂಪಾದಕರ ಸ್ಥಾನಕ್ಕೆ ಏರಿದಂತಹವರು. ಮಂಗಳೂರು ಮಿತ್ರ, ಹೊಸದಿಗಂತ, ಉದಯದೀಪ, ಹೀಗೆ ಅವರ ಅನೇಕ ಪತ್ರಿಕೆಗಳಲ್ಲಿ ಅವರು ಒಂದು ತಮ್ಮ ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೇರೆ ಬೇರೆ ಹುದ್ದೆಗಳಲ್ಲಿ ದುಡಿದಂತಹ ಅನುಭವಿ ಹಿರಿಯ ಪತ್ರಕರ್ತ ಅನ್ನುವಂಥದ್ದು. ಸಾಮಾಜಿಕ ಪ್ರಜ್ಞೆ ಅವರ ಮಾತು, ಕೃತಿ, ನೋಟ ಎಲ್ಲದರಲ್ಲೂ ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ದೇಶದ ಪತ್ರಿಕೋದ್ಯಮದ ಒಳಗೆ ಹೊರಗೆ ಎರಡೂ ವಿಚಾರಗಳನ್ನ ಒಂದು ಸೂಕ್ಷ್ಮಗಳನ್ನು ಅರಿತುಕೊಂಡಂಥವರು ಪ್ರಬುದ್ಧ ಚಿಂತಕರು, ಜೊತೆಗೆ ರಾಜಕೀಯ ವಿಶ್ಲೇಷಕರು ಕೂಡ ಆಗಿದ್ದಾರೆ. ಸೊ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಸಿಗುವಂತಹ ಪ್ರತಿಷ್ಠಿತ ವಡ್ಡರ್ಸೆ ರಘುರಾಮ ಶೆಟ್ಟಿಯವರ ಹೆಸರಿನಲ್ಲಿ ಕೊಡಮಾಡುವಂತಹ ಪ್ರಶಸ್ತಿಗೂ ಕೂಡ ಚಂದ್ರಶೇಖರ ಪಾಲೆತ್ತಾಡಿ ಅವರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರನ್ನ ಆರಿಸಿಕೊಂಡು ಬಂದಿದೆ ಅನ್ನುವಂಥದ್ದನ್ನು ನಾವು ಹೇಳಬಹುದು. ಸೊ ಇದೇ ಸಂದರ್ಭದಲ್ಲಿ 2018ನೇ ಸಾಲಿನ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪ್ರಶಸ್ತಿ ಏನಿದೆ ಅದು ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಜೊತೆಗೆ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ UP ಶಿವಾನಂದರಿಗೂ ಕೂಡ ಬಂದಿತ್ತು ಅನ್ನುವಂಥದ್ದು. ಮುಖ್ಯವಾಗಿ ಇದು ಕನ್ನಡ ಪತ್ರಿಕೆ ಅಥವಾ ಪತ್ರಿಕಾ ಸಮೂಹವನ್ನ ಕಟ್ಟಿ ಬೆಳೆಸಿದಂತಹ ಪತ್ರಕರ್ತರ ಸಾಧನೆಯನ್ನ ಗುರುತಿಸಿ ಸರ್ಕಾರ ಕೊಡುವಂಥದ್ದು. ರಾಜ್ಯದ
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡುವಂತಹ ಪ್ರಶಸ್ತಿ. ಸೊ 2022ನೇ ಸಾಲಿನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಕೋವಿಡ್ ಬಳಿಕ ಒಂದಷ್ಟು ಈ ಒಂದು ಪ್ರಶಸ್ತಿ ಪ್ರಕಟ ವಿಳಂಬವಾಗಿತ್ತು. ಸೊ ಇದೀಗ 5 ವರ್ಷಗಳ ಪ್ರಶಸ್ತಿಗಳನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಊರಿನ ನಮ್ಮವರೇ ಆಗಿರುವಂತಹ ಚಂದ್ರಶೇಖರ ಪಾಲೆತ್ತಾಡಿ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಖುಷಿ ಪಡಬೇಕಾದಂತಹ ಇನ್ನೊಂದು ವಿಚಾರ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಸರ್ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ. ನಿಮ್ಮ ಅಭಿನಂದನೆಗೆ ನನ್ನ ವಂದನೆಗಳು. ಹಾಗೆ ಸುದ್ದಿಯ ನಮ್ಮ ವಾಹಿನಿಗೆ, ನಮ್ಮ ಮಹಾರಾಷ್ಟ್ರದ ನನ್ನ ಓದುಗ ಬಂಧುಗಳಿಗೆ, ಹಾಗೆ ನಿಮ್ಮ ಸುದ್ದಿಯ ವಾಚಕ ವಾಣಿಗಳಿಗೆ ಅಥವಾ ನಿಮ್ಮ ಪ್ರೇಕ್ಷಕರಿಗೆ ಎಲ್ಲ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಖುಷಿಯ ವಿಚಾರ. ಧನ್ಯವಾದಗಳು ಸರ್. ಹೇಗೆ ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳೋದಿದ್ರೆ? ನೋಡಿ, ಬಹಳ ಖುಷಿ. ಯಾಕಂತ ಹೇಳಿದ್ರೆ ನನಗೆ 32 ವರ್ಷ ಪೂರ ನನ್ನ ಪತ್ರಿಕೋದ್ಯಮದಲ್ಲಿ ಆಯಿತು. ಹೌದು. ನಾನೊಬ್ಬ ರಾಜ್ಯಶಾಸ್ತ್ರದ MA ವಿದ್ಯಾರ್ಥಿ, ರಾಜ್ಯಶಾಸ್ತ್ರದ ವಿದ್ಯಾರ್ಥಿ. ನಾನು ಆಕಸ್ಮಿಕವಾಗಿ ಪತ್ರಿಕಾ ಉದ್ಯೋಗಕ್ಕೆ ಬಂದವ. ಅಥವಾ MA ಮಾಡಿದ್ದು ಕೂಡ ಹಾಗೆ ಒಂದು ಛಲ ನನಗೊಂದು ಹೊತ್ತು. MA ಮಾಡಬೇಕು, ಸ್ನಾತಕೋತ್ತರ ಪದವಿ ಅಂತ ಹೇಳಿದ್ರೆ ಏನು, ಹಾಗೆ ಈ ನಾನು ಸ್ವಲ್ಪ ಎಡ ಚಳವಳಿಯ ಮೂಲಕ ಬಂದವ. ನಮ್ಮ ಮನೆಯಲ್ಲಿ ನನ್ನ ಅಣ್ಣ ಲ್ಯಾಂಡ್ ರಿಫಾರ್ಮಿಗೆ ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ ನಡ್ಕೊಂಡು ಹೋದವ ಒಬ್ಬ, ರೈತ ಸಂಘದ ಮೂವ್ಮೆಂಟಲ್ಲಿ. ಹಾಗೆ ನಮ್ಮಲ್ಲಿ ಚಟುವಟಿಕೆ ರೈತ ಸಂಘದೆಲ್ಲ ಆಗ್ತಿತ್ತು. ಹಾಗೆ ಸ್ವಲ್ಪ ಎಲ್ಲ ಚಟುವಟಿಕೆಗಳಿದ್ದೆ ನಾನು. ಆ ವಿದ್ಯಾರ್ಥಿ ಇದಿರ್ಬೋದು, ಚಳವಳಿ ಇರ್ಬೋದು, ಕಾರ್ಮಿಕರೊಟ್ಟಿಗೆ ಹೋಗುವಂಥದ್ದು ಎಲ್ಲದಲ್ಲಿ ನಾನು ಇದ್ದೆ. ನಮ್ಮ ಪುತ್ತೂರಿನ ತಹಶೀಲ್ದಾರ್ ಆಫೀಸಲ್ಲಿ ನಾವು ಪಿಕೆಟಿಂಗ್ ಕೂಡ ಮಾಡಿದ್ದು ಉಂಟು. ಈ ಪತ್ರಿಕೋದ್ಯಮಕ್ಕೆ ನಾನು ಬಂದದ್ದು ಹೇಗೆ ಅಂತ ಹೇಳಿದ್ರೆ, ಇದು MA ಆಯಿತು. ಆ ನಂತರ 1-2 ಕಾಲೇಜುಗಳಲ್ಲಿ 1 ತಿಂಗಳು 2 ತಿಂಗಳೆಲ್ಲ ಲೆಕ್ಚರ್ ಮಾಡಿದ್ದೆ ನಾನು. ವಿಜಯ ಕಾಲೇಜಲ್ಲಿ ಮಾಡಿದ್ದೆ, ನಮ್ಮ ಉಪ್ಪಿನಂಗಡಿ ಜೂನಿಯರ್ ಕಾಲೇಜಲ್ಲಿ ಮಾಡಿದ್ದೆ. ಹಾಗೆ ಈಗ ಹೊಸದಿಗಂತ ಒಂದು ಕಾಲ್ಫರ್ ಇತ್ತು, ಅದಕ್ಕೊಂದು ಅಪ್ಲಿಕೇಶನ್ ಹಾಕಿದೆ. ಕಾಲ್ಫರ್ ಬಂತು, ಮತ್ತೆ ಇಂಟರ್ವ್ಯೂ ಮಾಡಿದ್ರು, ತಗೊಂಡ್ರು. ಆಗ ಅಲ್ಲಿ ಇಸಮ್ ನಮ್ದು ಬೇರೆ ಇದ್ರು ಕೂಡ ಅವ್ರು ಬಹಳ ಖುಷಿಯಾಗಿ ನಮ್ಮಲ್ಲಿ ಪೇಪರ್ಲಿ ಇಸಮ್ ಇಲ್ಲ ಅಂತ ಹೇಳಿದರು. 1 ವರ್ಷ ಅಲ್ಲಿ ದುಡಿಯುವಾಗ ಮಲ್ಲಿಕಾರ್ಜುನ ಗೊತ್ತಿರಬೇಕು ನಿಮಗೆ, ಮಂಗಳೂರು ಮಿತ್ರ ದಿನಪತ್ರಿಕೆ ಇಲ್ಲಿ ಮಂಗಳೂರಿನ ಹೊಸ ಮತ್ತೆ ಪ್ರಥಮ ಸಂಜೆ ಪತ್ರಿಕೆ, ಅದಕ್ಕೆ ನಮ್ಮ ಒಂದು ಗ್ರೂಪ್, ನಾನು ಇರ್ಬೋದು, ನಮ್ಮ ಕಿಣಿಯವರಿದ್ರು, ಪ್ರಭಾಕರ ಕಿಣಿ, ನಮ್ಮ ಕುಮಾರನಾಥ್, ಹಾಗೆ ಮತ್ತೆ ಆ ನಂತರ ನಾವು ಬಿಟ್ಟ ನಂತರ ನಮ್ಮ ರಂಜನ್ ಬಂದರು, BT ರಂಜನ್, ಈ ಬೋಳಂಗಡಿ ನಿಮ್ಗೆ ಗೊತ್ತಿರ್ಬೋದು, ಅಂಥವರೆಲ್ಲ ಬಂದಾಗ ಆ ಪತ್ರಿಕೆ ಒಂದು ಸೇರಿಕೊಂಡು ಬಹಳ ಕಟ್ಟಿದ್ದೆವು. ನಾವು ಹೊಸದಿಗಂತಕ್ಕೆ ಹೋದಾಗ ಆಗ ಅವರು ಟ್ಯಾಬ್ಲೆಟ್ ಇತ್ತು ಮೊದಲು. ಆ ಟ್ಯಾಬ್ಲೆಟನ್ನು ಒಂದು ಬಹುಶಃ 6 ತಿಂಗಳೇ ಬಂದು ಮಾಡಿರಬೇಕು. ಆ ನಂತರ ದೊಡ್ಡ ಸೈಜಿನ ಪೇಪರಿಗೆ ಬಂದದ್ದು. ಅಲ್ಲಿ ಕಂಪ್ಯೂಟರ್ ಕಲಿತಾ ಇದ್ರು. ನಮಗೆ ಎಡಿಟೋರಿಯಲ್ ಕರ್ಕೊಂಡು, ಆ ಎಡಿಟೋರಿಯಲ್ ನಾವಿದ್ದಾಗ ತುಂಬ ಜನ ಇದ್ರು ಅಲ್ಲಿ. ಆಗ ನಮಗೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಗೆ ಮಾಡೋದು, ನಮಗೆ ಜಯಕೃಷ್ಣ ಸೀನಿಯರ್ ಅವರು, ಆನಂತರ S ಜಯರಾಮ್ ಬಂದರು ಅಲ್ಲಿಗೆ. ಹಾಗೆ ಅಲ್ಲೆಲ್ಲ ಕಲೀಲಿಕ್ಕೆ ಆಯಿತು. ಈ ಅನುವಾದ ಹೇಗೆ ಮಾಡೋದು ಅಂತ ಆಯ್ತು, ಬಹಳ ಖುಷಿ ಆಯ್ತು ನಮಗೆ ಅನುವಾದವನ್ನು ಕಲೀಲಿಕ್ಕೆ. ಪೇಪರ್ನಲ್ಲಿ ಬರೆಯುವ ಸಿಸ್ಟಮ್ ಮತ್ತೆ ಬರೆಯುವ ಹುಚ್ಚು ನನಗೆ ಮುಂಗಾರಲ್ಲಿತ್ತು. ಮುಂಗಾರಿಗೆ ನಾನು ಬರೀತಾ ಇದ್ದೆ, ಅದರಲ್ಲಿ ಸಂವಾದಕ್ಕೆ ಬರೀತಾ ಇದ್ದೆ, ಚರ್ಚೆ ಆಗ್ತಿತ್ತು, ನನ್ನ ಸುದ್ದಿ ಬರೆದು ಹಾಕುವಂಥದ್ದು, ನಿಮ್ಮ ವಾಚಕವನಿಗೆ ಬರೆಯುವಂಥದ್ದು, ಅದೆಲ್ಲ ಹುಚ್ಚು ಸ್ವಲ್ಪ ಇತ್ತು. ಹಾಗಾಗಿ ಈ ಪತ್ರಿಕೋದ್ಯಮ ಬಹುಶಃ ಅಲ್ಲಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಮುಂದೆ ಹೋಯ್ತು, ಮಂಗಳೂರು ಮಿತ್ರ ಬಂತು, ಮಂಗಳೂರು ಮಿತ್ರವಾಗಿ ಮುಂಬೈಗೆ ಹೋದೆ ನಾನು. ಮುಂಬೈ ನಮ್ಮ ಮಲ್ಲಿಕಾರ್ಜುನ ಪೇಪರ್ ಎಲ್ಲ ಮಾರಿ ಬ್ಯಾಂಗ್ಳೂರಿಗೆ ಹೋದ್ರು. ಆಗ ನಾನು ಎಡಿಟರ್ ಆದೆ. ಅದು ನನ್ನ ಪತ್ರಿಕೋದ್ಯಮದ ಬದುಕು. ಈ ರೀತಿ ಜರ್ನಿ ಆರಂಭ ಆಯ್ತು. ಓಕೆ, ಬಹುಶಃ ತಮಗೆ ಈ ರೀತಿಯ ಒಂದು ಕನಸು ಆರಂಭದಲ್ಲಿ ಮೂಡಿದ್ದು ಹೇಗೆ ಅನ್ನುವಂಥದ್ದು, ಪತ್ರಕರ್ತನೇ ಆಗಬೇಕು ಅನ್ನುವಂಥದ್ದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಥವಾ ಕಾರಣ ಏನಾದ್ರೂ ಇತ್ತಾ? ಪತ್ರಕರ್ತ ಆಗಬೇಕು ಅಂತ ಅದೊಂದು ಇದು ಆಲೋಚನೆ ಇರಲಿಲ್ಲ ನನಗೆ. ಲೆಕ್ಚರ್ ಆಗಬೇಕು ಅಂತ ಬಹಳ ಆಲೋಚನೆ ಇತ್ತು. ಓಕೆ, ಅಲ್ಲ ಅದಕ್ಕೆ ಈಗ ತಾವು ಅಪ್ಲೈ ಮಾಡೋದಿಕ್ಕೆ ಅಲ್ಲ, ಅದೊಂದು ಮತ್ತೆ ಬಂತಲ್ಲ ನೋಡುವ ಅಂತ ಆಯ್ತು. ಹೇಗೆ ಆಗುವ ಅದೇ ಬರೆಯುವ ಹುಚ್ಚು ಸ್ವಲ್ಪ ಇತ್ತಲ್ಲ, ಆಗ್ಬಹುದು ಅಂತೇಳಿ. ಹಾಗಾಗಿ ಅದು ಹೋಯ್ತು. ಬಹುಶಃ ನಾನು ಲೆಕ್ಚರ್ ಆಗ್ತಿದ್ರೆ ನನಗೆ ಇಷ್ಟು ನನ್ನ ಹೆಸರು ಬರ್ತಿರ್ಲಿಲ್ಲ. ಬಹುಶಃ ನನ್ನ ಓದುಗ ಜನ, ಮುಂಬೈಯ ಓದುಗ ಜನರಿದ್ದಾರಲ್ಲ, ಅವರಿಗೆ ಪ್ರತಿಯೊಬ್ಬರಿಗೆ ನನ್ನ ಗುರುತ ಉಂಟು, ನನಗೆ ಅವ್ರದ್ದು ಗುರುತ ಇಲ್ಲ. ನೀವು ಅಲ್ಲಿ ಹೋಟ್ಲಿಗೆ ಹೋಗಿ ಒಂದು ಚಹಾ ಕುಡಿದ್ರೆ ನಮ್ಮ ಊರಿನವರು ಬಂದ್ರೆ ಇರು ಪಾಲೆತ್ತಾಡಿ ಎತ್ತ ಅಂತ ಕೇಳ್ತಾರೆ. ಬಹುಶಃ ಆ ಪ್ರೀತಿಯನ್ನ ನಾನು ಇಲ್ಲಿ ಒಬ್ಬ ಲೆಕ್ಚರ್ ಆಗಿರ್ತಿದ್ರೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಸಂಬಳ ಬರ್ಬೋದಿತ್ತು ಬಹುಶಃ ಬೇಕಾದಷ್ಟು, ಆದ್ರೆ ಆ ಪ್ರೀತಿ, ಜನರ ಓದುಗರ ಪ್ರೀತಿ ಬಹುಶಃ ನನಗೆ ಈ ಪತ್ರಿಕೋದ್ಯಮದಲ್ಲಿ ಬಹಳ ಸಿಕ್ಕಿದೆ. ಓಕೆ,
ಸೊ ಮುಂಬೈನಲ್ಲಿ ಕನ್ನಡ ಪತ್ರಿಕೆ ಬಹುಶಃ ನಾವು ಅಂದುಕೊಂಡಷ್ಟು ಸುಲಭ ಇದ್ದಿರ್ಲಿಕ್ಕಿಲ್ಲ ಆ ಸಂದರ್ಭದಲ್ಲಿ. ಹೇಗಿತ್ತು ಸರ್ ಆ ಒಂದು ಪ್ರಥಮ ಸಂದರ್ಭ, ಪರ ರಾಜ್ಯ ಅಂದ್ರೆ ಕನ್ನಡದ ಒಂದು ಪತ್ರಿಕೆಯನ್ನು ಆರಂಭ ಮಾಡಿ ಅದರಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡುವಂಥದ್ದು, ಅಂದಿನ ಸವಾಲುಗಳು? ನೋಡಿ, ಈಗ ಬಹಳ ಪತ್ರಿಕೆ ಮಾಡಲಿಕ್ಕೆ, ಬಹಳ ನಿಮಗೆ ಟಿವಿ ಮಾಡಲಿಕ್ಕೆ ಬಹಳ ಸುಲಭ ಇದೆ. ನಮ್ಮ ಆರಂಭ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಮಂಗಳೂರು ಮಿತ್ರವನ್ನು ಮಂಗಳೂರು ಮಿತ್ರ ಮಾಡುವ ಕೂಡ ಹಾಗೆ. ಆಗ ಟೆಲಿಪ್ರಿಂಟರ್, ಸುದ್ದಿಗೆ ಮೂಲ ನಮಗೆ ಟೆಲಿಪ್ರಿಂಟರ್ PTI, ಅಲ್ಲಿ ಕೂಡ PTI. ಆದರೆ ನಮ್ಮ ಮುಂಬೈಗೆ ಹೋದಾಗ PTI ನಮಗೆ ಸ್ವಲ್ಪ ದೂರ ಇತ್ತು, PTI ಕನೆಕ್ಷನ್ ಕೊಡಲಿಲ್ಲ. ಆಗ ನಿಮಗೆ ನ್ಯೂಸ್ ನಾನು ಟಿವಿ ಅಲ್ಲ, ಆಗ ಟಿವಿ ಬರಲೇ ಇಲ್ಲ ಅಷ್ಟು ದೊಡ್ಡದು. ಆಕಾಶವಾಣಿಯನ್ನು ಕೇಳಿ ನ್ಯೂಸ್ ಮಾಡಿದ್ದೇನೆ ನಾನು. ಲೀಡ್ ನ್ಯೂಸ್ ಆಕಾಶವಾಣಿಯನ್ನ ಕೇಳಿ ನಾನು ಬರೆದಿದ್ದೇನೆ. ಆಕಾಶವಾಣಿಯಲ್ಲಿ ಪ್ರಸಾರ ಆಗುವ ವಾರ್ತೆಯನ್ನ ಕೇಳಿ ಬರೆದಿದ್ದೇನೆ ನ್ಯೂಸ್ ಹೆಡ್ಡಿಂಗ್. ಮತ್ತೆ ನೋಡಿ, ಹೆಡ್ಡಿಂಗ್ ಅಂತೇಳಿ ಇಡೀ ಲೀಡ್ ನ್ಯೂಸೇ. ಮತ್ತೆ ಬಾಕಿ ಲೋಕಲ್ ಸ್ವಲ್ಪ ಸಂಗ್ರಹ ಆಗ್ತಿತ್ತು. ಮತ್ತೆ ಇಲ್ಲಿ ನಮ್ಗೆ ಆಗ ಮಂಗಳೂರು ಮಿತ್ರ ಇತ್ತಲ್ಲ, ಆ ಮಂಗಳೂರು ಮಿತ್ರದ ನ್ಯೂಸ್ ನಮ್ಗೆ ಅಲ್ಲಿಗೆ ಬರ್ತಿತ್ತು, ಹಾಕ್ತಿದ್ದೆವು ನಾವು. ಇಲ್ಲಿ ಅದು 2 ಪೇಜ್ ಇಲ್ಲಿ ನ್ಯೂಸ್ ಅಲ್ಲಿ ಹಾಕ್ತಿದ್ದೆವು, ಇಲ್ಲಿ 4 ಪೇಜ್ ಅಲ್ಲಿ ನಮ್ಗೆ 2 ಪೇಜ್ ಆಗ್ತಿದ್ದದ್ದು, ಅದನ್ನ ಅಲ್ಲಿ ಹಾಕ್ತಾ ಇದ್ದೆವು. ಆ ಆರಂಭದ ದಿನ ಅಂತ ಹೇಳಿದ್ರೆ ನಮ್ಮಲ್ಲಿ ಇದ್ದದ್ದು 2-3 ಜನ ಮಾತ್ರ ಸ್ವಲ್ಪ ಗೊತ್ತಿದ್ದವರು. ನನಗಿಂತ ಮುಂಚೆ ನಮ್ಮ ಜಯರಾಮ್ ಹೋಗಿದ್ದಾರೆ, ಅವರ ಒತ್ತಾಯಕ್ಕೆ ನಾನು ಹೋದ್ದು. ಬರುವುದೇ ಇಲ್ಲ ಅಂತ ಮುಂಬೈಗೆ ಬೇಡ ಅಂತ ಹೇಳಿದ್ದೆ. ಅದೇ ಮುಂಬೈ ಅವರು ಕರ್ಕೊಂಡ್ರು. ನಮ್ಮ ಮಲ್ಲಿಕಾರ್ಜುನ ಬರಲೇಬೇಕು ಒಂದು ವಾರ ಹಿಂದೆ ಬಿದ್ದಿದ್ದಾರೆ ನಂದು. ಇಲ್ಲಿ ಬಂದು ನಾನು ಬರೋದಿಲ್ಲ ಅಂತ ಹೇಳಿದ್ದಕ್ಕೂ ಆಗೋದಿಲ್ಲ ಅಂತೇಳಿ. ಆಗ ಇಲ್ಲಿ ಒಂದು ನಮ್ಮ ಒಂದು ನಾಟಕ ಎಲ್ಲ ಇತ್ತು, ನಿಮ್ಮ ಯಾವುದಕ್ಕಂತೇಳಿ ಜನವರಿ 26ಕ್ಕೆ ಬೋಂದೆಲ್ನಲ್ಲಿ ಒಂದು ನಾಟಕದಲ್ಲಿ ಪಾರ್ಟಿ ಎಲ್ಲ ಮಾಡಿದ್ದೆ ನಾನು. ಆಗ ಆ ನಾಟಕ ಮುಗಿದ ನಂತರ ಮನೆಗೆ ಹೋಗಿ ಅಲ್ಲಿಂದ ಅವರ ಒತ್ತಾಯಕ್ಕೆ ಮುಂಬೈಯ ಬಸ್ ಹತ್ತಿದ್ದು ನಾನು. ಆಗ ನಾನು ಮತ್ತೆ ಇಲ್ಲೊಬ್ಬ ನಮ್ಮ ದೋಸ್ತಿ ಒಟ್ಟಿಗೆ, ಅವರು ನಮ್ಮ ಕಂಪ್ಯೂಟರ್ ಇದ್ದವ, ಒಟ್ಟಿಗೆ ಹೋದೆವು ಮುಂಬೈಗೆ. ಮುಂಬೈಯಲ್ಲಿ ಬಹಳ ನೀವು ಹೇಳಿದ್ರಲ್ಲ, ಪತ್ರಿಕೆಯನ್ನು ಹೇಗೆ ಕಟ್ಟಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ರಾತ್ರಿ ನಮಗೆ ಊಟ ಇಲ್ಲ. ರಾತ್ರಿ ಊಟ ಮಾಡ್ಬೇಕಾದ್ರೆ ಮಾರ್ಗದಲ್ಲಿ ಅಲ್ಲಿ ಮಾರ್ತಾರೆ, ನೀವು ಅದನ್ನೇ ತಿಂದದ್ದು. ಯಾಕಂದ್ರೆ ಅಲ್ಲಿ ಇರುವುದು ನಾವು 3-4 ಜನ ನೋಡಿ. ಆ 3-4 ಜನದಲ್ಲಿ ನಾವು 8 ಪೇಜ್ ಪೇಪರ್ ಮಾಡಬೇಕು. ಒಂದು 12 ಗಂಟೆ ಒಳಗೆ ಅದು ಪ್ರಿಂಟಿಂಗ್ ಹೋಗ್ಬೇಕು. ಅದು ಕಾಂಟ್ರಾಕ್ಟ್ ಪ್ರಿಂಟಿಂಗ್, ಪ್ರೀ ಪ್ರೆಸ್ ಜರ್ನಲ್ ಪ್ರಿಂಟಿಂಗ್ ಇತ್ತು. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಸೈಕಲ್ ಎಲ್ಲ ಒಬ್ಬರು ಹೋಗ್ಕೊಂಡು ಹೋಗ್ತಿದ್ರು. ಆ ಸೈಕಲ್ ಪೇಜ್ ಹೋದ ನಂತರ ನಾವು ಮಾರ್ಗ ಕೇಳಿದ್ದು ಏನಾದ್ರೂ ತಿನ್ಲಿಕ್ಕೆ ಬರುದು. ಆಫೀಸಲ್ಲಿ ಮಲಗ್ತಿದ್ದೆವು. ಮತ್ತೆ ಆಫೀಸಿಂದ ಒಂದು ಹತ್ತಿರದಲ್ಲಿ ಒಂದು ನಮಗೆ ರೂಮ್ ಇತ್ತು ಅಂತ ಕೊಟ್ಟಿದ್ದಾರೆ, ಅದು ಮುಂಬೈಯ ಕೊಡಿಗೈ ದಾನಿ ಒಬ್ರು ಕೊಟ್ಟದ್ದು. ಅವರೆಲ್ಲ ಇದರಿಂದಾಗಿ, ಅವರ ನೆರವಿನಿಂದಾಗಿ ಪತ್ರಿಕೆಯನ್ನ ಕಟ್ಲಿಕ್ಕೆ ಆಯ್ತು. ಒಂದೇ ರೂಮಲ್ಲಿ ಒಂದು 10 ಜನ ಮಲಗ್ತಾ ಇದ್ದೇವೆ ನಾವು. ಕಂಪ್ಯೂಟರ್ನವರು ಎಲ್ಲ ಬೆಂಗಳೂರಿನವರು ಬಂದವರು, ಕಂಪ್ಯೂಟರ್ನವರು. ಮತ್ತೆ ನಾವಿಲ್ಲಿ ಜಯರಾಮ, ನಾನು ಕುಮಾರ್ನಾಥ್ 6 ತಿಂಗಳ ನಂತರ ಮಾತ್ರ ಬಂದದ್ದು. ಅದಕ್ಕೆ ಮೊದಲು ಈ ರಮೇಶ್ ಪೆರ್ಲಾ ಅಂತ ಒಬ್ರು ಇದ್ರು, ಅವರು ಸ್ಪೋರ್ಟ್ಸ್ಗೆ ಬರೀತಾ ಇದ್ರು. ಅವರು ಕೂಡ ಫಸ್ಟ್ಗೆ ಬಂದಿದ್ದಾರೆ. ಹಾಗೆಲ್ಲ ಆಯ್ತು, ಕಟ್ಟಿದ್ದೆವು, ಮಲಗಿದೆವು. ಹಣದ ಬಗ್ಗೆ ಚಿಂತೆ ಮಾಡಲಿಲ್ಲ, ಸಂಬಳ ಇರಲಿಲ್ಲ ನಮಗೆ. ನಮಗೆ ಪತ್ರಿಕೆ ಹುಚ್ಚು ಮಾತ್ರ ಇದ್ದದಾಗ ತೋಡಿತಲ್ಲಿ ಒಳಗೆ ಹೋಯ್ತು ನಾವು ಹಾಗೆ ಅಂತ ಎಲ್ಲ ಪತ್ರಿಕೆ ಆಯ್ತು. ಆ ಮೂಲಕ ರೂಪ ತಾಳಿದದ್ದು. ಸೊ ಆ ಸಂದರ್ಭದಲ್ಲಿ ಮನೆಯವರ ಒಂದು ತಮಗೆ ಸ್ಪಂದನೆ, ಪ್ರತಿಕ್ರಿಯೆ ಯಾವ ತರ ಇತ್ತು? ಅಲ್ಲ, ಮನೆಯವರಿಗೆ ಎಲ್ಲಿ ಇದ್ದಾನೆ, ಮುಂಬೈಗೆ ಹೋಗಿದೆ. ಮತ್ತೆ ಒಂದು ಹೇಳಬೇಕು, ಮುಂಬೈಲಿ ನನ್ನ ಯಾವ ಪರಿಚಿತ ಕೂಡ ಇಲ್ಲ. ಮತ್ತೆ ನಮ್ಮ ಊರಿನಿಂದ ಮುಂಬೈಗೆ ಹೋದವರು ಯಾರೂ ಇಲ್ಲ ನನಗೆ ಗುರುತವರು. ಈ ಉಡುಪಿ ಆಚೆ ಕಾರ್ಕಳದಲ್ಲಿ ಬೇಕಾದಷ್ಟು ಇದ್ದಾರೆ. ಆದ್ರೆ ನಮ್ಮ ಪುತ್ತೂರಿನವರು ಬೆರಳೆಣಿಕೆ ಕೂಡ ಸಿಗುದು. ನಮ್ಮ ಆಚೆಯವರು, ನಿಮ್ಮ ಉಪ್ಪಿನಂಗಡಿಯವರ ಆಚೆಯವರು ಸಿಗುವುದೇ ಇಲ್ಲ ಅಂತ ಪರಿಸ್ಥಿತಿ. ಹಾಗಾಗಿ ನನಗೆ ಅಲ್ಲಿ ಸಂಬಂಧದ ಪ್ರಶ್ನೆ ಬರಲಿಲ್ಲ. ನಮ್ಮ ಊರಿನಲ್ಲಿ ನಮಗೆ ಆಗ ಅಷ್ಟು ಮೊಬೈಲ್ ಇಲ್ಲ, ಕಾಗದ ಮಾತ್ರ ಬರಿಬೇಕಲ್ಲ, ಅಂತದ್ದೆಲ್ಲ ಇತ್ತು. ಇಲ್ಲದ್ರೆ ಲ್ಯಾಂಡ್ಲೈನ್ ಮಾಡಬೇಕು. ಲ್ಯಾಂಡ್ಲೈನ್ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ನನ್ನ ಮನೆಯಲ್ಲಿ ಕರೆಂಟ್ ಬಂದದ್ದು ನಾನು ಮುಂಬೈಗೆ ಹೋದ ನಂತರ. ಹಾಗೆ ಇತ್ತು. ನಾವೆಲ್ಲ ದೀಪದಲ್ಲಿ ಓದಿದವರು, ದೀಪ ಇಟ್ಟು. ಹಾಗೆ ಅದಕ್ಕೆ ಬರ್ತೇನೆ. ನಮ್ಮ ಬಾಲ್ಯ ಇಲ್ಲಿ ಹೇಗಾಯ್ತು? ನಿಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ? ಬಾಲ್ಯ ನೋಡಿ, ನಾವು ತಂದೆಯವರಿಗೆ 6 ಜನ ಮಕ್ಕಳು, 4 ಹುಡುಗರು, 2 ಹುಡುಗಿಯರು. ಎಲ್ಲ ಕೃಷಿ. ತಂದೆ ತಾಯಿಗೆ ಅಕ್ಷರ ಜ್ಞಾನ ಇಲ್ಲ ಇದ್ದದ್ರಲ್ಲಿ. ಆದ್ರೆ ಕಲಿಸ್ಲಿಕ್ಕೆ ಎಲ್ಲ ಮಕ್ಕಳಿಗೆ ಕಲಿಸ್ತಾರೆ. ಅಣ್ಣ 5ನೇ ಕ್ಲಾಸು, ಈಗ 2ನೇ ಅಣ್ಣ 6ನೇ ಕ್ಲಾಸು, ನನ್ನ ಅಕ್ಕ 7ನೇ ಕ್ಲಾಸು, ನನ್ನ ತಂಗಿ 8ನೇ ಕ್ಲಾಸ್ ಎಲ್ಲ ಕಲಿತದ್ದು. ನಾನು ಒಬ್ಬ MA ಮಾಡಿದ್ದಾನೆ, ನನ್ನ ತಮ್ಮ ಡಿಗ್ರಿ ಮಾಡಿದ್ದಾನೆ. ಹಾಗೆ ಆದ್ರೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಿದ್ದೇವೆ, ಅವರು ಕಲಿಯುವಷ್ಟು ಕಲಿಬೇಕು ಅಂತೇಳಿ. ಎಜುಕೇಶನ್ ನೋಡಿ, ನಂದು ಬಜತ್ತೂರು ಒಳಾಲ್ನಲ್ಲಿ ಶಾಲೆ, ಎಲಿಮೆಂಟ್ರಿ. 1 ಮೈಲು ನಡಿಬೇಕು, 1-1.5 ಮೈಲು ಶಾಲೆಗೆ ಹೋಗ್ಬೇಕಿದ್ರೆ. SLCಗೆ ನಂದು ಉಪ್ಪಿನಂಗಡಿ ಜೂನಿಯರ್ ಕಾಲೇಜು, 12ನೇ ಕ್ಲಾಸ್ ವರೆಗೆ ಅಲ್ಲೇ. ಈವನ್ ನಮ್ದು ಡಿಗ್ರಿ ಉಪ್ಪಿನಂಗಡಿಯ ಫಸ್ಟ್ ಡಿಗ್ರಿ ಕಾಲೇಜ್ ಇದೆ ಅಲ್ಲ, ಅದರ ಫಸ್ಟ್ ಬ್ಯಾಚ್ ನಮ್ದು. ನೀವು ಗೊತ್ತಿರಬಹುದು, ಫಸ್ಟ್ ಬ್ಯಾಚ್ ನೀವು ಗೊತ್ತಿರಬಹುದು. ನಮ್ಮ 2ನೇ ವರ್ಷ ಇರುವಾಗ ಬಹಳ ಪೆಟ್ಟು ಎಲ್ಲ ಆಗಿದೆ ಅಲ್ಲಿ.
ಓಕೆ. ಹೋರಾಟ ಲಡಾಯಿ ಪೆಟ್ಟು ಅದು ಬಹಳ ಕುಖ್ಯಾತ ಆಗಿತ್ತು ಆ ಪೆಟ್ಟೆಲ್ಲ. ಪುತ್ತೂರು ವರ್ಷತ್ ಉಪ್ಪಿನಂಗಡಿ ಅಂತೆಲ್ಲ ಆಗಿ ಏನೆಲ್ಲ ಆಗಿದೆ ಅದು ಬಿಡಿ. ಓಕೆ. ಆದರೆ ಆಗ ನಾನು ಈವನ್ ಸೆಕೆಂಡ್ ಡಿಗ್ರಿವರೆಗೆ ಉಪ್ಪಿನಂಗಡಿಗೆ ನಡ್ಕೊಂಡು ಹೋಗ್ತಿದ್ದೆ ನಮ್ಮ ಮನೆಯಿಂದ. ಹೆಚ್ಚು ಕಡಿಮೆ ಒಂದು 4.5 ಮೈಲಿ ಉಂಟು. ಆದರೆ ಈಗ ಯಾರು ನಡೀತಾರೆ? ಈಗ ಯಾರು ನಡೆಯುವುದಿಲ್ಲ. ಕಿಲೋಮೀಟರ್ ನಡೆಯುವಂಥದ್ದು. ಮತ್ತೆ ನಮಗೆ ಆಗ ಇಬ್ರು ನಮ್ಮ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ, ಅವನ ಅಣ್ಣ ಇದ್ರು ಒಬ್ರು, ನಾರಾಯಣ ಭಟ್ ಅಂತೇಳಿ. ಆ ನಾರಾಯಣ ಭಟ್ಟು ಅವರಿಗೆ ನಮಗೆಲ್ಲ ಈ ಶಾಲೆಗೆ ಬರುವಾಗ, ಹೈಸ್ಕೂಲಿಗೆ ಹೋಗುವಾಗ ಅವರಿಗೊಂದು ಕತೆ ಹೇಳುವ ಬಹಳ ಇದು. ಅವರು ಪತ್ತೆದಾರಿ ಕಾದಂಬರಿ ಓದುದು. ಆ ಪತ್ತೆದಾರಿ ಕಾದಂಬರಿ ಓದು ಅವರು ನಾವೆಲ್ಲ 3-4 ಒಟ್ಟಿಗೆ ಸೇರ್ತೇವೆ. ಆಗ ಸೇರಿದ ಕೂಡಲೇ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತದೆ. ನಮ್ಮ ನೇಬರ್ ಒಬ್ರು ತಿಮ್ಮಪ್ಪ ನಾಯ್ಕ ಅಂತ ಇದ್ರು, ಅವರು ಯೂನಿವರ್ಸಿಟಿಲಿ ರಿಜಿಸ್ಟರ್ ಅವರಿಗೆ ಆಗಿ ರಿಟೈರ್ಡ್ ಆದರು. ಹಾಗಾಗಿ ಅಂಥದ್ದೊಂದು ಅನುಭವ ಇದೆ ನಮಗೆ. ಆ ರೀತಿ ಒಂದು ಕತೆ ಓದುದು. ಮತ್ತೆ ಇದನ್ನು ಕೂಡ ನಾನು ಕೂಡ ಓದ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಅವರ ಕಥೆಯಿಂದಾಗಿ. ಹಾಗೆ ಸೊ ಅದೆಲ್ಲ ನಿಮ್ಮ ಬರವಣಿಗೆಯು ಕೂಡ ಪೂರಕ ಆಯಿತು ಬಹುಶಃ. ಆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸೇರಿಕೊಂಡು ತಮಗೆ ಇರಬಹುದು, ಸೇರಿಕೊಂಡು ಕೊಡುಗೆ ಕೊಟ್ಟಿತ್ತು. ಅದೇ ಅದೇ. ಎಸ್. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಓರ್ವ ವಿಶೇಷ ವ್ಯಕ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸಿದ್ಧ ರಂಗನಟ, ನಿರ್ದೇಶಕ, ಗಾಯಕ ಆಗಿರುವಂತಹ ದೇವದಾಸ್ ಕಾಪಿಕಾಡ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ತೆ. ಬಾರಿ ಖುಷಿ ಆಯ್ತು. ನಮ್ಮ ಗುರುಗಳಿದ್ದಾರಂತೆ, ಬಹಳ ಇದ್ದಾರೆ ಸರ್, ಮಾತಾಡಿ ನೇರಪ್ರಸಾರದಲ್ಲಿ. ಗುರುಗಳೇನಿಲ್ಲ. ನಮಸ್ಕಾರ ಸರ್. ಎಂಕ್ ಬೊಂಬಾಯಿಗೆ ಪಾತ್ರ ಜಂಚಿ ಮೂಲ ಬಾರಿ ಕೈತಾಳ್ದಿಕ್ಕೆ ಅದಿದೆ. ಪ್ರೀತಿ ಉಂಟ. ಕಂಗ್ರಾಚುಲೇಷನ್ ಸರ್. ಅವ್ರು ವ್ಯಾಪಾರ ತಿಕ್ಕಿದೋಡು ಬಾರಿ ಥ್ಯಾಂಕ್ ಯು. ಬಾರಿ ಖುಷಿ ಆಯ್ತು. ಎಂಕ್ಲು ರಂಗ ಕಲಾವಿದರೊಂಜಿ ಬಾರಿ ಸಂತೋಷ ಪಡೆಪುನಂಚಿನಂಚ ವಿಷಯ. ಬಂದಾಗ ಎಂಕಲ್ ಮುಂಬೈಗೆ ಬಂದಾಗ ಎಂಕಲ್ನ ಪ್ರತಿ ಒಂಜಿ ತಂಡಗಳ ಆಯನ ಮೇನ ತಂಡ ಅಂದತ್ತು ಪ್ರತಿಯೊಂಜಿ ತಂಡಗಳ ಒಂಜಿ ಸ್ಪೈನಲ್ ಕಾರ್ಡ್ ಆದ ಬೆನ್ನೆಲುಬಾದ ಕರ್ನಾಟಕ ಮಲ್ಲ. ಕರ್ನಾಟಕ ಮಲ್ಲ ಇಜ್ಜಿ ಕಲಾವಿದರು ಬೊಂಬೈಗೆ ಬರ್ತದ ವೇಸ್ಟ್. ಎಂಕ್ಲಿಗೆ ಸಾಧ್ಯ ನಿಜ್ಜಿ ನಾಟಕ. ಸರ್ ಗುರುನು ಪಂಡರ್ ಎಂಚಾಂದೊಂಚೂರು ಎಕ್ಸ್ಪ್ಲೇನ್ ಮನ್ಪೊಲ್ಲಿ ಅಂದು. ಚಂದ್ರಶೇಖರ್ ಪಾಲೆತಾಳಿ ಸರ್ನ ಗುರುಂದು ಪಂಡರ್ ಈರೆಗಾರ ಒಂಜಿ ಮಾರ್ಗದರ್ಶನ ಕೊಡ್ತೀನಿ ಅಂಚಿನ ಒಂಜಿ ವಿಶೇಷ ಘಟನೆ ಆತನ ಖಂಡಿತ. ಒಂಜಿ ಎಂಕಲ್ನ ಪ್ರತಿ ಒಂಜಿ ನಾಟಕಲ್ಲ ಒಂಜೆ 1/4 ಗಂಟೆ ರಾತ್ರಿಗೆ ಬತ್ತು ತೋಡುನಾಂಡ 6 ಎಂಕಲ್ನ ಒಂಜಿ ಏತ್ ಮಲ್ಲ ಪ್ರೋತ್ಸಾಹಕ್ಯಾರ ರಾತ್ರಿ ಬತ್ತು ತೂತಿನಲ್ಲ ಉಂಡಾರು ಒಂಜರೆಕ್ ಬತ್ತದು ಅಪ್ಪ ಒಂಜರೆಕೆ ತೂಪಣತ್ತೆ ರಾತ್ರಿ ಅಪ್ಪಕ ಯಾನ್ ನಿರ್ನಾತ ಏರ್ ಮುಗ್ಲೆ ಏರ್ಲ ನಿರ್ದಲಪ್ಪ ಆಯ್ತ ಮನದಾನಿ ಆತೇ ನೆರ್ತೇರ್ ಸ್ಟ್ರೈಟ್ ಫಾರ್ವರ್ಡ್. ಚಂದ್ರಶೇಖರ್ ಪಾಲತಾಡಿ ಬಂಡ ವೆರಿ ಸ್ಟ್ರೈಟ್. ಹೌದು ಹಾಗೆ ಬೇಜಾರಾಪಣ್ಣಿ ಕಾಫಿ ಕಾಡ್ಲೊಂಜಿ ಕುಡಿಯೋರ್ಲೊಂಜಿ ಈರ್ ಮಲ್ತಿನ ತಪ್ಪು ಸರ್. ಅವು ನಿಜವಾಯಿನ ಒಂಜಿ ಸಂಪಾದಕಿರಾರು 101%. ಸ್ಟ್ರೈಟ್ ಹಿಂಗ್ ಬಾರಿ ಖುಷಿ. ಹಿಂಗ್ ದಾಲ ಬೇಜಾರಾಪ ಜಾರ್ ಇಂಜಿನ ಬಂಡಲ್ಲ ಆಶೀರ್ವಾದದಲ್ಲ ನಾಪಿನಿ. ಎಸ್ ಸರ್. ಈರ್ ಬಂಡ 101%. ನೆಕ್ಸ್ಟ್ ಟೈಮ್ ಸರಿ ಮಲ್ಪ ಎಂದಾರು ಪನ್ಪಿನ ಯಾಪನ ವಿಶೇಷ ಜವಿ ಮುಗುಲ್ ಮುರಾಣಿ ಇಂಚ ಪನ್ಪೇರು ಬಲೆ ಬಲೆ ಅಂದ್ ಬುಕ್ ಆಣ್ ಮಂಡೆ ಮುರಾಣಿ ಮುಲ್ಪೆಂಕ್ಲ ಫಂಕ್ಷನ್ ಇತ್ತು ಕುಡ್ಲಾಡು. ಕುಡ್ಲಾಡು ನಮ್ಮ ಹಳೆ ವಿದ್ಯಾರ್ಥಿ ಸಂಘ ರಾಜ್ಯಶಾಸ್ತ್ರ ಐಕ ಬತ್ತಿತ್ತೇನು ಗವರ್ಮೆಂಟ್ ಕಾಲೇಜ್ ಉಪ್ಪಿನಂಗಡಿಗೆ ಅತ್ತು ಗವರ್ಮೆಂಟ್ ಕಾಲೇಜ್ ಕುಡ್ಲ ಶನಿವಾರ ಬರ್ತದೆ 2 ದಿನ ಇತ್ತದು. ಫೋನ್ ಏರಿಯಾಗ್ಲ ಮಲ್ತಿದ್ದಾನೆ. ಫೋನ್ ಮಲ್ತನ ತೀ ಕೊಡತ್ತೆ ತಿಕ್ಕರೆ ನಂಗೆ ಪುರ್ಸೊತ್ತಿಜ್ಜತ್ತ ಶ್ರೀಧರ್ ಲಂಚಿನೇ ಯಾರೆಲ್ಲ ಬರ್ಪೇರಗೆಪ್ಪ ನಾವು ಪಂದಿತ್ತೇರು ಮನೆಂಜಿ ಫೋನ್ ಮಾಡ್ತಿದ್ದೆ. ನೆಕ್ಸ್ಟ್ ತಿಂಗಳು ಬರ್ಪೇರಾರು ಸರ್ ಇಲ್ಲ ಮತ್ತ ಎಲ್ಲರೂ ಹುಷಾರಿಲ್ಲ ತೊಂದರೆ. ಈ ವರ್ಷ ಬರ್ಪುಜಿ ಬಾಂಬೆಗೆ ಬಟ್ ಮೂಲೆ ಅಂತ ಬೀಸಿ ಸಾಕು ಕೆಲವು ಮಲ್ಪಲೆ ಎಡ್ಡೆಡ್ಡೆನ್ನ ಕೊರ್ಲೆ. ಖಂಡಿತ ಏರ್ಲ ಗ್ಯಾರಂಟಿ ಆಗ್ತಿತ್ತು ಅವೊಂದುಂಡು ಆಜಿ ಶೋ ಆಂಡ್ ಅಂಚ ಏರ್ಲ ಗ್ಯಾರಂಟಿ ಅತ್ತು ಅವು ಏರ್ಲ ಗ್ಯಾರಂಟಿ ಅತ್ತಿ ಜನಕ್ಕೆ ನರಮನಿ ಎನ್ನು ನಂಚೆ ಯಾನು ಭೂಮಿ ಹಬ್ಬ ಇನ್ನೇನ ಎಲ್ಲ ಇಜ್ಜತ್ತಿ ಹೌದಾ ಆರೋಗ್ಯ ಉಂಟು ತೊಂದರೆ ಅಜ್ಜಿ ಆವಡ ಬಾರಿ ಖುಷಿ ಉಂಟು ಪಾತೆರ್ನ ಕುಡ್ಲ ಇಜ್ಜಾನೆ ಎಲ್ಲ ಇದಾಡ್ನ ಓಕೆ ಸರ್. ಥ್ಯಾಂಕ್ ಯು ಸರ್.
ಬಹುಶಃ ಈ ರೀತಿ ಅನೇಕ ಕಲಾ ಸಂಘ ಸಂಸ್ಥೆಗಳಿಗೆ ಕೂಡ ತಾವು ಮಾರ್ಗದರ್ಶಕರಾಗಿದ್ದೀರಿ. ಮುಂಬೈನ ಆ ಒಂದು ವಿಚಾರಕ್ಕೆ ಬರ್ತೇನೆ. ಸೊ ಆ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಸೊ ಅದು ತಾವು ಕಥೆಗಳನ್ನ ಕೇಳಿಕೊಂಡು ಪತ್ತೆದಾರಿ ಕಥೆಗಳನ್ನ ಕೇಳಿಕೊಂಡು ಎಲ್ಲ ಬೆಳೆದ್ರಿ. ಸೊ ಈ ಹೇಳ್ತೇನೆ ನಾನು, ನಮ್ಮ ಬಾಲ್ಯದ ಬಗ್ಗೆ ಹೇಳುವಾಗ ನಮ್ಮ ಬಾಲ್ಯ ನಮಗೆ ನಿಜವಾಗಿ ಹೇಳ್ಬೇಕಂದ್ರೆ ಊಟದ ಬಗ್ಗೆ ನಮಗೆ ತೊಂದರೆ ಇರಲಿಲ್ಲ. ಕೃಷಿಯಲ್ಲಿ ಇತ್ತು, ಊಟಕ್ಕೆ ಬೇಕಾದಷ್ಟು ಅಕ್ಕಿ ಇತ್ತು. ಆ ಊಟದ ಈ ಹಸಿವು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ, ತೊಂದರೆ ಇರಲಿಲ್ಲ. ಆದ್ರೆ ಕೂಡ ನಮ್ಮಲ್ಲಿ ನನ್ನ ಅಣ್ಣ ಒಳ್ಳೆ ಇದು ಈ ವೀಳ್ಯದೆಲೆ ಮಾಡುವಂಥದ್ದು, ಮತ್ತೆ ಬಾಳೆಹಣ್ಣು, ಗೊನೆ, ನಾವು ಬೇಕಾದಷ್ಟು ವೀಳ್ಯದೆಲೆ ಬೆಳೀತಿದ್ದೆವು. ಅದಕ್ಕೆ ಈ ಸಂಡೇ ಸಾಟರ್ಡೇ ಸೆಗಣಿ ತರುವಂತದ್ದು ಗುಡ್ಡೆಯಿಂದ ಹೋಗಿ, ಮತ್ತೆ ಸೊಪ್ಪು ತರೋದು ಮಾಮೂಲಿ ಬಿಡಿ, ನೀವೆಲ್ಲ ಮಾಡಿರ್ತೀರ ಗೊತ್ತಿಲ್ಲ ನನಗೆ. ಮತ್ತೆ ಈ ಮಳೆಗಾಲದಲ್ಲಿ ಸೊಪ್ಪು ಕಡಿಲಿಕ್ಕೆ ಬಹಳ ಚಂದ ಆಗ್ತದೆ, ಎಲ್ಲ ನೆಂದುಕೊಂಡು ಹೋಗ್ಬೇಕು, ಚಳಿ ಅದೇ ಒಂದು ಬೇರೆ ಇದು. ಮತ್ತೆ ನನಗೆ ಗದ್ದೆ ಉಳ್ಳಿಕ್ಕೆ ಗೊತ್ತುಂಟು, ಗದ್ದೆ ಕೋಣ ಎಲ್ಲ ಗೊತ್ತಿದೆ. ಆ ಗದ್ದೆ ಕೆಲಸ ಎಲ್ಲ ಮಾಡಿದ್ದೇನೆ. ಇವನು ನಾನು MA ಮಾಡಿದ ನಂತರ ಕೂಡ ಮಾಡಿದ್ದೇನೆ. ನನಗೆ ಅದರ ಇದಿಲ್ಲ, ನನಗೆ ಬೀಡಿ ಕಟ್ಟಲಿಕ್ಕೆ ಗೊತ್ತಿತ್ತು, ಕಟ್ಟಿದ್ದೇನೆ. ಅದರಲ್ಲಿ ನನಗೆ ನಾಚಿಕೆ ಇಲ್ಲ. ನಾನು ಮಾಡಿದ ಕೆಲಸ ಅದು ಮಾಡಿದೆ ಅಂದ್ರೆ ತೃಪ್ತಿ ಇದೆ ನನಗೆ. ಮತ್ತೆ ಅದು ಹೇಳಿದಲ್ಲ, ನಿಮಗೆ ಹೆಜ್ಜೆಗೆ ಮೆಟ್ಟಿಲುಗಳಾದದ್ದು ಅಂತ. ನನಗೆ ಶ್ರಮದ ಬಗ್ಗೆ ಗೊತ್ತಿದೆ. ಆ ಶ್ರಮದಿಂದ ಬಹುಶಃ ನಮ್ಮ ನೇಚರ್ ಕೂಡ ಹಾಗೆ ಹೋಯ್ತು, ನಮ್ಮ ಮೂವ್ಮೆಂಟ್ ಕೂಡ ಹಾಗೆ ಹೋಯ್ತು, ಶ್ರಮದ ಒಟ್ಟಿಗೆ ಶ್ರಮಜೀವಿಗಳ ಹೋಯ್ತು. ನಾನು ಹೇಳಿದಲ್ಲ, ನನ್ನ ಅಣ್ಣ ಬ್ಯಾಂಗ್ಳೂರಿಗೆ ನಡ್ಕೊಂಡು ಹೋಗಿದ್ದಾನೆ. ಯಾರು ಹೋಗಿದ್ದಾರೆ ಹಾಗೆ? ಲ್ಯಾಂಡ್ ರಿಫಾರ್ಮ್ ಬಂದಾಗ ನಿಮಗೆ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಈಗಿನ ಆ ಲ್ಯಾಂಡ್ ರಿಫಾರ್ಮ್, ಲ್ಯಾಂಡ್ ಸಿಕ್ಕಿದವರು ಈಗ ಎಲ್ಲೆಲ್ಲಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಈಗ ಅದು ಎಲ್ಲಿ ಹೇಳೋದು ಸರಿ ಆಗುದಿಲ್ಲ ನನಗೆ. ಅಂದ್ರೆ ಅಂತಹ ಒಂದು ವಾತಾವರಣ ನಮಗಿತ್ತು ಅನ್ನುವ ವಾತಾವರಣ ಇತ್ತು. ಬಹುಶಃ ಅದೆಲ್ಲ ನಿಮ್ಮನ್ನ ಒಂದು ವ್ಯಕ್ತಿಯಾಗಿ ಒಂದು ಮೋಲ್ಡ್ ಮಾಡುವಲ್ಲಿ ಎಲ್ಲ ಮಾಡಿರ್ಬೇಕು ಅದು ಮಾಡಿರ್ಬೇಕು. ಎಲ್ಲ ಅನುಭವಗಳು ಕೂಡ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡೋದಿಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಪರಿಪೂರ್ಣ ಆದ್ರೆ ನನಗೆ ಬೆಳಿಲಿಕ್ಕೆ ಆಯ್ತು. ಎಸ್, ಬೆಳವಣಿಗೆಗೆ ಪೂರಕ. ಮತ್ತೆ ನಾನು ಇಲ್ಲಿ ಹೊಸದಿಗಂತ ಹೋಗುವಾಗ ನಮಗೆ ಇಂಟರ್ನ್ಯಾಷನಲ್ ವಿಷಯ, ನಮಗೆ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಜಯರಾಮ್ ಮತ್ತು ನನಗೆ ಅದು ಇಂಟರ್ನ್ಯಾಷನಲ್. ಮತ್ತೆ ಮಂಗಳೂರು ಮಿತ್ರ ಬಂದಾಗೆ ಬಹಳ ಜವಾಬ್ದಾರಿ ಆಯ್ತು. ಈಗ ಅವತ್ತು ಗಲ್ಫ್ ವಾರ್ ಸ್ಟಾರ್ಟ್ ಆಗಿತ್ತು, ಅಡ್ವಾನ್ಯ ಬಂಧನ ಆಗಿತ್ತು. ಬಹುಶಃ ಆಗ ಈ ಕಿಣಿಯವರು ರಜೆಯಲ್ಲೆಲ್ಲ ಇದ್ರು ಕೆಲವರು. ಆಗ ನಾನು ಮತ್ತು ಕುಮಾರನಾಥ್ ಮಾಮೂಲಿಯಾಗಿ ಸ್ಪೋರ್ಟ್ಸ್ ಬರೆಯೋದು. ಅವ ಹೇಳಿದ ಇಂಚಿನ ಮರೆ ಆಪಣ ಮರೆ ಏನೂ ಇಲ್ಲ ಅಂತಂದು ಹೇಳಿದೆ. ಅವನಿಗೆ ಸ್ವಲ್ಪ ಸ್ಪೋರ್ಟ್ಸ್ ಬರೆಯೋದಲ್ಲ, ಇದೆಲ್ಲ ಆಗ್ತದ ಅಂತ, ಯಾರು ಮಾಡೋದು? ನಾನು ಹೇಳಿದೆ ಟೆನ್ಷನ್ ಬೇಡ, ನಾನು ಇರ್ತೇನೆ, ಮಾಡ್ತೇನೆ ಅಂತ. ಅದನ್ನೆಲ್ಲ ಚಾಲೆಂಜ್ ತಗೊಂಡು ಮಾಡಿದ್ದೇವೆ. ಬಹುಶಃ ಒಂದು 70,000 ಸರ್ಕ್ಯುಲೇಷನ್ ಅಡ್ವಾಣಿಯ ಅರೆಸ್ಟ್ ಆದ ದಿವಸ ನಮ್ಮ ಮಂಗಳೂರು ಮಿತ್ರ ಆಗಿದೆ. ಯಾವ ಪೇಪರಿಗೆ ಉಂಟು? ಅದು ಕೂಡ ಎಷ್ಟು ಕಡಿಮೆ ರೂಟಲ್ಲಿ ಹೋಗುದು ಅಂಥದ್ದು ಅಲ್ಲ. ಆ ರೀತಿಯ ಸಾಧನೆ ನಾವು ಮಾಡಿದ್ದೇವೆ. ಬಹುಶಃ ಅದು ನೀವು ಯಾವತ್ತಿಗೂ ಕೂಡ ಮರಿಲಿಕ್ಕಿಲ್ಲ ಅಂತ ಒಂದು ಸಾಧನೆಗಳನ್ನ ಅಂದಿನ ಸಂದರ್ಭದಲ್ಲಿ ಅಷ್ಟು ಮಾಡಿದ್ದೇವೆ ಅನ್ನುವಂಥದ್ದು. ಓಕೆ, ಆ ರೀತಿ ತಮ್ಮ ಬೆಳವಣಿಗೆಗಳಾಯ್ತು. ಮುಂಬೈಗೆ ಹೋದ್ರಿ, ಅಲ್ಲಿ ಕೆಲಸವನ್ನ ಮಾಡಿದ್ರಿ. ಸೊ ಯಾವಾಗ ನೀವು ಒಂದು ಹಂತಕ್ಕೆ ಇಲ್ಲ ನಾವು ಸೆಟ್ ಆಗ್ತಾ ಇದ್ದೇವೆ ಅನ್ನುವಂತ ಒಂದು ಭಾವನೆ, ಮತ್ತೆ ಅಷ್ಟು ಆ ಒಂದು ಸ್ಥಿತಿಗೆ ಬರೋದಕ್ಕೆ ಎಷ್ಟು ಸಮಯ ತಮಗೆ ತೆಗೆದುಕೊಂಡಿತ್ತು? ನೋಡಿ, ನಾವು 92 ಅಲ್ಲಿ ನಮ್ದು ಫೆಬ್ರವರಿ 1ಗೆ ಎಡಿಷನ್ ಅಂದ್ರೆ ಇನಾಗ್ರೇಷನ್, ಫೆಬ್ರವರಿ 2ನೇ ಇಶ್ಯೂ. ಅಲ್ಲಿಂದಾಗಿ ಬಹುಶಃ ಒಂದು 6 ತಿಂಗಳು ಮಲ್ಲಿಕಾರ್ಜುನರು ಅಲ್ಲಿ ಇದ್ರು. ಅವರಿಗೆ ಪೇಪರ್ ನಡೆಸಲಿಕ್ಕೆ ಆಗೋದಿಲ್ಲ ಅಂತೇಳಿ 8 ತಿಂಗಳಿಂದ ಅವರು ಮುಂಬೈ ಬಿಟ್ರು, ಬೇಡ ಅಂತೇಳಿ. ಆಗ ನಿಜವಾಗಿ ಪೇಪರ್ ಬಂದೇ ಆಗುವಂಥದ್ದು. ಆದರೆ ನಮ್ಮಲ್ಲಿ ಕೆಲವರೆಲ್ಲ ಸೇರಿಕೊಂಡು ಪೇಪರ್ನ ಉಳಿಸ್ಕೊಳ್ಬೇಕು ಅಂತೇಳಿ ಹೋರಾಟ ಎಲ್ಲ ಮಾಡಿದೆವು. ಆಗ ಕುಮಾರನಾಥ್ ಕೂಡ ಬಂದಿದ್ದಲ್ಲಿ ಮುಟ್ಟಿದ್ದಾಗ, ಜಯರಾಮ್ ವಾಪಸ್ ಇಲ್ಲಿ ಬಂದಿದ್ರು, ಬೇಡ ನನ್ನಿಂದ ಆಗೋದಿಲ್ಲ ಅಂತೇಳಿ. ಆಗ ಪೇಪರನ್ನು ನಾವು ಉಳಿಸಿದೆವು. ಆ ಉಳಿಸ್ಲಿಕ್ಕೆ ಒಂದು ಹೇಳಬೇಕು, ಅಲ್ಲಿಯ ಆಹಾರ್ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಪಯ್ಯಾಡೆ ಅಂತ ಆದರು, ರಾಮನಾಥ್ ಪಯ್ಯಾಡೆ ಅಂತೇಳಿ. ಅವರು ಬಹಳ ಕರ್ನಾಟಕ ಮಲ್ಲ ಅಂತೇಳಿ ಬಹಳ ಪ್ರೀತಿ ಇತ್ತು ಅವರಿಗೆ. ಅವರ ಅಧ್ಯಕ್ಷ ಆಗುವಾಗ ನಾವು ಅಡ್ವರ್ಟೈಸ್ಮೆಂಟ್, ಆ ಅಡ್ವರ್ಟೈಸ್ಮೆಂಟ್ ಬಹುಶಃ 4 ತಿಂಗಳು ಬಂದಿದೆ. ಫಸ್ಟ್ ಪೇಜ್ ಹಾಕೋದು 4,500 ರೂಪಾಯಿ, 1/4 ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕೋದು. ಆ 4,500 ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆ ಪೇಪರ್ ಉಳಿದಿದೆ. ಯಾಕಂದ್ರೆ ಜನರಿಗೂ ಮುಟ್ಟಿತ್ತು. ಆ ನಂತರ ಅಲ್ಲಿ ಕೋಮುಗಲಭೆ ಸ್ಟಾರ್ಟ್ ಆಯ್ತು. ನಿಮ್ಮ 92 ಅಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿದೆ. ಅದು ಆ ಕೋಮುಗಲಭೆ ಕೂಡ ಪೇಪರ್ಗೆ ಪುಷ್ ಕೊಟ್ಟಿತ್ತು. ಕೋಮುಗಲಭೆ ಒಳ್ಳೇದಂತ ನಾನು ಹೇಳೋದಿಲ್ಲ, ಆದ್ರೆ ಪೇಪರ್ ಅದರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಯ್ತು, ಮಾಹಿತಿ ಹಾಗಾಗಿ ನಾವು
ಪೇಪರ್ ಸರ್ವೇ ಆಯಿತು. 2 ವರ್ಷ ಆಗುವಾಗ, 1 ವರ್ಷ ಚಿಲ್ಲರೆ ಆಗುವಾಗ ಮಲ್ಲಿಕಾರ್ಜುನ್ ಬಂದರು. ಇನ್ನು ನಾನೇ ನೋಡ್ಕೊಳ್ತೇನೆಲ್ಲ ಹೇಳಿದ್ರು. ಅದೆಲ್ಲ ತುಂಬ ಇಶ್ಯೂ ಇದೆ ಬಿಡಿ. ಹಾಗಾಗಿ ನೀವು ಹೇಳಿದ್ರಲ್ಲ ಉದಯದೀಪ ಅಂತೇಳಿ, ಆ ನಂತರ ಆ ಸಂದರ್ಭ ನಾವು ಉದಯದೀಪ ಕಟ್ಟಿದ್ದು. ನಾವು ಉದಯದೀಪ ಎಲ್ಲಿ ಕಟ್ಟಿದ್ದೇವೋ ಆ ಉದಯದೀಪದವರು ನಾವು ಕಟ್ಟಿದವರು ಅಲ್ಲಿದ್ದು ಅವರು ಮಂಗಳೂರು ಮಿತ್ರ ಅದು ಕರ್ನಾಟಕ ಮಲ್ಲದಿಂದ ಅಲ್ಲಿಗೆ ಜನ ಹಿಡ್ಕೊಂಡು ಬಂದರು ಬೇಡ ಅಂತ ಹೇಳುವಾಗ. ಆಗ ನಾನು ಅಲ್ಲಿ ಬಿಟ್ಟು ಬರಬೇಕಾಯ್ತು. ನಾನು ಆಗ ಕರ್ನಾಟಕ ಮಲ್ಲಕ್ಕೆ ವಾಪಸ್ ಬಂದಿದ್ದು. ಯಾಕಂದ್ರೆ ನಮ್ಮ ಮಲ್ಲಿಕಾರ್ಜುನ ಹೇಳಿದೆ ನಾನು ಹೋಗುವಾಗ, ನೀವು ಯಾರನ್ನೂ ಎಲ್ಲ ನಂಬಿದಿರಿ, ಅದೆಲ್ಲ ಕೆಟ್ಟದಾಯ್ತು ಅಂತೇಳಿ. ಯಾಕಂದ್ರೆ ನಮ್ಮ ಬಹಳ ಕರ್ನಾಟಕ ಮಲ್ಲಕ್ಕೆ ದುಡಿದವರನ್ನ ಅವರೊಬ್ಬ ತೆಗೆದ್ರು. ಆ ಚಾಲೆಂಜಲ್ಲಿ ಪೇಪರ್ ನಾವು ಮಾಡಿದ್ದು. ಆ ನಂತರ ಹೀಗೆಲ್ಲ ಆಗುವಾಗ ಅವರಿಗೆ ಬುದ್ಧಿ ಬಂತು. ಹಾಗೆ ಓಕೆ, ಮಾತಾಡೋಣ. ಇನ್ನೊಬ್ಬರು ಕರೆಯಲ್ಲಿದ್ದಾರೆ, ಡಾಕ್ಟರ್ ಜೀವನ್ ಉಪಾಧ್ಯಾಯ ಅವರು. ಓಹೋ, ನಮ್ಮ ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ತಮಗೆ? ಧ್ವನಿ ಕೇಳಿಸ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಎಸ್, ನಮ್ಮ ಜೊತೆಗೆ ಕರ್ನಾಟಕ ಮಲ್ಲದ ಸಂಪಾದಕರಾಗಿರುವಂತಹ ಚಂದ್ರಶೇಖರ್ ಪಾಲೆತಾಡಿ ಸರ್ ಇದ್ದಾರೆ. ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಮುಂಬೈ ಕನ್ನಡಿಗರ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಅವರಿಗೆ. ನಮಗೆ ಅಭಿನಂದನೆ ಹೇಳ್ತಾ ಇರ್ತೀರಲ್ಲ ಯಾವಾಗ್ಲೂ. ಎಸ್, ಹೇಳಿ ಸರ್. ಚಂದ್ರಶೇಖರ್ ಸರ್ ಅವರ ವ್ಯಕ್ತಿತ್ವ ತಾವು ಗಮನಿಸಿದ ಹಾಗೆ, ತಾವು ಕಂಡ ಹಾಗೆ ಕಳೆದ 33 ವರ್ಷಗಳಿಂದ ನಾನು ಪಾಲೆತಾಡಿ ಸರ್ ಅವ್ರನ್ನ ಹತ್ತಿರದಿಂದ ಬಲ್ಲೆ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ತುಳು ಸಂಸ್ಕೃತಿಯ ಒಂದು ಬೆಳವಣಿಗೆಗೆ ಮುಂಬೈಯಲ್ಲಿ ಅವರು ಕೊಟ್ಟಂತಹ ಒಂದು ಕೊಡುಗೆ ಅಪಾರವಾದದ್ದು. ನಮ್ಮಲ್ಲಿ ಒಂದು ಪದ ಪ್ರಯೋಗ ಇದೆ ಅನ್ನುವಂತಹದ್ದು, ಅದು ಆನೆ ಬಲ ಅಂತ. ಮುಂಬೈ ತುಳು ಕನ್ನಡ ಸಂಸ್ಕೃತಿಗೆ ಒಂದು ರೀತಿಯಲ್ಲಿ ಆನೆ ಬಲವನ್ನ, ಭೀಮ ಬಲವನ್ನ ತುಂಬಿದವರು ನಮ್ಮ ಚಂದ್ರಶೇಖರ ಪಾಲೆತಾಡಿ ಅವರು. ತನುಶುದ್ಧ, ಮನಶುದ್ಧ, ಭಾವಶುದ್ಧವಾಗಿ ಪತ್ರಿಕೋದ್ಯಮದಲ್ಲಿ ಕಳೆದ 3 ದಶಕಗಳಲ್ಲಿ ಅವರು ಮಾಡಿರುವಂತಹ ಕೆಲಸ ಅದು ಅತ್ಯಂತ ಮಹತ್ವದ್ದು. ಒಂದು ರೀತಿಯಲ್ಲಿ ನಮ್ಮಲ್ಲಿ ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕನ್ನಡದ ಕೈಂಕರ್ಯವನ್ನ ಮಾಡಿದವರು. ಆ ಪರಂಪರೆಯನ್ನ ಸತತವಾಗಿ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವರು ಇದು ಭಾರತ ಎನ್ನುವಂತಹ ಅಂಕಣ ಆಗಿರಬಹುದು. ಒಬ್ಬ ಸಂಪಾದಕ, ನನಗೆ ಗೊತ್ತಿಲ್ಲ ಕರ್ನಾಟಕದ ಪತ್ರಿಕೆಯಲ್ಲಿ ಯಾವ ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಒಬ್ಬ ಸಂಪಾದಕ ಕಳೆದ 30 ವರ್ಷಗಳಿಂದ ಸತತವಾಗಿ ಸಂಪಾದಕೀಯ ಬರೆದದ್ದು ನಾನು ನೋಡಿಲ್ಲ. 10,000ಕ್ಕೂ ಹೆಚ್ಚು ಸಂಪಾದಕೀಯ ಬರಹಗಳನ್ನು ಅವರು ಬರೆದಿದ್ದಾರೆ. ಬಹುಶಃ ಇದು ಕರ್ನಾಟಕದಲ್ಲಿ ಅಪರೂಪವೇನು ಅಂತ ಅನಿಸ್ತಾ ಇದೆ. ಪಾಲೆತಾಡಿ ಅವರ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, 6ಕ್ಕೇರದ 3ಕ್ಕೇಳಿಯದ ಒಂದು ಅಪೂರ್ವ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಮುಂಬೈ ಕನ್ನಡಿಗರ ಅಭಿಮಾನದ ಮೂರ್ತಿಯಾಗಿ, ಆಪ್ತ ಮಿತ್ರನಾಗಿ, ಜನ ಕರದಲ್ಲೆಲ್ಲ ಹೋಗಿ ಅವರು ಬಂದು ಮಾಡಿ ಕನ್ನಡವನ್ನ ಬೆಳೆಸಿದ್ದಾರೆ, ತುಳುವನ್ನ ಬೆಳೆಸಿದ್ದಾರೆ. ಹೀಗಾಗಿ ಇವತ್ತು ಮುಂಬೈ ತುಳು ಕನ್ನಡಿಗರು ಸಂಘಟಿತರಾದಿದ್ರೆ ಅದಕ್ಕೆ ಪಾಲೆತಾಡಿ ಅವರ ಕೊಡುಗೆ ಅತ್ಯಂತ ಪ್ರಧಾನವಾದದ್ದು. ಅವ್ರು ಮಾಡ್ತಾ ಇರುವಂತಹ ಕೆಲಸ ನಿಜವಾಗಿ ಒಂದು ಸರ್ಕಾರ, ಒಂದು ವಿಶ್ವವಿದ್ಯಾಲಯ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದಕ್ಕೆ ನಮಗೆ ಮಾದರಿಯಾಗಿ ಎಲ್ಲರನ್ನ ಬೆನ್ನು ತಟ್ಟುವಂತಹ ಒಂದು ಪ್ರವೃತ್ತಿ ಅವರದ್ದು. ಸರಳ ಸಜ್ಜನಿಕೆಗೆ ಹೆಸರಾಗಿರುವ ಪಾಲೆತಾಡಿ ಅವರು ಮುಂಬೈ ಕನ್ನಡಿಗರ ಅಭಿಮಾನದ ಮೂರ್ತಿ ಅಂತ ಹೇಳಿಕ್ಕೆ ನನಗೆ ಬಹಳ ಇಷ್ಟ ಆಗ್ತಾ ಇದೆ. ಇಲ್ಲಿ 100 ಸಂಘ ಸಂಸ್ಥೆಗಳು ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ಕರ್ನಾಟಕ ಮಲ್ಲ ಪತ್ರಿಕೆ. ಪತ್ರಿಕೆ ಒಂದು ರೀತಿಯಲ್ಲಿ ಕಲ್ಪವೃಕ್ಷ ನಟ್ಟ ಹಾಗೆ, ಎಷ್ಟೋ ವರ್ಷದ ನಂತರ ಫಲ ಬರುತ್ತೆ ಕಲ್ಪವೃಕ್ಷ ನಟ್ಟ ನಂತರ. ಅದೇ ರೀತಿಯಲ್ಲಿ ಪತ್ರಿಕೆ ಅಪಾರವಾದಂತಹ ತುಳು ಕನ್ನಡಿಗರ ಅಭಿಮಾನಕ್ಕೆ ಪಾತ್ರವಾಗಿದೆ. ಇದರಲ್ಲಿ ಪ್ರಧಾನ ಪಾತ್ರ ನಮ್ಮ ಪಾಲೆತಾಡಿ ಅವರದ್ದು. ಅವ್ರು ಮಾಡಿರುವಂತಹ ಕನ್ನಡದ ಕೆಲಸವನ್ನ ಒಂದು ರೀತಿಯಲ್ಲಿ ವರ್ಣಿಸುವುದು ಕಷ್ಟ. ಅಂತಹ ಪಾಲೆತಾಡಿ ಅವರಿಗೆ ಈ ಬಾರಿಯ ಕರ್ನಾಟಕ ಸರ್ಕಾರ ಕೊಡಮಾಡಿದಂತಹ ಮೊಹರೆ ಹನುಮಂತರಾಯ ಪ್ರಶಸ್ತಿ ಅತ್ಯಂತ ಸೂಕ್ತವಾದಂತಹ ವ್ಯಕ್ತಿಗೆ. ಅದು ಹೊರನಾಡಿಗೆ ಬಂದಿದೆಯಲ್ಲ, 20 ಲಕ್ಷ ಮುಂಬೈ ತುಳು ಕನ್ನಡಿಗರಿಗೆ ಇದು ನಿಜವಾಗಿ ಅಭಿಮಾನ ಪಡುವಂತಹ ಒಂದು ಸಂಗತಿ. ಇಂತಹ ತಾವು ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಮುಖಾಮುಖಿ ಕಾರ್ಯಕ್ರಮವನ್ನ ಮಾಡುವುದರ ಮುಖಾಂತರವಾಗಿ ಹೊರನಾಡಿನಲ್ಲಿರುವ ಒಬ್ಬ ಸಾಧಕನನ್ನ ಗುರುತಿಸುವಂತಹ ಕೆಲಸ ಸರ್ಕಾರ ಮಾಡಿದೆ. ತಾವು ಈ ವಾಹಿನಿ ಮುಖಾಂತರವಾಗಿ ಮಾಡ್ತಾ ಇರೋದು ಅಭಿಮಾನ ಪಡುವ ಸಂಗತಿ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ತಮಗೂ ಪಾಲೆತಾಡಿ ಅವರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸೂಚಿಸ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು ಸರ್. ಥ್ಯಾಂಕ್ ಯು ಸರ್. ಒಂದು ಹೇಳಿದ್ರಲ್ಲ ಆಪ್ತ ಮಿತ್ರ ಅಂತೇಳಿ, 2017ರಲ್ಲಿ ನನಗೆ ಅವರ ನೇತೃತ್ವದಲ್ಲಿ, ಅಂದರೆ ಮುಂಬೈ ಕನ್ನಡ ವಿಭಾಗದ ಯೂನಿವರ್ಸಿಟಿಯ ಕನ್ನಡ ವಿಭಾಗದಲ್ಲಿ ನನಗೊಂದು ಆಪ್ತ ಮಿತ್ರ ಅಂತ ಗ್ರಂಥವನ್ನ ತೊಂದರೆ ಮಾಡಿದ್ದಾರೆ. ಆಪ್ತ ಮಿತ್ರ ಗ್ರಂಥ ಅಂತೇಳಿ ಬಹುಶಃ ಬಣ್ಸಂಗದಲ್ಲಿ ಪ್ರೋಗ್ರಾಮ್ ಆದ್ದು. ಅದರ ಅಧ್ಯಕ್ಷರು ಐಕಳ ಆಗಿದ್ರು. ಇವರ ಅಂದ್ರೆ ಐಕಳ ಇದ್ರೆ ಅವರ ಕೆಲಸ ಎಲ್ಲ ಮಾಡಿದ್ದು ಉಪಾಧ್ಯಾಯರ ಮೂಲಕ. ಅವರ ಪೂರ್ಣಿಮಾ ಅಂತ ಇದ್ರು, ಅವರೆಲ್ಲ ಕೂಡಿ ಮಾಡಿದ್ದಾರೆ. ಬಹುಶಃ ಅದು
ನನ್ನ ಜೀವನದಲ್ಲಿ ಅಂತಲ್ಲ, ಯಾವ ಪತ್ರಕರ್ತನ ಜೀವನದಲ್ಲಿ ಕೂಡ ಆಗದ ಅಂತ ಸನ್ಮಾನ. ಓಕೆ, ಒಂದು ಮರೆಯಲಾಗದ್ದು ಅಂತ ಹೇಳಿದ್ರೆ ಅದು ಬಣಸಂಘದಲ್ಲಿ ಬಹುಶಃ ಕೋಟ್ಯಾಧಿಪತಿಗಳಿದ್ದಾರೆ, 100 ಕೋಟಿಯವರು ಆಸ್ತಿವಂತರು ಇದ್ದಾರೆ, 200,000 ಕೋಟಿಯವರು ಇದ್ದಾರೆ. ಅಂಥವರು ಕೂಡ ನೆಲದಲ್ಲಿ ಕೂತು ಆ ಫಂಕ್ಷನ್ಗೆ ಬಂದಿದ್ದಾರೆ. ಎಲ್ಲಿಗೆ ಸಾಧ್ಯ ಇಲ್ಲ ನೋಡಿ ಅದು. ಅವ್ರು ಬಂದು ಯಾವಾಗಲೂ VIP ಅಲ್ಲೇ ಕೂತ್ಕೊಳ್ಳುವವರು. ಅಷ್ಟು ಜಾಗ ಇಲ್ಲದ ಸಂದರ್ಭ, ಎಲ್ಲ ಕಡೆ ಚೇರ್ ಹಾಕಿದ್ದಾರೆ, ಎಲ್ಲ ಕೆಳಗಡೆ 1,500 ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಹಾಲಲ್ಲಿ 1,500 ಜನ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಆದ್ರೂ ಕೂಡ ಮತ್ತೆ ಈಗ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಆಯಿತು, ಆ ಡ್ಯಾನ್ಸ್ ಅಲ್ಲಿ ಎಲ್ಲ ಅವರ ಫ್ಯಾಮಿಲಿ ಮಕ್ಕಳೆಲ್ಲ ಅವರಲ್ಲಿ ಕೂತ್ಕೊಳ್ಳುವುದೇ ಇಲ್ಲ ಅಂತ ಎಲ್ಲ ವ್ಯವಸ್ಥೆಯಲ್ಲಿ ಅಷ್ಟು ಜನ ಸೇರಿದ್ದಾರೆ. ಅಂತ ಸಂದರ್ಭ ಅವರು ಹೇಳ್ತಾರೆ, ಪಾಲೆತ್ತಾಡಿ ಇನಿಮುಟ್ಟ ಇಂಚಿನ ಕಾರ್ಯಕ್ರಮ ನಮ್ಮಾಗ್ಲನ ಆತಜಿ ಅಂತೇಳಿ. ಅದು ನನಗೆ ಅಭಿಮಾನ. ಅದು ನನ್ನನ್ನ ಆ ಮುಂಬೈ ಕನ್ನಡದ ಜನ ಪ್ರೀತಿಸಿದ್ದಾರೆ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್, ನಮ್ಮ ಜೊತೆಗೆ ಚಂದ್ರಶೇಖರ ಪಾಲೆತ್ತಾಡಿ ಸರ್ ಇದ್ದಾರೆ. ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಮುಂಬೈನ ಬಗ್ಗೆ. ಇನ್ನು ತಾವು ಹೇಳಬೇಕು ಚಂದ್ರಶೇಖರ ಪಾಲೆತ್ತಾಡಿ ಅವರ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ. ಚಂದ್ರಶೇಖರ ಪಾಲೆತ್ತಾಡಿ ನಮ್ದು 30 ವರ್ಷದ ರಿಲೇಷನ್ ಮುಂಬೈಯಲ್ಲಿ. ಓಕೆ. ಅವರು ಬೇರೆ ಪೇಪರ್ ಅಲ್ಲಿ ಇರುವಾಗ್ಲೂ ನಮ್ಮ ರಿಲೇಷನ್ ಇತ್ತು. ತುಳು ಕನ್ನಡಿಗರ ಎಲ್ಲರ ಪ್ರೀತಿಯ ಒಂದು ವ್ಯಕ್ತಿ. ನೇರ ನುಡಿ, ಯಾವುದೇ ಇದಕ್ಕೂ ಕಾಂಪ್ರಮೈಸ್ ಮಾಡುವಂತ ಒಂದು ಪತ್ರಕರ್ತರಲ್ಲ ಅವರು. ಯಾವುದು ಸರಿ ಇದೆ ಅದು ಸರಿ, ಯಾವ್ದು ಸರಿ ಇಲ್ವೋ ಅದು ಸರಿ ಇಲ್ಲ ಅಂತ ನಿಷ್ಠೂರ ನೇರ. ಮತ್ತೆ ಪ್ರಶಸ್ತಿಗೋಸ್ಕರ ಯಾವುದೇ ಆಸೆಯನ್ನಿಟ್ಟು ಅವರೂ ಅಲ್ಲ. ಅವರಿಗೆ ರಾಜ್ಯೋತ್ಸವ ಸಿಕ್ಕಿತ್ತು, ಅದು ಕೂಡ ಅವ್ರು ಎನಿಸಿರ್ಲಿಲ್ಲ ಕಾಣ್ತದೆ. ಅವರ ವ್ಯಕ್ತಿತ್ವಕ್ಕೆ ಅದು ಸಿಕ್ಕಿದ್ದು. ಆ ರಾಜ್ಯೋತ್ಸವಕ್ಕೆ ತುಂಬಾ ಎಲ್ಲ ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಾರೆ, ಮಿನಿಸ್ಟರ್ ಅವ್ರದ್ದು ಇವ್ರದ್ದು ಎಲ್ಲ. ನಮಗೆ ಹೊರನಾಡ ಕನ್ನಡಿಗರಿಗೆ ಒಂದು ಸಿಗುದಲ್ಲಿ ಮುಂಬೈಗೆ, ಅದಕ್ಕೆ ತುಂಬಾ ಸ್ಪರ್ಧೆ ಇರ್ತದೆ. ಆ ಸ್ಪರ್ಧೆಯಲ್ಲಿ ಅವರಿಗೂ ಸಿಕ್ಕಿದೆ, ನನಗೂ ಸಿಕ್ಕಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಈಗ ಈ ಪತ್ರಕರ್ತರದ ಒಂದು ಅವರಿಗೆ ಸಿಕ್ಕಿದಂದ್ರೆ ಅದು ಸಿಗ್ಲೇಬೇಕಂತ ಒಂದು ಅವಾರ್ಡ್ ಅದು. ಮತ್ತೆ ಅವರು ತುಳು ಕನ್ನಡಿಗರಿಗೆಲ್ಲ ಎಲ್ಲಾ ಸಂಘ ಸಂಸ್ಥೆಯಲ್ಲಿ ರಿಲೇಷನ್ ಇಟ್ಟವರು. ಯಾವುದೇ ಜಾತಿ ಮತ ಧರ್ಮ ಅದು ಇದು ಅಂತ ಇಲ್ಲ ಅವ್ರಿಗೆ. ದೇವರು ಅವರಿಗೆ ಇನ್ನಷ್ಟು ರಾಷ್ಟ್ರ ಪ್ರಶಸ್ತಿ ಸಿಗಲಿ ಅಂತ ನಮ್ಮದೆಲ್ಲ ಆಸೆ. ನಮಸ್ಕಾರ. ನಮಸ್ಕಾರ ಪಾಲೆತ್ತಾಡ್ರೆ. ನಮಸ್ಕಾರ. ನನಗ್ ಗೊತ್ತಿರ್ಲಿಲ್ಲ ಇದು ಡೈರೆಕ್ಟ್ ಆಗಿ ರಿಲೇ ಆಗ್ತಾ ಇದೆ ಅಂತ. ನಾನೊಂದು ಮಂದಿರ ದೇವಸ್ಥಾನದಲ್ಲಿದ್ದೆ, ಮತ್ತೆ ನೀವಿದ್ದೀರಾ ಅಂತ ಹೇಳಿದಾಗ ನಾನು ತಕ್ಷಣ ಹೊರಗೆ ಬಂದೆ. ಈಗ ದೇವರ ದರ್ಶನ ಆಯ್ತು. ಊರುಡುಲ್ಲಾರ? ನಂದು ಊರುಡುಲ್ಲ ಪಾಲೆತ್ತಾಡ್ರೆ. ಓಕೆ ಸರ್, ಆಲ್ ದ ಬೆಸ್ಟ್. ನನಾತ್ ಏನ ಸುದ್ದಿದಾಗಲು ನೀರು ತುಂಬಲ ಹೆಂಗ್ ಬೈದಿರ್ತೀರು ಇಡೆ ಸುದ್ದಿ ನ್ಯೂಸ್ದಾಗಲು ಇಲ್ಲ ಬರ್ತಿರ್ತೀರ ಬನ್ಸಂಗದ ಕಾರ್ಯಕ್ರಮದ ಸುದ್ದಿದಾಗಲು ಶಿವಾನಂದ ಆನೆ ನಮ್ಮ ಗುರ್ತದಾರತ್ತ ದೋಸ್ತಿ ಅತ್ತಾರ ಈ ಪ್ರಶಸ್ತಿ ಆರೆಲ್ಲ ತೆಗೆದಿತ್ತು 2013 ಕೃತಜ್ಞತೆ ಹೆಂಗ್ ಬಾರಿ ಸಂತೋಷ ಹೆಂಗ ಕನೆಕ್ಟ್ ಮಾಡ್ತೇರಿ ಹೆಂಗ್ ಪಾತಾರ ಅಂಡ್ ಪಾಲೆತ್ತಾಡಿನ ವಿಷಯ ಹೆಂಗ್ ಕೊಂಜಿ ಮುಂಬೈದಾಗ ನಮ್ಮ ಪರವಾದ ಹೆಂಗ್ ಪಾತಾರ ತಿಕ್ಕಿನ ಬಾರಿ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಹುಶಃ ಅವರೆಲ್ಲರ ಮಾತುಗಳ ಮೂಲಕ ತಮ್ಮ ಮೇಲಿನ ಒಂದು ಅಭಿಮಾನ ಪ್ರೀತಿ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಖಂಡಿತ ಅದು ತಮ್ಮ ಒಂದು ಸೇವೆಯ ಮೂಲಕ ಅವರ ಒಂದಿನ ಒಂದು ಒಡನಾಟದ ಮೂಲಕ ತಾವು ಸಂಪಾದಿಸಿಕೊಂಡಿದ್ದೀರಿ ಅಂತ. ಓಕೆ, ಎಸ್ ಸರ್. ಒಂದು ತಮ್ಮ ಒಂದು ಅಪರೂಪದ ಘಟನೆಯನ್ನು ವಿವರಿಸ್ತಾ ಇದ್ರಿ, ಒಂದು ಮರೆಯಲಾಗದ ಸನ್ಮಾನ. ಅದೇ ಹರೀಶಣ್ಣನ ನೇತೃತ್ವದಲ್ಲಿ ಆ ಸಂದರ್ಭ ಆ ಸನ್ಮಾನ ಕಾರ್ಯಕ್ರಮ ಆದ್ದು. ಅದೇ ಹೇಳಿದೆ ನಾನು. ಎಷ್ಟು ಜನ ಊಟ ಮಾಡಿತ್ತು, ರಾತ್ರಿ ಊಟ ಇತ್ತು ಎಲ್ಲ ಜನರಿಗೆ, ಅಷ್ಟು ಬಂದವರಿಗೆ ಊಟ ಇತ್ತು, ಯಾರಿಗೂ ಊಟ ಇಲ್ಲ ಅಂತ ಆಗ್ಲಿಲ್ಲ. ಹಾಗೆಲ್ಲ ಅದು ಕೂಡ ನಾನ್ ವೆಜ್ ಊಟ ಇತ್ತು. ವೆಜ್ ಊಟ ಮಾಡೋರು ವೆಜ್ ಹೇಗೂ ಇರ್ತಲ್ಲ, ನಾನ್ ವೆಜ್ ಊಟ ಅದು ಹರೀಶಣ್ಣನ ಕಾರಬಾರು ಅಂತದ್ದೆಲ್ಲ ಆಗಿದೆ. ನಾನು ಹೇಳಿದ್ರೆ ಒಳ್ಳೆ ನಿಧಿ ಕೊಟ್ಟಿದ್ದಾರೆ ನನಗೆ. ಅದೇ ಹೇಳಿದಲ್ಲ ನಾನು, ಯಾವ ಪತ್ರಕರ್ತನ ಜೀವನದಲ್ಲಿ ಕೂಡ ಅಂತ ಒಂದು ಸನ್ಮಾನ ಆಗಿರ್ಲಿಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ಸಿಕ್ಕಿರುವಂತದ್ದು. ಓಕೆ, ಈಗ ಇನ್ನೊಬ್ರು ಕರೆಯಲ್ಲಿದ್ದಾರೆ. ಹಲೋ ಹಲೋ ಹಲೋ. ಓಕೆ,
ಓಕೆ, ಸಂಪರ್ಕ ಸಾಧ್ಯ ಆಗಲಿಲ್ಲ. ಓಕೆ ಸರ್, ಆರಂಭಿಕ ದಿನಗಳನ್ನು ಹೇಳಿದ್ರಿ. ಬಹುಶಃ ಆ ಒಂದು 92-93ರಲ್ಲಿ ನಡೆದಂತಹ ಒಂದಷ್ಟು ವಿಚಾರಗಳು ತಮ್ಮ ಪತ್ರಿಕೆಗೆ ಒಂದಷ್ಟು ಒಂದು ಪ್ರಸಾರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಹಕಾರಿ ಆಯ್ತು ಅನ್ನುವಂಥ. ಓಕೆ, ಆ ಬಳಿಕ ಸ್ಟೇಬಲ್ ಅಂತ ನೋಡಿ ನಮ್ಮ ಮಲ್ಲಿಕಾರ್ಜುನವರು ಪೇಪರ್ ಮಾರಿದ್ರು. ಆ ಪೇಪರ್ ಮಾರುವಾಗ ಅದರ ಮೊದಲು ನಾನು ನ್ಯೂಸ್ ಎಡಿಟರ್ ಆಗಿದ್ದೆ. ಪೇಪರ್ ಮಾರುವಾಗ ಮತ್ತೆ ಮಲ್ಲಿಕಾರ್ಜುನ ಹೇಳಿದ್ರು ಬಿಟ್ಟು ಹೋಗ್ತೇನೆ ನಾನು ಹಾಗೆ ಹೀಗೆ ಅಂತೇಳಿ. ಆಗ ನಮ್ಮ ಈಗಿನ ಮಾಲೀಕರು ಮರಾಠಿಯವರು, ಅವರ ಬಿಸಿನೆಸ್ ಏನಂತ ಹೇಳಿದ್ರೆ ಅವ್ರ ಸರ್ಕ್ಯುಲೇಷನ್, ಮೇನ್ ಸರ್ಕ್ಯುಲೇಷನ್. ಅವರಲ್ಲಿ ಒಂದು 10-20 ಪೇಪರ್ ಸರ್ಕ್ಯುಲೇಷನ್ ಇತ್ತು. ಈಗ ಕೂಡ ಉಂಟು. ಈಗ ಅದರ ಒಟ್ಟಿಗೆ ಈಗ ಅವ್ರದ್ದೇ 2-3 ಪೇಪರ್ ಉಂಟು. ಪುಣ್ಯನಗರಿ ಅಂತ ಹೇಳಿದ್ರೆ ಒಂದು 10 ಲಕ್ಷದ ಮೇಲೆ ಸರ್ಕ್ಯುಲೇಷನ್ ಇರುವಂತದ್ದು ಇಡೀ ಆಲ್ ಓವರ್ ಮಹಾರಾಷ್ಟ್ರದಲ್ಲಿದೆ. 2ನೇ ನಂಬರ್ ಪೇಪರ್ ಅದು ಈಗ ಮರಾಠಿಯಲ್ಲಿ. ಆನಂತರ ಯಶೋಭೂಮಿ ಅಂತ ಹೇಳಿದೆ, ಚೌಫೇರ್ ಅಂತ ಹೇಳಿದೆ, ವಾರ್ತಾರ್ ಒಂದು ಇತ್ತು, ಅದು ಕೊರೋನಾ ನಂತರ ಬಂದ್ ಮಾಡಿದ್ರು. ಹಾಗಾಗಿ ಮರಾಠಿ ಎಲ್ಲ ಆಗ್ತದೆ ಅಂತೇಳಿ ಓದುಗರವರೇ ಅಲ್ವಾ. ಹಾಗಾಗಿ ನಮಗೆ ಇವರು ತಗೊಂಡ ನಂತರ ಪರ್ಚೇಸ್ ಮಾಡಿದ ನಂತರ ಯಾವತ್ತೂ ಕೂಡ ಟೆನ್ಷನ್ ಇಲ್ಲ. ಯಾರು ಮರಾಠಿಯವರು ಪೇಪರ್ ತಗೊಂಡ್ರಲ್ಲ, ನಮಗೆ ಟೆನ್ಷನ್ ಇಲ್ಲ. ಯಾಕಂದ್ರೆ ಪೇಪರನ್ನ ಬದುಕಿಸುವ ಟೆನ್ಷನ್ ನಮಗೆ ಬರಲಿಲ್ಲ. ಪೇಪರ್ ಬರ್ತದೆ, ಅವರು ಬದುಕಿಸ್ತಾರೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ. ನಮ್ಮ ಮುಂಬೈಯ ಕನ್ನಡಿಗರು, ತುಳು ಕನ್ನಡಿಗರು ಅಡ್ವರ್ಟೈಸ್ಮೆಂಟ್ ಒಳ್ಳೆ ಕೊಟ್ಟಿದ್ದಾರೆ ನಮಗೆ. ಅವರ ಮೂಲಕ ಪೇಪರ್ ಉಳಿತು, ಇಲ್ಲದ್ರೆ ಉಳಿದಿಲ್ಲ. ಹಾಗಾಗಿ ಜಾಹೀರಾತು ಮೂಲಕ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ ಕೂಡ ಅವರ ಪೇಪರ್ ಅಂತ ಇದು ಮಾಡಿದ್ದಾರೆ. ಕರ್ನಾಟಕ ಮಲ್ಲವನ್ನ ನಮ್ಮ ಪೇಪರ್ ಅಂತೇಳಿ ನಮ್ಮ ಜನ ಒಪ್ಪಿಕೊಂಡಿದ್ದಾರೆ. ಅದು ಪಾಲೆತಡಿ ಪೇಪರ್ ಅಲ್ಲ ಅಥವಾ ಮರಾಠಿ ಪೇಪರ್ ಅಂತ ಅಲ್ಲ, ಅವರ ಪೇಪರ್ ಅಂತ. ನಮ್ಮ ಪತ್ರಿಕೆ ಅವರಿಗೆ ಬೆಳಿಗ್ಗೆ ಓದುವಾಗ ಅದು ಬೇಕೇ, ಚಹಾ ಕುಡಿಯುವಾಗ ಆ ಪೇಪರ್ ಓದ್ಬೇಕು ಅಂತ ಒಂದು ನೇಚರ್ ಅನ್ನ ನಾವು ಬೆಳೆಸಿದ್ದೇವೆ ಅವರಿಗೆ. ನಾನು ಆಗ ಹೇಳಬೇಕಿತ್ತು, ಮುಂಬೈಗೆ ಹೋಗುವಾಗ ಕನ್ನಡ ಪೇಪರ್ ಅನ್ನ ಅಥವಾ ಕನ್ನಡ ಬುಕ್ ಅನ್ನ ಓದ್ತಾ ಇದ್ದದ್ದು ಹೇಗೆ ಗೊತ್ತುಂಟ, ಇಂಗ್ಲಿಷ್ ಪೇಪರ್ನ ಒಳಗೆ ಇಟ್ಕೊಂಡು. ಈಗ ರೈಲಲ್ಲಿ ಹೀಗೆ ಇಟ್ಕೊಂಡು ಓದ್ತಾರೆ ಜನ. ಅಂದ್ರೆ ಕಾರಣ ಅದಕ್ಕೆ ಅಂದ್ರೆ ಅಷ್ಟು ಇದಿತ್ತು, ನಾವು ಕಮ್ಮಿ ಅಲ್ಲ ಅಂತ ಆಯ್ತು. ಈಗ ಕನ್ನಡದವರು ಕಮ್ಮಿ ಅಲ್ಲ ಅಂತ ಆಯ್ತು ಅಲ್ಲಿ. ಯಾಕಂದ್ರೆ ಮೊದಲು ಅಷ್ಟು ಹೆದರಿಕೆ ಇತ್ತು. ಆ ಮರಾಠಿ ಆಗ ನಿಮ್ಗೆ ಎಲ್ಲ ಕಂಡಿರಬಹುದು, ಗೊತ್ತಿರಬಹುದು. ಮರಾಠಿ ಯುಗ ಇತ್ತು ಅಲ್ಲಿ, ಅವರದ್ದು ಇಸಮ್ ಇತ್ತು, ಅವರದ್ದು ಇದು ಆಮ್ಚಿ ಮುಂಬೈ ಇತ್ತು. ಆ ರೀತಿಯಲ್ಲಿ ಹೊರಗಿನವರಿಗೆ ಬಹಳ ಇದಾಗ್ತಿತ್ತು. ಅಂತ ನೇಚರ್ ಹೋಗಿದೆ. ಓಕೆ, ಈಗ ಕನ್ನಡಕ್ಕೂ ಅಲ್ಲಿ ಒಂದು ಗೌರವ ಮಾನ್ಯತೆ ಬಂದಿದೆ ಅಂತ. ಓಕೆ, ಮಾತನಾಡೋಣ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿರುವಂತಹ ನಾರಾಯಣ ಭಟ್ ರಾಮಕುಂಜ ಸರ್ ಇದ್ದಾರೆ. ಮಾತನಾಡಿಕೊಳ್ಳೋಣ. ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪಾಲೆತಾಡಿ. ಪ್ರೀತಿ ಮತ್ತು ವಿಶ್ವಾಸಕ್ಕೆ ಚಂದ್ರಶೇಖರ್ ಪಾಲೆತ್ತಾಡಿಯವರು ಒಂದು ದೊಡ್ಡ ಹೆಸರು. ನನ್ನ ಅತ್ಯಂತ ನಿಡುಗಾಲದ ಮಿತ್ರ. ಅದಕ್ಕಿಂತಲೂ ಮಿಗಿಲಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಸುಮಾರು ಕರ್ನಾಟಕ ಅಥವಾ ದಕ್ಷಿಣ ಭಾರತದ 10 ಜನರ ವ್ಯಕ್ತಿ ಚಿತ್ರಣವನ್ನ ಮಾಡಿದ್ದೇನೆ. ಅದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ ಮುಂಬೈನಲ್ಲಿ ಪರಿಚಯಿಸಿಕೊಟ್ಟಂತ ಒಬ್ಬ ವಿಶಾಲ ಹೃದಯಿ ಸರ್. ನಿಮಗೆ ಅದು ನಮ್ಮ ಕೆಲಸ, ದೇವರು ಇನ್ನಷ್ಟು ಕರುಣಿಸ್ಲಿ ಅಂತ ನನ್ನ ಪ್ರಾರ್ಥನೆ. ಆಗ್ಲಿ ಸರ್, ನಿಮ್ಮ ಆರೈಕೆ ಖಂಡಿತ ಇದೆ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಧನ್ಯವಾದಗಳು. ಬಹಳಷ್ಟು ಸಂಕ್ಷಿಪ್ತವಾಗಿ ತಮ್ಮ ಒಂದು ಒಳ್ಳೆ ಲೇಖಕರು ಅವರು, ಬಹಳ ಚಂದ ಬರೀತಾರೆ. ವ್ಯಕ್ತಿ ಚಿತ್ರವನ್ನ ಬಹಳ ಚಂದ, ಎಷ್ಟು ಬೇಕು ಅಷ್ಟೇ ಒಳ್ಳೆ ಬರೀತಾರೆ. ಸುದ್ದಿ ಬಿಡುಗಡೆಗೂ ಅಂಕಣವನ್ನ ಬರೀತಾರೆ ಅನ್ನುವಂಥದ್ದು. ಓಕೆ, ಅದರ ಜೊತೆಗೆ ಆ ಒಂದು ಪರಿಸ್ಥಿತಿ ಬದಲಾಯಿತು. ಕನ್ನಡ ಒಂದು ಪತ್ರಿಕೆಯನ್ನು ಕೂಡ ಅಲ್ಲೆಷ್ಟು ಪ್ರೀತಿಸಿದ್ರು ಅದನ್ನು ಓದುವಂತ ಪರಿಸ್ಥಿತಿ ಎದುರಾಯಿತು. ಸೊ ಆರಂಭದಲ್ಲಿ ತಾವು ಹೇಳಿದ ಹಾಗೆ ತಮ್ಮ ಗಮನ ಸಂಪೂರ್ಣವಾಗಿ ಪತ್ರಿಕೆಯನ್ನ ಕಟ್ಟಿ ಬೆಳೆಸುವಂತದ್ರಲ್ಲಿತ್ತು, ಹಂತಕ್ಕೆ ಬಂತು. ಸೊ ಕರ್ನಾಟಕ ಮಲ್ಲ ಜನರಿಗೆ ಮತ್ತೆ ಹತ್ತಿರವಾದ್ದು, ಚಂದ್ರಶೇಖರ ಪಾಲೆತ್ತಾಡಿ ಅವರು ಸಂಘ ಸಂಸ್ಥೆಗಳಿಗೆ ತೊಡಗಿಸಿಕೊಂಡದ್ದು, ಜನರಿಗೆ ಹತ್ತಿರ ಆದದ್ದು, ಅದು ಯಾವಾಗಿನಿಂದ, ಅದು ಹೇಗೆ, ಅದಕ್ಕೆ ನಾವು ಮಾಮೂಲಿ ನಮ್ಮ ಹಾಗಿತ್ತು. ನಾವು ಹೋಗುವಾಗ್ಲಿ ಅಂತದ್ದು ಗ್ರಹಿಸಿದ್ದು ಗೊತ್ತುಂಟ, ಮುಂಬೈಗೆ ಅವರಿಗೆ ಪೇಪರ್ ಕೊಡುವಂಥದ್ದು. ನಾವು ಮುಂಬೈಯವರಿಗೆ ಪೇಪರ್ ಕೊಡೋದಂದ್ರೆ ಮುಂಬೈಯವರ ಸುದ್ದಿ ಹಾಕಬೇಕು. ನಮ್ಮ ಮುಂಬೈಯ ಓದುಗರ ಸುದ್ದಿಯನ್ನು ನಾವು ತಗೊಳ್ಳೋದು ಹೊರತು ಬಾಕಿ ಫಸ್ಟ್ ಪೇಜಲ್ಲಿ ನಾವು ಆಲ್ ಓವರ್ ಇಂಡಿಯಾ ಅಥವಾ ವರ್ಲ್ಡ್ ನ್ಯೂಸ್ ಏನು ಡೆವಲಪ್ಮೆಂಟ್ ಇದೆ, ನಿಮ್ಮ ಈಕ್ವಲ್ ನಿಮ್ಮ ಟೈಮ್ಸ್ಗೆ ಏನು ಲೀಡ್ ಕೊಡ್ತಾರ ಆ ಟೈಮ್ಸ್ಗೆ ಲೀಡ್ ನಾನು ಕೊಟ್ಟಿದ್ದೇನೆ, ಈಗಲೂ ಕೊಡ್ತೇವೆ ನಾವು. ಟೈಮ್ಸ್ ಅಲ್ಲಿ ಯಾವುದಿದೆ, ಹಿಂದೂ ಅಲ್ಲಿ ಯಾವುದಿದೆ, ನಿಮ್ಮ ಲೀಡ್ ಸುದ್ದಿ ನಾನು ಕೊಟ್ಟಿದ್ದೇವೆ, ಈಗಲೂ ಕೊಡ್ತೇವೆ ನಾವು. ಫಸ್ಟ್ ಪೇಜನ್ನೇ ನಾವು ಅಷ್ಟು ಚಂದ ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಅದು ನ್ಯಾಷನಲ್ ನ್ಯೂಸ್, ಯಾವ ಪೇಪರಿಗೂ ನಾವು ಕಾಂಪೀಟ್ ಮಾಡುತ್ತೇವೆ. ಒಳಗಿನ ಸುದ್ದಿ ಉಂಟಲ್ಲ, ನಮ್ಮ ಓದುಗರದ್ದೇ ಸುದ್ದಿ. ಸಂಘ ಸಂಸ್ಥೆಗಳಲ್ಲಿ ಬಹುಶಃ ಒಂದು 250-300 ಸಂಘ ಸಂಸ್ಥೆಗಳಿವೆ.
ಅವರು ನಮ್ಮ ಓದುಗರು. ಓಕೆ. ಈವನ್ ನಾನು ಕಾರ್ಯಕ್ರಮ ನಿರ್ವಹಣೆ ಮಾಡಿದವನ ಹೆಸರು ಕೂಡ ಹಾಕಬೇಕು ಅಂತ ಹೇಳುವ. ಯಾಕಂದ್ರೆ ಕೆಲಸ ಮಾಡುವವರು ಅವರೇ. ನಾಳೆ ನಾನು ಒಬ್ಬ ಗೆಸ್ಟ್ ಆಗಿ 2 ಮಾತಾಡಿ ಹೋಗ್ತೇನೆ, ನನ್ನ ಹೈಲೈಟ್ ಮಾಡಿದ್ರೆ ಅದು ಆಗೋದಿಲ್ಲ. ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಆ ಬ್ಯಾಕ್ ಸ್ಟೇಜ್ ಅಲ್ಲಿ ಎಷ್ಟು ಜನ ಇರ್ತಾರೆ, ಅವರ ಹೆಸರು ನಾವು ಬಿಡುವುದಿಲ್ಲ. ಯಾಕಂದ್ರೆ ಅವರು ನಿಜವಾಗಿ ಅವರಿಗೆ ಹೆಸರು ಕೊಡಬೇಕಾದ್ದು. ಪ್ರತಿಯೊಬ್ಬರ ಶ್ರಮವು ಅಲ್ಲಿ ಗುರುತಿಸಲ್ಪಡಬೇಕು ಅಂತ. ಅವರು ಮತ್ತೆ ನಾನು ಹೇಳಿದಲ್ಲ, ನಾವು ಮಾತಾಡ್ಲಿಕ್ಕೆ ಸ್ಟೇಜಲ್ಲಿ ಕೂತು ಎಷ್ಟು ಬುದ್ಧಿವಾದ ಹೇಳ್ಬೋದು, ಎಷ್ಟು ನಾನು ಅದು ಮಾಡ್ಬೋದು ಇದು ಮಾಡ್ಬೋದು ಏನು ಹೇಳ್ಬೋದು. ಆದ್ರೆ ನಾವು ಹಾಗೆ ನಡ್ಕೊಳ್ಳೋದೇ ಇಲ್ಲ, ಮಾತಾಡೋದು ಮಾತ್ರ ಅಲ್ವಾ ನಾವು. ಪ್ರಾಬ್ಲಮ್ ಅದು. ಈಗ ನಾನು ನಡ್ಕೊಳ್ಳೋ ಹಾಗೆ ಮಾತಾಡ್ಬೇಕು, ಮಾತಾಡುವಾಗೆ ನಡ್ಕೊಳ್ಬೇಕು. ನಾನು ಅದನ್ನ ಸ್ವಲ್ಪ ಇಟ್ಕೊಂಡಿದ್ದೆ ನಾನು. ಹಾಗಾಗಿ ಅವ್ರು ಹೇಳಿದ್ರಲ್ಲ, ನೇರ ಹೇಳ್ತಾನೆ ಬೈತಾನೆ ಅಂತೇಳಿ. ನನಗೆ ಅದು ಯಾಕಂತ ಗೊತ್ತಿಲ್ಲ. ಎಷ್ಟು ದೊಡ್ಡ ಜನರಿಗೆ ಪಕ್ಕ ಹೇಳಿಬಿಡ್ತೇನೆ ನಾನು, ನುಡಿ ಅಂತ ನಡೆ. ಯಾಕಂದ್ರೆ ಅದು ಅವರಿಗೆ ನನಗೆ ಅದರಿಂದ ಕೆಟ್ಟದಾಗಿದೆ. ಯಾಕಂದ್ರೆ ಅವರಿಗೆ ಬೇಜಾರಾಗ್ತದೆ, ಪಾಲೆತಡಿ ಹಾಗೆ ಮಾತಾಡಿದ ಅಂತ ಹೇಳ್ತಾರೆ. ಆದ್ರೂ ಕೂಡ ನನಗೆ ಅದು ಗೊತ್ತಿಲ್ಲ ಯಾಕೆ ಹೇಳಬಾರದು ಅಂತ ಹೇಳಿ. ಅವ್ರಿಗೆ ಹೇಳ್ಬೇಕೋ ಬೇಡ ಹೇಳೇ ಬಿಡ್ತೇನೆ ನಾನು. ಎಷ್ಟು ದೊಡ್ಡ ಜನ ಆದ್ರೆ ನೀವು ಇದು ಸರಿ ಇಲ್ಲ. ಮತ್ತೆ ಯಾವುದನ್ನು ನೇರವಾಗಿ ಹೇಳ್ತೇನೆ ನಾನು. ಈಗ ಕೂಡ ಹೇಳ್ತೇನೆ, ನಿಮ್ಗೊಂದು ಹೇಳಬೇಕು, ಹೇಳಬಹುದೋ ಗೊತ್ತಿಲ್ಲ, ಅದು ಹೇಳ್ತೇನೆ ನಾನು. ನಮಗೆ ಸ್ವಾಮೀಜಿಗಳು ನಮ್ಮ ಫಂಕ್ಷನ್ಗೆ ಬರೋದು, ಒಂದು 10 ಗೆಸ್ಟ್ ಬರೋದು. ನಾವು ಸ್ವಾಮೀಜಿಗಳನ್ನು ಫಸ್ಟಿಗೆ ಮಾತಾಡಿ ಆಶೀರ್ವಾದ ಕೊಡೋದು, ಅವರ ಆಶೀರ್ವಾದ ಕೊಟ್ಟು ಹೋಗುದು. ನಾವು ಮಾತಾಡೋದನ್ನ ಯಾರು ಕೇಳೋದು? ಬಾಕಿಯ ಗೆಸ್ಟ್ಗಳು ಮಾತಾಡ್ತಾರಲ್ಲ, ಯಾರು ಕೇಳೋದು? ಸ್ವಾಮೀಜಿಗಳ ಆಶೀರ್ವಾದ ಕೊಟ್ಟರೆ ಸಾಕ. ನಾವೇನು ಹೇಳ್ತೇವೆ ಅವ್ರಿಗೆ ಕೇಳಬೇಡುವ? ನಾನು ಅದಕ್ಕೆ ಕುಂಬಸ್ ಹೇಳಿದ್ದೇನೆ, ಫಂಕ್ಷನ್ ಅಲ್ಲಿ ಸ್ವಾಮೀಜಿಗಳು ಬಂದ್ರೆ ಲಾಸ್ಟಿಗೆ ಮಾತಾಡಬೇಕು. ಅವರು ಆಶೀರ್ವಚನ ಲಾಸ್ಟಿಗೆ ಇಡಬೇಕು. ನಾವು ಏನು ಮಾತಾಡಿದೇವೆ ಅದು ಕೇಳಿ ಮಾತಾಡ್ಬೇಕು ಅವರು. ಇಲ್ಲದ್ರೆ ಅವರಿಗೆ ಏನು ಗೊತ್ತಾಗ್ತದೆ, ಏನು ಪ್ರಚಾರ ಮಾಡೋದು ಅವರು? ಹಾಗೆ ನಾನು ಈಗಲೂ ಹೇಳ್ತೇನೆ. ಈಗ ಎಷ್ಟೋ ಸಲ ಹೇಳಿದ್ದೇನೆ ನಾನು. ದೊಡ್ಡ ಸ್ವಾಮಿಗಳನ್ನು ಸ್ಟೇಜಲ್ಲಿ ಇದ್ರೆ ಹೇಳಿದ್ದೇನೆ ನಾನು. ನನಗೆ ಅದು ಗೊತ್ತಿಲ್ಲ ಯಾಕೆ ಹೇಳಿದೆ. ಮತ್ತು ಹೇಳಿದ್ದೇನೆ, ಒಬ್ಬರ ಸ್ವಾಮೀಜಿಗಳು ಅದು ಹೇಳಿ, ನಮ್ಮಲ್ಲಿ ಎಲ್ಲ ಅಷ್ಟಮಠದ ಎಲ್ಲ ಸ್ವಾಮಿಗಳೆಲ್ಲ ಇದ್ದಾರೆ ಅಲ್ಲಿ. ಎಲ್ಲ ಮಠ ಉಂಟು. ನೀವು ಮುಂಬೈಗೆ ಬಂದಿರ್ಬೋದು, ಬಹುಶಃ ನಿಮಗೆ ಗೊತ್ತಿರ್ಬೋದು. ಎಲ್ಲ ಮಠ ಉಂಟು, ಬೇಜಾರು ಮಠ ಉಂಟು, ಅಂಧೇರಿ ಮಠ ಉಂಟು. ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಬಹಳ ಒಳ್ಳೆ ಕೊಡ್ತಾರೆ. ಸಮಾಜದ ಒಟ್ಟಿಗೆ ಬಹಳ ಒಡನಾಟ ಇದೆ. ಆದ್ರೆ ನಾನು ಅದಕ್ಕೆ ಹೇಳೋದು, ಹಾಗಾಗಿ ನೋಡಿ, ಸುಬ್ರಹ್ಮಣ್ಯ ಮಠ ಉಂಟು, ಯಾವ ಮಠ ಕೂಡ ಇಲ್ಲದಲ್ಲ. ಆದ್ರೆ ಅಲ್ಲಿಯ ಇದು ಉಂಟಲ್ಲ, ಆ ಹೊಂದಾಣಿಕೆ ಇದೆ ಅಲ್ಲಿ. ನಮ್ಮ ನೋಡಿ, ಎಷ್ಟು ಜಾತಿ ಸಂಘಟನೆ, ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಹುಶಃ ಒಟ್ಟಿಗೆ ಇರ್ತಾರೆ ಅವರು. ಅದನ್ನ ನಾನು ಅಲ್ಲಿ ನೋಡಿದ್ದೇನೆ, ಒಟ್ಟಿಗೆ ಸೇರುವಂತದ್ದು. ಒಂದೊಂದು ಸ್ಪೋರ್ಟ್ಸ್ ಮಾಡಿದ್ರೆ ಎಷ್ಟು ಜನ ಸೇರುತ್ತಾರೆ. ಬಿಲ್ಲವರ ಅಸೋಸಿಯೇಷನ್ ಸ್ಪೋರ್ಟ್ಸ್ ಎಷ್ಟು, ಬಂಡ್ಸ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಎಷ್ಟು, ಬಂಡ್ ಸಂಘದ ಸ್ಪೋರ್ಟ್ಸ್ ಅದು ಹರಿಶನ್ನ ಇದಾರಲ್ಲ, ಅದೊಂದು ಅವರು ಅಲ್ಲಿ ಇದು ಮಾಡಿ ಇಟ್ಟಿದ್ದಾರೆ, ಕ್ರಾಂತಿ ಮಾಡಿದ್ದಾರೆ ಇದರ ಸ್ಪೋರ್ಟ್ಸ್ ಇದ್ದು ಹರಿಶನ್ನ ಅಂತದ್ದು. ಓಕೆ. ಸೊ ಹಾಗೆ ಅವುಗಳಲ್ಲಿ ತೊಡಗಿಸಿಕೊಳ್ಳುವಂತದ್ದು ಆರಂಭ ಆಯ್ತು ನಿಮಗೆ. ಮತ್ತೆ ಕರೆದ್ರೆ ಹೋಗ್ತೇನೆ ನಾನು. ಬರ್ತೇನೆ ಅಂತ ಹೇಳಿದ್ರೆ ಫಂಕ್ಷನ್ಗೆ ನಾನು ಹೋಗ್ತೇನೆ. ಇಲ್ಲ ನನಗೆ ಗೆಸ್ಟ್ ಆಗಿ ಹೋಗ್ಬೇಕಂತ ಇಲ್ಲ, ನಾನು ಫ್ರೀ ಇದ್ರೆ ಹೋಗಿ ಕೂತ್ಕೊಳ್ತೇನೆ, ಪ್ರೇಕ್ಷಕನಾಗಿ ಹೋಗ್ತೇನೆ. ಪ್ರೇಕ್ಷಕ ನನಗೇನು ನಾನು ದೊಡ್ಡ ಸಂಪಾದಕ ಇದರಿಂದ ಬಂದವನ, ನನಗೆ ಆ ಮಂಡೆಯಲ್ಲಿ ಇಲ್ವಾ, ಅದು ಇರಲೂಬಾರದು ಅಂತ ನನ್ನ ಇದು. ಸಂಪಾದಕ ಆದ್ರೆ ಕೂಡ ಏನಾಯ್ತು, ಮನುಷ್ಯ ಅಲ್ವ, ಅವನ ತಲೆಯಲ್ಲಿ ಏನು ದೊಡ್ಡದಿರೋದಿಲ್ಲ. ಹಾಗಾಗಿ ಅಹಂ ಅನ್ನುವಂಥದ್ದು ಅದು ಬೇಡವೇ ಬೇಡ ನಮಗೆ. ಓಕೆ. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಂಗಭೂಮಿಯ ಇನ್ನೋರ್ವ ಖ್ಯಾತ ನಿರ್ದೇಶಕರಾಗಿರುವಂತಹ ವಿಜಯಕುಮಾರ್ ಕೊಡಿಯಾಲ್ಬಲ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್, ಈಗ ನಮ್ಮ ಜೊತೆಗೆ ಕರ್ನಾಟಕ ಮಲ್ಲದ ಸಂಪಾದಕರಾಗಿರುವಂತಹ ಚಂದ್ರಶೇಖರ ಪಾಲೆತ್ತಾಡಿ ಸರ್ ಇದ್ದಾರೆ. ಎಸ್, ಅವರ ಹೇಳಿ ಸರ್, ಹೇಳಿ. ನಮಸ್ಕಾರ. ತುಂಬಾ ನಮಸ್ಕಾರ ಸರ್. ನಮಸ್ತೆ. ತುಂಬಾ ಖುಷಿ ಆಯ್ತು. ಮಹಾಗುರುಗಳು ಅಂತ ತಂದಿದ್ದೀರಿ ನೀವು. ಮಹಾಗುರುಗಳು, ಮಾಧ್ಯಮ ಲೋಕದ ಮಹಾಗುರುಗಳು ಅವರು. ಅಂದ್ರೆ ನಾವು ರಂಗಭೂಮಿಗೆ ಬರುವ ಆರಂಭದ ದಿನಗಳಲ್ಲಿ ನಮ್ಗೆ ಮಂಗಳೂರಲ್ಲಿ ತುಂಬಾ ಸಪೋರ್ಟ್ ಮಾಡಿ, ಮಂಗಳೂರು ಮಿತ್ರದಲ್ಲಿರುವಾಗ ಮಹಾರಾಷ್ಟ್ರದಲ್ಲಿ ನಾಟಕ, ಯಕ್ಷಗಾನ, ಸಿನಿಮಾ ಈ 3 ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಅವರು. ಅಲ್ಲಿ ಎದ್ದು ನಿಲ್ಬೇಕಂತಾದ್ರೆ ಎಲ್ಲ ಇಲ್ಲಿಂದ ಹೋಗುವ ಎಲ್ಲ ತಂಡಕ್ಕೆ, ಎಲ್ಲ ಯಕ್ಷಗಾನ ತಂಡಕ್ಕೆ, ಎಲ್ಲ ಪ್ರಾಕಾರಗಳಿಗೂ ಅವರು ಸಪೋರ್ಟ್ ಮಾಡಿದವರು ನಮ್ಮ ಗುರುಗಳವರು. ಅವರನ್ನು ಕೂತ್ಕೊಳ್ಳಿಸಿ ಅವರ ಇಂಟರ್ವ್ಯೂ ಮಾಡಿದ್ರು ನಮ್ಗೆ ತುಂಬಾ ಖುಷಿ. ನಿಮ್ಗೆ ಅಭಿನಂದಿಸ್ತೇನೆ ನಾನು. ಕೃತಜ್ಞತೆ ಕೊಡ್ತೇನೆ. ಧನ್ಯವಾದಗಳು ಸರ್. ಹೇಳಿ ಸರ್. ಎಸ್, ಇನ್ನು ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರಿ. ಏನಾದ್ರೂ ನಿಮ್ಮ ಮತ್ತೆ ಇವರ ಜೊತೆಗಿನ ಒಂದು ಮರೆಯಲಾಗದ ಏನಾದ್ರೂ ಒಂದು ವಿಶೇಷವಾದ ಘಟನೆಗಳು, ವಿದ್ಯಮಾನಗಳೇನಾದ್ರೂ ನೆನಪಿಸಿಕೊಳ್ಳುವಂತದ್ದು ಇದೆಯಾ ಅನ್ನುವಂಥ? ಖಂಡಿತ. ನಾನು ರಂಗಭೂಮಿಯಲ್ಲಿ ಒಂದು ಕಷ್ಟದ ದಿನಗಳಲ್ಲಿರುವಾಗ ನನಗೆ ಕರೆದು ಅವರು ಧೈರ್ಯ ಕೊಟ್ಟವರು, ಸಾಂತ್ವನ ಹೇಳಿದವರು, ಮಾರ್ಗದರ್ಶನ ನೀಡಿದವರು. ಅವರು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ನೇರ ನೋಡಿ, ಅವರು ನಿಷ್ಠುರವಾದಿ. ಅವ್ರಿಗೆ ಏನ್ ಹೇಳ್ಬೇಕದನ್ನು ಯಾವ ಮುಲಾಜಿ ಇಲ್ಲದೆ ಯಾರನ್ನು ಅವ್ರು ಕೇರ್ ಮಾಡೋದಿಲ್ಲ. ಎಷ್ಟು ದೊಡ್ಡವರಲ್ಲಿ ಇದಿರ್ಲಿ, ಅವರು ಸತ್ಯಕ್ಕೆ ಇದಕ್ಕೆ ಬೆಲೆ ಕೊಡುವವರು. ಬೇರೆ ರೀತಿ ಅಂತ ಪತ್ರಕರ್ತರನ್ನ ಇವತ್ತಿಗೆ ಕಾಣ್ಲಿಕ್ಕೆ ತುಂಬಾ ಕಷ್ಟ. ನಿಜ.
ಗುರುಗಳು ಅವ್ರ ಬಗ್ಗೆ ಎರಡು ಮಾತಿಲ್ಲ ಏನು ಹೇಳಲಿಕ್ಕೆ. ಎಸ್ ವಿಜಯಣ್ಣ ಎಂಚೋಲ್ಲಾರು ಆರಾಮ್ ಸರ್, ಆರಾಮ್ ಏಪ ಹೋಯ್ತಾರೆ ಊರಿಗೂ. ಯಾನು ಬರಿಯಾರ ಮೊನ್ನೆ ಶನಿವಾರ ಬತ್ತಿತ್ತೆ ಕುಡ್ಲಾಗ ಅಲ್ಪ ಎಂಕ್ಲ ಫಂಕ್ಷನ್ ಇತ್ತು ಎಂಕ್ಲೈ ಫೋನ್ ಮಾಡ್ಪೂಜಾರ ಬರ್ತಾನೆ ಏರಿಯೆಲ್ಲ ಫೋನ್ ಮಾಡ್ತಿದ್ದೆ ಅಲ್ಪ ಎಂಕ್ಲ ನಾವು ಹಳೆ ವಿದ್ಯಾರ್ಥಿಗಳು ಬರೋ ಒಟ್ಟು ಸೇರ್ತಾನೆ ಪೊಲಿಟಿಕಲ್ ಸೈನ್ಸ್ ಗವರ್ಮೆಂಟ್ ಕಾಲೇಜ್ ಫಂಕ್ಷನ್ ಇತ್ತನು. ಹಾ ಸರ್, ಬತ್ತನೆ ಫೋನ್ ಮಾಡ್ಬೇಕು ಕುಡ್ಲಾ ಬತ್ತ ನನ್ನ ಬತ್ತ ವಿಜಯನ್ನೇ ಎಲ್ಲೇ ಫೋನ್ ಹಾ ಸರ್, ನನ್ನವರ ಬತ್ತನ ಫೋನ್ ಬತ್ತಿಕ್ಕು ಐಕೆ ಟೈಮ್ ಖಂಡಿತ ಖಂಡಿತ ಸರ್. ಎಸ್ ಧನ್ಯವಾದಗಳು ಸರ್ ಕರೆಗೆ ಸಿಕ್ಕಿದ್ದಕ್ಕೆ. ಎಸ್ ಥ್ಯಾಂಕ್ ಯು. ಎಸ್ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಸರ್, ಪತ್ರಕರ್ತರಿಗೆ ಸಾಮಾನ್ಯವಾಗಿ ಅವರ ಒಂದು ದೈನಂದಿನ ಒಂದು ಕಾರ್ಯದ ಒತ್ತಡ ಇರುತ್ತೆ. ಅವರು ಕುಟುಂಬಗಳ ಕಾರ್ಯಕ್ರಮಗಳಿಗೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಹೋಗೋದು ಕಡಿಮೆ ಅನ್ನುವಂಥದ್ದು. ಅದರ ಮಧ್ಯೆ ತಾವು ಒಂದು ಪತ್ರಿಕೆಯ ಸಂಪಾದಕರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿಕೊಂಡು ಇಷ್ಟೊಂದು ಸಂಘ ಸಂಸ್ಥೆಗಳಲ್ಲಿ ಹೇಗೆ ಸಕ್ರಿಯವಾಗಿ ಪಾಲ್ಗೊಂಡು, ಅಂದರೆ ಸಕ್ರಿಯವಾಗಿ ಭಾಗವಹಿಸದಿದ್ದರೆ ಇಷ್ಟೊಂದು ಪ್ರೀತಿ ಅಭಿಮಾನಗಳ ಸಂಪಾದನೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನಾನು ಅಂದ್ಕೊಂಡದ್ದು. ಅದು ಹೇಗೆ ಆ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಆಗ್ತಾ ಇತ್ತು ಅಂತ? ನೋಡಿ, ಪತ್ರಕರ್ತ ಆಗ್ಲಿಕ್ಕೆ ಬರುವ ಉಂಟಲ್ಲ ಬಹಳ ಬದ್ಧತೆಯಿಂದ ಬರಬೇಕು. ನಾನು ಹಣ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಪತ್ರಿಕೋದ್ಯಮಕ್ಕೆ ಬರಬೇಡಿ ಅಂತ ನಾನು ಹೇಳ್ತೇನೆ, ಪತ್ರಕರ್ತ ಆಗಬೇಡಿ ಅಂತೇಳಿ. ನೀವು ಸೊಸೈಟಿಗೆ ಏನಾದರೂ ಕೊಡಬೇಕು. ನಮಗೆ ನೋಡಿ, ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಪತ್ರಿಕೋದ್ಯಮ ಬಹಳ ಒಂದು ಒಳ್ಳೆ ಕೆಲಸ. ಇದು ನಾವು ಮಾಡೋ ಸೇವೆ ಯಾವ ಕಮ್ಮಿ ಇಲ್ಲ, ಪತ್ರಕರ್ತರಾಗಿ ನಾವು ಮಾಡೋ ಸೇವೆ. ಆದರೆ ಸಮಾಜಕ್ಕೆ ಕೆಟ್ಟದ್ದನ್ನು ಕೊಡಬೇಡಿ, ಸಮಾಜಕ್ಕೆ ಒಳ್ಳೆಯದನ್ನು ಕೊಡಿ. ಸಮಾಜಕ್ಕೆ ಕೆಟ್ಟದ್ದನ್ನು ಕೊಡ್ಲಿಕ್ಕೆ ಬಹಳ ಇದೆ. ನಾನು ಮೊನ್ನೆದೆಲ್ಲ ಟಿವಿಯಲ್ಲಿ ನೋಡ್ತೇನೆ, ಆ ಕಡಿಯುವಂಥದ್ದು ಅದನ್ನೇ ಹಾಕ್ತಾರೆ. ಯಾಕೆ ಹಾಕೋದು ನನಗೆ ಗೊತ್ತಿಲ್ಲ. ಅದು ಒಂದು ಟಿವಿ ಬೆಳಗ್ಗೆ ಓಪನ್ ಮಾಡಿದ್ರೆ ಅದೇ ಬರುದು, ಸಂಜೆವರೆಗೆ ಕೂಡ ಅದನ್ನೇ ನೋಡುದು, ಅದನ್ನೇ ತಿರುಗಿಸಿ ಹಾಕೋದು, ಹಾಕಿ ಹೋಗುದು. ನೋಡಿ, ಅದು ನಾವು ಪತ್ರಿಕೋದ್ಯಮಕ್ಕೆ ಅಥವಾ ನಮ್ಮ ಈ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಅದು ಎಷ್ಟು ಕೆಟ್ಟದ್ದು. ಬಹುಶಃ ಸಮಾಜ ಅರ್ಧ ಅದರಿಂದ ಹಾಳಾಗ್ತದೆ ಅಂತ ನನಗೆ ಬೇಜಾರಾಗ್ತದೆ. ಅಂತ ಕೆಟ್ಟ ಇದು ಬರ್ತದೆ. ಹಾಗಾಗಿ ನೋಡಿ, ಬದ್ಧತೆ ಬೇಕು. ಮತ್ತೆ ನೀವು ಸುದ್ದಿ ಉಂಟಲ್ಲ, ಒಂದು ಫಂಕ್ಷನ್ಗೆ ಸುದ್ದಿ ಮಾಡ್ಲಿಕ್ಕೆ ಹೋಗ್ತೀರಿ. ಈಗಿನ ನಾನು ನೋಡ್ತೇನೆ ಪತ್ರಕರ್ತರನ್ನ ಹೋದ ಬಂದ ಎಲ್ಲ ಕಡೆ ನೋಡುವಂತ. ನನ್ನ ಪತ್ರಿಕಾ ನನ್ನ ವರದಿಗಾರನ ಹಾಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾನು. ಯಾಕಂದ್ರೆ ಇಡೀ ಕಾರ್ಯಕ್ರಮ ನೋಡಿ ನೀವು ಸುದ್ದಿ ಮಾಡಬೇಕು, ಆರಂಭದಿಂದ ಧನ್ಯವಾದ ಸಮರ್ಪಣೆವರೆಗೂ ಇರಬೇಕು. ಇದು ನಾವು ಹೋಗಿ ಅಮ್ಮ ತಾಯಿ ಆಡಕೇನು ಅಂಚ ಬರ ಹೀಗೆ ನಮಗೆ ಅದು ಬೇಡ. ಅದು ವರದಿಗಾರ ಕೂಡ ಅಲ್ಲ. ನಿಜ. ಈಗ ವರದಿಗಾರಿಕೆ ಅಂತ ಹೇಳಿದ್ರೆ ಏನಾಗಿದೆ, ಬಿಸಿನೆಸ್ ಎಲ್ಲ ಆಯ್ತು. ಅದು ಆ ಬಿಸಿನೆಸ್ನ ಒಟ್ಟಿಗೆ ಬಂದ ಕಾರಣ ಹೀಗೆ ಆಯ್ತು. ಮತ್ತು ವಿಚಿತ್ರ ಅಂದ್ರೆ ನಮ್ಮಲ್ಲಿ ಒಂದು ದಿನಕ್ಕೆ ಸಂಡೇ ಬಂದ್ರೆ 10 ಕಾರ್ಯಕ್ರಮ ಇರ್ತದೆ. ಹೌದು, ನಮ್ಮಲ್ಲಿ 10 ಜನ ಇರುವ ಕಾರಣ ನಮಗೆ ಬೇರೆ ಬೇರೆ ಕಾರ್ಯ ಹೋಗ್ಲಿಕ್ಕೆ ಆಗ್ತೇವರು. ಒಂದೇ ಕಾರ್ಯಕ್ರಮ ಆದ್ರೆ ಹಾಗೆ ಹೋಗ್ಬೇಕಾದಿತ್ತು. ಇಲ್ಲಿಗೆ ಹೋಗುದು, ಅಲ್ಲಿ ಅಟೆಂಡೆನ್ಸ್ ಹಾಕಿ ಇಲ್ಲಿ ಬರುದು, ಒಂದು ಫೋಟೋ ತಗೊಂಡು ಬರುದು, ಹಾಗೆ ಆಗ್ತದೆ. ಹಾಗೆ ಆಗಬಾರದು. ನಿಜವಾಗಿ ಉಂಟಲ್ಲ, ಒಂದು ಕಾರ್ಯಕ್ರಮವನ್ನು ಅಷ್ಟು ಶಿಸ್ತುಬದ್ಧವಾಗಿರ್ಬೇಕು. ಯಾವುದು ಬರಿಬೇಕು, ಯಾವ್ದು ಬಿಡಬೇಕು, ಆಗ ಆಲೋಚನೆ ಮಾಡಿಯೇ ಆಗಬೇಕು. ನಾವೆಲ್ಲ ರಿಪೋರ್ಟ್ ಇಲ್ಲಿ ನಾನು ರಿಪೋರ್ಟ್ ಮಾಡ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ ನಾವು ಸಂಜೆ ನಂತರ ಮಧ್ಯಾಹ್ನವರೆಗೆ ನಮ್ಮ ಡ್ಯೂಟಿ ಅಲ್ವಾ ಆಫೀಸಲ್ಲಿ. ಅಲ್ಲಿಂದ ಏನಾದ್ರು ಇದ್ರೆ ರಿಪೋರ್ಟ್ ಹೋಗುದು ಎಲ್ಲ ಬರ್ಕೊಂಡು ಬರ್ತಿದ್ದೆವು ನಾವು. ಆಗ ಬರ್ಕೊಂಡು ಬಂದು ಅದನ್ನ ಎಷ್ಟು ಬೇಕು ಅಷ್ಟು ತೆಗೆದು ಹಾಗೆ ಮಾಡ್ತಾ ಇದ್ದದ್ದು. ಈಗ ಹಾಗೆ ಇಲ್ಲ. ಈಗ ನಿಮಗೆ ಮೊಬೈಲ್ ಇದೆ, ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ರೆ ಆಯ್ತು, ಅದನ್ನ ಬೇಕಾದಷ್ಟು ಹಾಕೋದು. ಒಂದು ಪ್ಯಾರ ಬರೆದ್ರೆ ಸುದ್ದಿ ಮುಗೀತು, ಒಂದು ಸಣ್ಣ ಫೋಟೋ ಹಾಕಿದ್ರೆ ಮುಗೀತು. ನಾನು ನೋಡುವಂಥದ್ದು ನಾವು ಫುಲ್ ಪೇಜ್ ಸುದ್ದಿ ಕೊಡ್ತೇವೆ. ನಮ್ಮ ಸಂಘ ಸಂಸ್ಥೆಗಳಿಗೆ ನಾವು ಫುಲ್ ಪೇಜ್ ಸುದ್ದಿ ಕೊಡ್ತೇವೆ. ನಮ್ಮ ಓದುಗರವರು, ನಮ್ಮ ಕರ್ನಾಟಕ ಮಲ್ಲವನ್ನು ಬದುಕಿಸುವ ಜನ ಅವರು, ಅವರ ಸುದ್ದಿ ಕೂಡ ಇದ್ರೆ ನಾವು ಬಾಕಿದು ಎಲ್ಲ ಕಡೆ ಸಿಗ್ತದೆ ಅವರಿಗೆ. ನಿಮ್ಮ ಈ ರಿಪೋರ್ಟ್ ಬಾಕಿ ಸೆಂಟ್ರಲ್ ನ್ಯಾಷನಲ್ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಎಲ್ಲ ಕಡೆ ಸಿಗ್ತದೆ. ಅವರದ್ದು ಸುದ್ದಿ ಅವರಿಗೆ ಸಿಗುದು ಹೀಗೆ. ನಾವು ಅದನ್ನು ಕೊಡ್ತೇವೆ. ನಮ್ಮ ಓದುಗರಿಗೆ ಬೇಕಾದ ಸುದ್ದಿಗಳನ್ನು ನಾವು ಕೊಡಬೇಕು ಅಂತ. ಬಹುಶಃ ತಾವು ಹೇಳಿದಂತ ವಿಚಾರದಲ್ಲಿ ಅದೇ ಮಾದರಿಯಲ್ಲೇ ಸುದ್ದಿ ಬಿಡುಗಡೆ ಹಾಗೆ ಅದು. ಸುದ್ದಿ ಬಿಡುಗಡೆ ಬಹಳ ನೋಡಿ, ಇಲ್ಲಿಯ ಜನಪ್ರಿಯ ಪತ್ರಿಕೆ ಎಲ್ಲ ನಾನು ನೋಡಿದೆ, ಎಲ್ಲಾ ಕಡೆ ಪೇಪರ್ ಸಿಗ್ತದೆ ಅದು. ನಾನು ಮೊನ್ನೆ ಉಪ್ಪಿನಂಗಡಿ ತಗೊಂಡೆ ನನ್ನ ಇದು ಬಂದಾಗ. ನನಗೆ ಅವ ಹೇಳಿದ ಇರ್ನ ಫೋಟೋ ಬರ್ತದೆ ಅಂತೇಳಿ. ಮತ್ತೆ ನಾನು ಆಚೆ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ ಜೈನು, ಅವಳು ಇನ್ನು ಬಲ್ಪಿಗೆ ತೂತೆ ಅಂತ ಹೇಳಿದ. ನಿಮ್ಮ ಅಪ್ಪನಲ್ಲಿ ನೋಡಿದವ. ಹಾಗಾಗಿ ಇನ್ನೊಬ್ರು ಮಾತನಾಡೋದಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಪ್ರವೀಣ್ ಬಂಗೇರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಹಲೋ. ಹಲೋ ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸಿದೆ. ಎಸ್, ಚಂದ್ರಶೇಖರ ಪಾಲೆತ್ತಾಡಿ ಸರ್ ನಮ್ಮ ಜೊತೆಗಿದ್ದಾರೆ, ಕರ್ನಾಟಕ ಮಲ ಸಂಪಾದಕ. ಹಲೋ. ಎಸ್ ಸರ್, ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ತಾವು ಕಂಡ ಹಾಗೆ ಅವರ ವ್ಯಕ್ತಿತ್ವದ ಬಗ್ಗೆ.
ತುಂಬಾ ಕಠಿಣವಾದ ನಿಷ್ಠುರವಾದಿ. ಅವರು ಯಾರಿಗೂ ಏನು ಕಂಡದನ್ನು ಯಾವ ನ್ಯಾಯ ಉಂಟಾ ಅಲ್ಲಿ ಸೀದಾ ಹೇಳ್ತಾರೆ, ಯಾರಿಗೂ ತಲೆ ಬಾಗೋದಿಲ್ಲ. ಸತ್ಯ ಇದ್ದದನ್ನು ಸತ್ಯವೇ ಹೇಳ್ತಾರೆ. 4 ಜನಕ್ಕೆ ಹೇಳಲಿಕ್ಕೆ ಸಹ ಅವರು ಹೆದರೋದಿಲ್ಲ. ನಾವು ರಾಜಕೀಯ ಶಾಸ್ತ್ರ ಹಳೆ ವಿದ್ಯಾರ್ಥಿಗಳು, ಮಂಗಳೂರು ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು. ನನ್ನ ಒಂದು 4 ವರ್ಷಕ್ಕೆ ಸೀನಿಯರ್, ಅಂದ್ರೆ ನನ್ನ ಲೆಕ್ಕದಲ್ಲಿ ಅವರು ಹೇಳಿ ಸರ್. 3ನೇ ಬ್ಯಾಚ್, 42 ಬ್ಯಾಚ್ ಹೋಗಿದೆ ಮಂಗಳೂರು ವಿಶ್ವವಿದ್ಯಾಲಯ. ಓಕೆ, ಇವರು ಅಂದ್ರೆ 2ನೇ ಬ್ಯಾಚ್ 3ನೇ ಬ್ಯಾಚ್ ಆಗಿದ್ರು. ನಾನು ಒಂದು ಅಲ್ಲಿಂದ ವಿದ್ಯಾರ್ಥಿಯಾಗಿ ಹೊರಗೆ ಬಂದವ. ನಾವು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒಂದು ಹಳೆ ವಿದ್ಯಾರ್ಥಿ ಮಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರದ ಹಳೆ ವಿದ್ಯಾರ್ಥಿ ಸಂಘವನ್ನು ಸಂಘಟಿಸಿ, ಪಾಪ ಪಾಲೆತ್ತಾಡಿ ಅವರು ನನ್ನ ಹತ್ರ ಖಜಾಂಜಿ 2-3 ಸಲ ಅಲ್ಲಿಂದ ಬಂದಿದ್ದಾರೆ. ನಾವು ಇದನ್ನು ಮಾಡ್ಲೇಬೇಕು, ಇದೊಂದು ಉತ್ತಮವಾದ ಸಂಘಟನೆ, ನಮ್ಗೊಂದು ನಮ್ಗೆ ಒಂದುಗೂಡುವಿಕೆ ಒಂದು, ಅದ್ರಲ್ಲಿ ನಮ್ಗೆ ಏನಾದ್ರು ಸಮಾಜಕ್ಕೆ ಕಷ್ಟ ಬಂದವರಿಗೆ ಅಥವಾ ಯಾರಾದ್ರಿಗೆ ಮಾರ್ಗದರ್ಶನ ಮಾಡೋದಿದ್ರೆ ತುಂಬಾ ದಾರಿಗಳಿವೆ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಅವರು ಸ್ವಂತ ಬಹಳ ಕಷ್ಟದಿಂದ ಬಂದವರು. ಯಾವಾಗ್ಲೂ ಹೇಳ್ತಾರೆ ಅವರು, ಯಾನ್ ಬೀಡಿ ಕಟ್ಟೋದಿತ್ತ ಮಾರ್ರೆ ಅಂತ. ಸೊ ಇಂಥದ್ದೆಲ್ಲ ತುಂಬಾದ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ತಮ್ಮ ಕಷ್ಟವನ್ನು ಇದನ್ನೆಲ್ಲ ನಾವು ಹೇಗೆ ಮೇಲೆ ಬರಬಹುದು ಎನ್ನುವ ಒಂದು ವಿಚಾರವನ್ನು ಸಮಾಜಕ್ಕೆ ತಿಳಿಸಿಕೊಡುವ ಒಂದು ಇದು ಅವರಲ್ಲಿದೆ. ತಿಳಿಸ್ಬೇಕು, ಬೇರೆಯವ್ರಿಗೆ ಕಷ್ಟ ಇರುತ್ತೆ ಎಲ್ರಿಗೂ, ಆದ್ರೆ ಕಷ್ಟ ಅಂತ ಕೂತ್ಕೊಂಡಿರ್ಬಾರ್ದು, ನಾವು ಇದನ್ನು ಮಾಡಬಹುದು ಎನ್ನುವುದಕ್ಕೆ ಚಂದ್ರಶೇಖರ್ ಅವರು ಒಂದು ಬಹಳ ಉದಾಹರಣೆ. ಈಗ ನಾವು ಶಾಲಾ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡ್ಬೇಕು ಅಂತ ಹೇಳುವಾಗ ಇಲ್ಲಿದ್ದವರೇ ತುಂಬಾ ಜನ ಬರುದಿಲ್ಲ. ಬಾಂಬೆಯಿಂದ 3 ಸಲ ಬಂದಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ. ತಮ್ಮ ಅನಿಸಿಕೆಗಳನ್ನು ನೇರವಾಗಿ ಹೇಳ್ತಾರೆ. ಯಾರು ಸ್ವಲ್ಪ ತಪ್ಪು ಮಾಡಿದ್ರೆ ಅದನ್ನ ಸೀದಾ ಹೇಳ್ತಾರೆ, ಒಂದು ಕಾನೂನು ಮಾಡ್ರೆ ಅಂತ ಹೇಳ್ತಾರೆ. ಕಾಲದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಲ್ಲಿ ಬಹಳ ಒಂದು ಅಪರೂಪದ ವ್ಯಕ್ತಿ ನಾನ್ ಕಂಡಂತೆ. ಯಾರು ಇದ್ರೆ ಏನಾದ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲಾದ್ರೂ ಹೋಗ್ತಾರೆ. ನಿಜ ನಿಜ. ಎಸ್, ಅವರನ್ನು ನಿಜವಾಗಿ ಗುರುತಿಸಿದೆ. ತುಂಬಾ ಹಲವು ಪುರಸ್ಕಾರಗಳು ಅವರಿಗೆ ಬಂದಿದೆ. ನಮ್ಗೆ ತುಂಬಾ ಹೆಮ್ಮೆ ಸಂಗತಿ. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯ ಸಹೋದ್ಯೋಗಿ ಅಂದ್ರೆ ಸಹಪಾಠಿ ಅಂತ ಹೇಳ್ಬೋದು ಆಗಿದ್ದು ನಮ್ಗೆ ಮಾರ್ಗದರ್ಶನ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಈ ಕುಡ್ಲಾಡಿ ಎಪ್ಪಲೆ ಮಾರೆ ನನ್ನದಾಯ ಬಾಂಬೆಡ್ ಮಾತಾಡ್ಬೋದು ಮತ್ತೆ ಕೆಲಸ ಉಂಟು ಅಂತ. ಸೊ ನನ್ನ ಆಸೆ ಇದು ಅವರು ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನೆಲೆಸಿ ಇರ್ಬೇಕು ಅಂತ ನನ್ನೊಂದು ಆಸೆಗೆ, ನನ್ನ ಕೋರಿಕೆ ಅವರ ಹತ್ರ, ಪಲ್ಲತ್ತಡ್ಡಿ ಅವರ ಹತ್ರ. ಯಾಕೆಂತ ಹೇಳಿದ್ರೆ ಕೆಲವು ವಿಚಾರಗಳು ಇಲ್ಲಿ ಈ ಅಡ್ಜಸ್ಟಬಲ್ ರಾಜಕೀಯ ಇಲ್ಲಿ ಅಂದ್ರೆ ಯಾವುದೇ ವಿಷಯದಲ್ಲಿ ಪತ್ರಿಕೋದ್ಯಮ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ನಿಷ್ಠುರವಾದಿಗಳಿರೋರು ಕಮ್ಮಿ. ಅವರು ನಮ್ಮ ಕೆಲವೇ ಬೆರಳಿಕೆ ಇರೋದು, ಈಗ ಇಲ್ಲ ಕೆಲವರೆಲ್ಲ ಅಂತವ್ರು. ಮತ್ತೆ ಇವರು ಇದ್ದಾರೆ, ಅದಕ್ಕಾಗಿ ನಾನು ಹೇಳೋದು ಅಷ್ಟೇ. ನಮ್ಮತನ ಅಲ್ಲೇ ಇರುದದ್ದು, ನಮ್ಮತನ ಅಲ್ಲೇ ಉಳಿದದ್ದಲ್ವಾ. ಇಲ್ಲೇ ಇದ್ರೆ ಪಾಲೆತ್ತಡಿಗೂ ಯಾರಿಗೂ ಬೇಕು ಹಾಗೆ ಹಾಗೆ ಇಲ್ಲಾಂದ್ರೆ ಯಾರಾದ್ರೆ ಇನ್ನೊಬ್ಬ ಹೊರಟೆ ಇನ್ನೊಬ್ಬ ಆಗ್ತಿದ್ದ ಅಷ್ಟೇ. ಈಗ ಪಾಲೆತ್ತಾಡ್ ಅವರು ಎಲ್ಲ ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು. ನಾನು ಪ್ರವೀಣ್ ಬಗ್ಗೇರ ಅಂತ ಎಲ್ಲ ಅವರವರ ಒಳ್ಳೆ ಕೃಷಿ ಎಲ್ಲ ಮಾಡಿಟ್ಟಿದ್ದಾರೆ, ಮೇಲೆ ಬಂದವರು, ಯಾರನ್ನು ಬೇರೆ ಯಾರು ತಂದವರಲ್ಲ. ಅವರವರ ವಿಶಿಷ್ಟವಾದ ಗುಣಗಳಿಗೆ ಈಗ ವಸಂತ ಮಂಗೇರ್ ಒಂದು ಬೆಳ್ತಂಗಡಿ ಒಂದು ಗ್ರಾಮದಿಂದ ಕುಗ್ರಾಮ ಬಂದು ಇವರಿಗೆ ಅವರೊಂದು ವ್ಯಕ್ತಿತ್ವ ಇದೆ. ಇವತ್ತು 35 ವರ್ಷ ಆಗಿ ಮಿನಿಸ್ಟರ್ ಆಗಿಲ್ಲ, ಅದು ಬೇರೆ ವಿಷಯ. ಹಾಗೆ ಪಾಲೆತ್ತಾಡಿ ಅವರು ಈಗ ಗುರುತಿಸ್ತಾ ಇದ್ದಾರೆ ತುಂಬಾ ಮಂದಿ ಅಂತ. ಗುರುತಿಸುವಿಕೆ ಆಗ್ಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಮಂದಿಗಾದ್ರೂ ಒಂದು ಸ್ಫೂರ್ತಿ ಬರ್ತದೆ ಅದರಲ್ಲಿ. ಇದು ಒಂದು ಇದೆ ಅಂತ. ಇಂತ ಎಲ್ಲರೂ ಒಂದೇ ಅಡ್ಜಸ್ಟ್ಮೆಂಟ್ ರಾಜ್ಯಕ್ಕೆ ಅಥವಾ ಅವ್ರದೇ ಸ್ವಂತಿಕೆ ಸಹ ಇರುವುದಕ್ಕೆ ಕೆಲವರು ಮಾದರಿಗಳಾಗಿದ್ದಾರೆ. ಅವರನ್ನು ನಾವು ಗುರುತಿಸ್ಬೇಕು, ಉತ್ತೇಜಿಸ್ಬೇಕು. ಅವರ ಸ್ಫೂರ್ತಿದಾಯಕ ಇದು ನಮ್ಗೆ ಬೇಕು. ಇದು ನನ್ನ ಅನಿಸಿಕೆ ಪಲ್ಲತ್ತಾಡಿ ಅವರ ಹತ್ರ. ಕುಡ್ಲಾಡುಲ್ಲಾರ ಊರುಡುಲ್ಲಾರ ಯಾರು ಕುಡ್ಲಾಡಲ್ಲಿ ಪಣಂಬೂರು ಬೀಚ್ ತಲುಪೊಲ್ಲೆ. ಓಹೋ, ಒಂದು ಪುತ್ತೂರು ಆಫೀಸ್ ಮೇರೆ ಅಂದ ಪುತ್ತೂಡುಲ್ಲಾರ ನಿಂಗ್ಲೆ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ದೇವರ ಎಡ್ಡ ಮಲ್ಪಡಿದ. ಖಂಡಿತ ಖಂಡಿತ. ಎಲ್ಲ ತುಂಬುದಾನೆ ಅಭಿಮಾನಿ ಅನ್ನ ಪೋಸ್ಟ್ ಇತ್ತೆಲ್ಲ ಬರ್ಕೊಂಡು ಬೆಳ್ತಂಗಡಿ ಬೆಳ್ತಂಗಡಿ ಸುದ್ದಿ ಬಿಟ್ಟಿಗಡೆ ಅದು ಬರ್ಬೋದು. ಒಂದು ಅಭಿಮಾನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆಯಲ್ಲಿ ಮಾತನಾಡಿದ್ದಕ್ಕೆ. ಎಸ್,
ಎಸ್, ವರದಿಗಾರಿಕೆ ಹೇಗಿರಬೇಕು ಅನ್ನುವಂಥ ವಿಚಾರದಲ್ಲಿ ಕೂಡ ಹೇಳಿದ್ರಿ. ಬಹುಶಃ ತಾವು ಅದೇ ರೀತಿ ಸಂಪೂರ್ಣ ಕಾರ್ಯಕ್ರಮದಲ್ಲಿ ತಾವು ತಮ್ಮ ತಂಡ ತೊಡಗಿಸಿಕೊಂಡು ಜನರಿಗೆ ಹತ್ತಿರ ಆಗಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಓಕೆ, ಇನ್ನು ಪತ್ರಕರ್ತನಾಗಿ ಸಂಪಾದಕನಾಗಿ ಏನಾದರೂ ಎದುರಿಸಿದಂತಹ ಸವಾಲುಗಳ ಬಗ್ಗೆ ಒಂದಷ್ಟು ಹೇಳೋದಿದ್ರೆ ಸರ್, ನಿಮಗೆ ಒಂದು ಸವಾಲು ತುಂಬಾ ಕಠಿಣ ಅಂತ ಅನಿಸಿದಂತಹ ಘಟನೆಗಳೇನಾದ್ರೂ ಇದೆಯಾ? ಸವಾಲು ತುಂಬಾ ಉಂಟು. ಒಂದು ಪತ್ರಿಕೆಯನ್ನ ಇಟ್ಕೊಳ್ಳೋದು ನಮಗೆ ನೋಡಿ, ಈಗ ನಮ್ದು ಮರಾಠಿಯ ಮಾಲೀಕರು, ಮರಾಠಿಯವರಿಗೆ ಏನು ಗೊತ್ತಿಲ್ಲ, ಅವರಿಗೆ ಪೇಪರ್ ಅಗತ್ಯವೂ ಇಲ್ಲ ಅಂತ, ಅವರಿಗೆ ಅಷ್ಟು ಇದಿದೆ, ಇನ್ಕಮ್ ಉಂಟು, ಎಲ್ಲ ಸೋರ್ಸ್ ಎಲ್ಲ ಆಗಿದ್ದಾರೆ, ಮಾಡ್ಕೊಂಡಿದ್ದಾರೆ. ಆದರೆ ಕರ್ನಾಟಕ ಮಲ್ಲದಿಂದ ಅವರಿಗೆ, ನಮ್ಮ ದನಿಗಳವರಿಗೆ, ನಮ್ಮ ಮಾಲೀಕರಿಗೆ ಬಹಳ ಖುಷಿಯಾಗಿದೆ. ಖುಷಿಯಾಗಿದೆ ಅಂದರೆ ನಾವು ಸುದ್ದಿ ಹಾಕೋದಕ್ಕೆ ಯಾವ ಸುದ್ದಿಗೂ ಆಕ್ಷೇಪ ಇಲ್ಲ. ಇದು ಯಾಕೆ ಹಾಕಿದ್ದೆ, ಅದು ಯಾಕೆ ಹಾಕಿದೆ ಅನ್ನೋದು ಇದಿಲ್ಲ, ಹಸ್ತಕ್ಷೇಪ ಇಲ್ಲ. ಮತ್ತೆ ಕರ್ನಾಟಕ ಮಲ್ಲದ ಅಡ್ವರ್ಟೈಸ್ಮೆಂಟ್, ಕರ್ನಾಟಕ ಮಲ್ಲದ ಈ ಜನ ಓದುಗರ ಸ್ಪಂದನೆ ಅವರಿಗೆ ಗೊತ್ತಿದೆ. ನನ್ನ ಫಂಕ್ಷನ್ಗೆ ನಮ್ಮ ಮುರಳೀಧರ ಶಿಂಗೋಟೆ ಅವರ ಮಗ ಬಂದಿದ್ದರು, ಅವರಿಗೂ ಸನ್ಮಾನ ಮಾಡಿದ್ದೇವೆ ನಾವು. ಆ ಜನಗಳನ್ನು ನೋಡಿ ಅವರಿಗೆ ಏನೆಲ್ಲ ಆಗಿದೆ, ಆಶ್ಚರ್ಯ ಆಗಿದೆ ಅಂತ ಹೇಳಿದ್ರೆ, ಇಷ್ಟು ಜನ ಸೇರ್ತಾರ ಅಂತ. ಮರಾಠಿಯವರ ಫಂಕ್ಷನ್ಗೂ ನಾವು ಅಲ್ಲಿ ನಮ್ಮ ವಾರ್ತಾರದ್ದು ಎಲ್ಲ ಇದು ಮಾಡಿದ್ದಾರೆ. ಆಗ ಒಂದು 500 ಜನ 600 ಜನ ಸೇರಿಸಲಿಕ್ಕೆ ಕಷ್ಟ ಆಗಿದೆ ಅವರಿಗೆ, ಆ ಮರಾಠಿಯ ನೆಲದಲ್ಲಿ ಕೂಡ. ನಮ್ಮಲ್ಲಿ ಒಂದು 3000 ಜನ ಸೇರುವಾಗ ಅವರಿಗೆ ಆಗೋದಿಲ್ವಾ? ಮತ್ತೆ ಅಲ್ಲಿ ಮಾತಾಡಿದ ಕೂಡ MP ಆಗ ಗೋಪಾಲ್ ಶೆಟ್ಟರು ಬಂದಿದ್ರು, ನಮ್ಮ ಇಲ್ಲಿಂದ ಕಟೀಲ್ ಬಂದಿದ್ರು, ನಳಿನ್ ಕುಮಾರ್ ಕಟೀಲ್ MP ಬಂದಿದ್ರು ನನ್ನ ಆ ಫಂಕ್ಷನ್ಗೆ, 2017ನೇ ಫಂಕ್ಷನ್ಗೆ. ಅಷ್ಟೆಲ್ಲ ಅವರಿಗೆ ಗೊತ್ತಾಗಿದೆ ಬಹುಶಃ ಇದು. ಮತ್ತೆ ನಾನು ಯಾವ ರಾಜಕಾರಣಿಗೂ ಕೂಡ ಫೋನಲ್ಲಿ ಮಾತಾಡೋದು ಅದು ಇಟ್ಟು ನನ್ನ ಸಂಬಂಧ ಇಲ್ಲ. ರಾಜಕಾರಣಿಗಳಂತಲೇ ಕೆಲಸ ಮಾಡದವ್ರು ಅಂತಲೇ ನನ್ನ ನೇಚರ್, ನಾನು ನಂಬೋದು. ಮಾಡೋದಿಲ್ವೇ ಅವರವರಿಗೆ ಮಾಡ್ಕೊಂಡು ಹೋಗೋದು ಅವರು. ಹಾಗಾಗಿ ರಾಜಕಾರಣಿಗೆ ಬೈಲಿಗೂ ಬೈದೇನೆ ನಾನು, ಇವರು ನಳಿನ್ ಕುಮಾರಿಗೂ ಬೈದೇನೆ, ನಮ್ಮ ಕೊರೋನಾದಾಗೂ ಹೇಳಿದ್ದೇನೆ. ಅದಕ್ಕೊಂದು ಮಾತು ಹೇಳಿದ್ರು, ಪಾಲೆತಡ್ಡಿ ಈರೇ ಗೊತ್ತುಂಡ ಈರು ಬತ್ತಂಡ ಇತ್ತೆ ಫೋನ್ ಮಲ್ತು ಪೊಲೀಸಲ್ಲಿ ಪಾನ್ಪೇರಿ ಇರು ಬೈದಾರೆ ಅಂತ ಹೇಳಿ ಹಾಗೆ ಹೇಳಿದ್ದಾರೆ ಅವರು ಅಂತದ್ದು. ಓಕೆ, ಸೊ ಅದೆಲ್ಲ ತಾವು ಎದುರಿಸಿದಂತಹ ವಿಚಾರಗಳು. ಮತ್ತೆ ಅದೇ, ನೀವು ಪತ್ರಿಕೋದ್ಯಮಿಯಾಗಿ ಅಥವಾ ನೀವೀಗ ಇದು ಮಾಡ್ತೀರಿ, ಟಿವಿಯಲ್ಲಿ ಇದ್ದೀರಿ, ಹೆದರಬಾರದು. ಹೆದರಿಸಲಿಕ್ಕೆ ತುಂಬ ಜನ ಇರ್ತಾರೆ, ನನಗೂ ಗೊತ್ತಿದೆ. ನಾನು ಅಲ್ಲಿಂದ ನಿಮ್ಮ ಯಾರ್ಯಾರ ಪೂಜಾರಿ ಅವರೆಲ್ಲ ಫೋನ್ ಮಾಡಿದ್ದಾರೆ, ಶೆಟ್ಟಿ ಗಿಟ್ಟಿ ಎಲ್ಲ ನಮ್ಮ ಮುಂಬೈ ಅಷ್ಟು ಇರುವ ಗ್ಯಾಂಗ್ ವಾರ ಇಲ್ಲಿಯೂ ಇಲ್ಲ, ನಾವು ಹೋಗುವಾಗ ಇತ್ತು. ಒಮ್ಮೆ ಸುದ್ದಿ ಹಾಕಿದ್ರೆ ಅವರಿಗೆ ಖುಷಿ ಆಗ್ತದೆ. ಅವ್ರು ಹೇಳಿದ್ರೆ ಭಾರಿ ಎಡ್ಡ್ಯಾಣ ಅಂತ ಹೇಳ್ತಾರೆ. ಅದು ಕೂಡ ಮಾತಾಡೋರು ನಿಮ್ಮ ಅಷ್ಟು ರಿಲೇಷನ್ ಇರುವ ಹಾಗೆ ಮಾತಾಡ್ತಾರೆ ಅವರು. ನನ್ನಲ್ಲಿ ಮಾತಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಕೊಲೆ ಆಗಿತ್ತು, ಆ ಕೊಲೆಯ ದಿವಸ ಫೋನ್ ಮಾಡಿ 12 ಗಂಟೆ ಆಗ ಆಫೀಸಲ್ಲಿ ಮಾಗುತ್ತಿದ್ದೆವು. ನಮ್ಮ ಮುಂಬೈಯ ಜನವನ್ನ ಕೊಂದದ್ದು ನಿಮ್ಮ ಘಾಟಲ್ಲಿ ಬಿಸಾಕಿದ್ದು ಕೊಂದು. ತುಂಬಾ ವರ್ಷದ ಕತೆ, ಹಿಂದಿನ 20 ವರ್ಷ ಹಿಂದೆ, 25 ವರ್ಷ ಹಿಂದಿನ ಕತೆ. 12ವರೆಗೆ ನಾವು ಆಗ ಆಫೀಸ್ಲೆ 12 ಗಂಟೆ ಫೋನ್ ಮಾಡಿ ಎಲ್ಲೇ ಬರೋಡು ಸುದ್ದಿ. ನಾವು ಹೇಳಿದ್ರೆ ಎಲ್ಲೇ ಬರ್ಪೂಜಿ ಎಲ್ಲಂಗೆ ಬರೋದು, ನಾವು ಮಲಗಿದ್ದೇವೆ ಪ್ರಿಂಟ್ ಆಗಿದೆ ಅಂತೇಳಿ ಅಂತ ಸುದ್ದಿ ಹಾಗೆ ಎಲ್ಲ ಬರ್ತದೆ. ಮತ್ತೆ ನಮ್ಮ ಮಂಗಳೂರು ಮಿತ್ರ ಕರ್ನಾಟಕ ಮಲ್ಲದ 2-3 ದಿವಸ 4 ದಿವಸ ಒಂದೊಂದು ವಾರ ಪೊಲೀಸ್ ಇಟ್ಟದ್ದುಂಟು ನಾವು ಈ ಬೆದರಿಕೆಗೆ. ನಾವೊಂದು ಬಂಗಾರಪ್ಪ ಕುರ್ಚಿ ಗಡಗಡ ಅಂತ ಹಾಕಿದ್ದು, ನಮ್ಮ ಹೆಡ್ಡಿಂಗ್ ನಾನು ಕೊಟ್ಟದ್ದು. ನಮ್ಮ ಜಯರಾಮ್ ಆಗ ಜಯರಾಮ್ ಒಟ್ಟಿಗೆ ಇದ್ರು. ಜಯರಾಮ್ ಹೇಳಿದ್ರು ಇರ್ಲಿ ಬಹಳ ಚಂದ ಹೆಡ್ಡಿಂಗ್ ಅಂತೇಳಿ, ಬಂಗಾರಪ್ಪ ಕುರ್ಚಿ ಗಡಗಡ ಅಂತೇಳಿ ಅವ್ರು CM ಇರುವಾಗ. ಎಂತ ಫೋನು, ನಿಮ್ಮ ಆಫೀಸ್ ಸುಡ್ತೇವೆ, ಅದು ಸುಡ್ತೇವೆ, ಏನೆಲ್ಲ ಅವಸ್ಥೆಗಳು. ಈಗ ಅದು ನಿಜವಾಗಿ ನಗು ಬರ್ತದೆ ನಮಗೆ. ಆ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಒಮ್ಮೆ ಜಯರಾಮರಿಗೂ ಯಾರು ನಮ್ಮ ಅವರು ಅಲ್ಲಿಯವರು ಯಾರು ಇಲ್ಲ, ಅವರಿಗೆ ಕೂಡ ಸಂಬಂಧವ್ರು ಯಾರು ಅಲ್ಲಿ ಇರ್ಲಿಲ್ಲ, ನಮಗೂ ಯಾರು ಇರ್ಲಿಲ್ಲ, ಹಾಗೆಲ್ಲ ಇತ್ತು. ಸೊ ಅಂತದನ್ನೆಲ್ಲ ಎದುರಿಸಿದ್ದೀರಿ ಅನ್ನುವಂಥದ್ದು. ಸೊ ಅಂದ್ರೆ ಈಗಿನ ಕಾಲದ ಇರುವಂತದ್ದು ಆಗ್ಲೂ ಕೂಡ ನಮಗೆ ಬಂದಿದೆ ಅನ್ನುವಂಥದ್ದು. ಈಗ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಸೀನಿಯರ್ ಜರ್ನಲಿಸ್ಟ್ ಆಗಿರುವಂತಹ ಕುಮಾರನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸಹೋದ್ಯೋಗಿ ಚಂದ್ರಶೇಖರ್ ಪಾಲೆತ್ತಾಡಿ ಇದ್ದಾರೆ ಸರ್ ನಮ್ಮ ಜೊತೆಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಪಾಲೆತ್ತಾಡಿ, ಎಂಚೊಲ್ಲರು? ಆರಾಮ, ತೊಂದರೆ ಅಜ್ಜಿ. ಪುತ್ತೂರುಡುಲ್ಲೆ. ಓಕೆ ಓಕೆ. ನಿಮ್ಮ ಊರಿನಲ್ಲೇ ಐತಿ? ನಮ್ಮ ಊರಿನದೇ. ಹೇಳಿ ಸರ್, ಅವರ ಪತ್ರಿಕೋದ್ಯಮದ ಸಾಧನೆಗೆ ಮೊಹರೆ ಹನುಮಂತರಾಯ ಪ್ರಶಸ್ತಿ ಬಂದಿದೆ. ತಾವು ಸಹೋದ್ಯೋಗಿಗಳಾಗಿದ್ದಂಥವರು. ಸೊ ಇವರ ಒಂದು ಒಡನಾಟ, ತಾವು ಒಂದು ಜೊತೆಯಾಗಿ ಕೆಲಸ ಮಾಡಿದಂತಹ ದಿನಗಳ ಬಗ್ಗೆ ಹೇಳೋದಿದ್ರೆ. ನಾನು ಮತ್ತೆ ಚಂದ್ರಶೇಖರ್ ಪಾಲೆತ್ತಾಡಿ ಅವರು ಒಟ್ಟಾಗಿ ಮಂಗಳೂರಲ್ಲಿ ಹೊಸದಿಗೆ ಅಂತ ಎಂಟ್ರಿ ಅದು 1989 ಮಂಗಳೂರಲ್ಲಿ. ಸೊ ಅಲ್ಲಿಂದ ಮತ್ತೆ ಜೊತೆ ಆಟ. ಅಲ್ಲಿಂದ 1 ವರ್ಷ ಆದ ನಂತರ ನಾವು ಮಂಗಳೂರು ಮಿತ್ರ ಅಂತ ಒಂದು ಸಂಜೆ ಪತ್ರಿಕೆ, ಅದು ಮಂಗಳೂರಿನ
ಮೊದಲ ಸಂಜೆ ಪತ್ರಿಕೆ. ಅಂದ್ರೆ ಈಗ ಏನು ಮಂಗಳೂರು ಮಿತ್ರ ನಿಮ್ಗೆ ಹೆಸರು ಕೇಳ್ತಾ ಅದಲ್ಲ, ಅದು ಆ ದಿನಗಳಲ್ಲಿ ಅದು ನಂಬರ್ 1. ಅಂದ್ರೆ ಸುಮಾರು 50,000 ಸರ್ಕ್ಯುಲೇಷನ್ ಇದ್ದ ಪತ್ರಿಕೆ ಆ ಟೈಮಲ್ಲಿ. ಒಂದು ಆಗ ನಾವಿಬ್ರು ಒಟ್ಟಿಗೆ ಇಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಜೊತೆಯಾಗೆ ಇರೋದು. ಅಂದ್ರೆ ನಾವು ಒಟ್ಟು ರೂಮ್ ಮೇಟು ಎಲ್ಲ ಆತರ. ಅನಂತರ ಮುಂದಕ್ಕೆ ಅವರು ನಮ್ಮ ಆಗಿನ ಇದ್ರ ಮಾಲಕರಾಗಿದ್ದಂತ ಮಲ್ಲಿಕಾರ್ಜುನಯ್ಯ ಅವರು ಅವರಿಗೆ ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷೆ. ಮತ್ತೆ ಅವರು ಹೇಗಂತ ಹೇಳಿದ್ರೆ, ಇಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದ್ರೆ ಅಲ್ಲಿ ಮುಂಬೈಯಲ್ಲಿ ಅಷ್ಟು ಜನ ಸೇರಿದಾರಲ್ಲ, ಅಲ್ಲಿ ಎಲ್ಲ ಕನ್ನಡದ ಬ್ಯಾನರ್ ನೋಡಿದ್ರೆ ಸಾಕು, ಅಲ್ಲಿ ಕನ್ನಡಿಗರಿದ್ದಾರೆ, ಅಲ್ಲಿ ಪೇಪರ್ ಮಾಡುವಂತ ಆತರ. ಅವ್ರಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರ ಡ್ರೀಮ್ ಪ್ರಕಾರ ಗಲ್ಫಲ್ಲೂ ಪೇಪರ್ ಮಾಡ್ಬೇಕಿತ್ತು, ಆತರ ಇತ್ತು ಅವ್ರದ್ದೆಲ್ಲ. ಆತರ ಇದ್ರು. ಆಮೇಲೆ ಅವರು ಮುಂಬೈಯಲ್ಲಿ ಹೇಳಿದ್ದಷ್ಟೇ ಅಲ್ಲ, ಆಮೇಲೆ ನೆಕ್ಸ್ಟ್ ಹೊರಟೆ ಬಿಟ್ಟಿದ್ದು. ಅಲ್ಲಿ ಹೋಗಿ ಬಂದ್ರು ಕೂಡ್ಲೆ ಬನ್ನಿ ಅಂತ ಪಾಲೆತ್ತಾಡಿ ಎಸ್ ಜಯರಾಮ್ ಅಂತ ನಮ್ಮ ಇನ್ನೊಬ್ರು ನಮ್ಮ ಒಟ್ಟಿಗೆ ಇದ್ರು, ನಾವೆಲ್ಲ ಒಟ್ಟಿಗೆ ಟೀಮ್ ಅದು. ಇವರಿಬ್ರು ಓದ್ದು ಅಲ್ಲಿ. ಆಮೇಲೆ ನನಗೆ ಅಲ್ಲಿಂದ ಖಾಲಿ ಫೋನ್ ಅಲ್ಲಷ್ಟೇ. ಆಗ ಫೋನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಇದ ಮಾಡ್ಬೇಕು, ದೂರದರ್ಶನ ನಿಮ್ಮ BSNL ಲ್ಯಾಂಡ್ಲೈನ್, ಅದಕ್ಕೆ ಮಾಡ್ಬೇಕು. ಆಮೇಲೆ ನಾವು ಯಾವಾಗ್ಲೂ ಮಾತಾಡ್ತಿರೋದು ಮುಂಬೈ ಹೇಗುಂಟು ಅಂತ. ನನಗೆ ಊರಿನ ಹುಚ್ಚು ಸ್ವಲ್ಪ ಜಾಸ್ತಿ, ಇಲ್ಲಿನ ಲಿಂಕ್ ಮತ್ತೆ ಇಲ್ಲೇ ಎಂತ ಹೇಳ್ತಾರೆ ಹೋಮ್ ಸಿಕ್. ನಾ ಇಲ್ಲಿ ನಾಟಕ ಗಿಟ್ಕ ಮಾಡ್ಕೊಂಡು ಪೇಪರ್ ಜೊತೆಗೆ ಎಲ್ಲ ಒಟ್ಟಿಗಿದ್ದವ. ಒಂದು ದಿನ ಆಗುವಾಗ ಕಾಲು, ನೀವು ತುರ್ತಾಗಿ ಬರ್ಬೇಕು ಮುಂಬೈಗೆ, 1 ವಾರಕ್ಕೆ ಬನ್ನಿ ಸಾಕು ಅಂತ. ನಾನು ಇಲ್ಲಿ ನಾಟಕ ಟೀಮಲ್ಲಿ ಹೇಳಿ ಹೋದ್ದು, ನಾನು 1 ವಾರದಲ್ಲಿ ಬರ್ತೇನೆ, ಒಂದು ನೆಕ್ಸ್ಟ್ ನಮ್ಮ ಪ್ರದರ್ಶನ ತಿರುಗಾಟ ಉಂಟಲ್ಲ, ನೆಕ್ಸ್ಟ್ ತಿರುಗಾಟಕ್ಕೆ ಇದ್ದೇನೆ ಅಂತ ಹೇಳಿ ಹೋಗಿದ್ದೀನಿ. ಅಲ್ಲಿ ಹೋಗಿ ಇವರು ಜಯರಾಮ್ ಅವರು ವಾಪಸ್ ಬರ್ಲಿಕ್ಕೆ ಹೇಳ್ತಾ ಇಲ್ಲ, ಅವರು ಇಲ್ಲೇ ಬಾಕಿ, ಇಲ್ಲಿ ಪಾಲೆತ್ತಾಡಿ ನನ್ನನ್ನು ಬಿಡ್ತಾ ಇಲ್ಲ. ನೀವು ಇರಿ ನಮ್ ಜೊತೆ ಒಳ್ಳೇದಾಗುತ್ತೆ, ಮುಂಬೈ ಬೇರೆ ಒಂದು ಲೋಕ ಅಂತ ಹೇಳಿದ್ರು. ಕಡೆಗೆ ನಾನು ಆಗ್ಲೂ ಡ್ರೀಮ್ ಇರ್ತಲ್ಲ ನಮ್ಗೆ, ಮುಂಬೈ ಆಗಿರುತ್ತೆ ನೋಡೋಣ ಅಂತ. ಹಾಗೆ ಮತ್ತೆ ಪಾಲೆತ್ತಾಡಿ ಬೇರೆ ಇದ್ರು, ಒಂಥರ ನಮ್ಗೆ ಊರಿನಲ್ಲಿ ಇದ್ದಾಗಿನ ಫೀಲ್ ಆಯ್ತು. ಸೊ ಅಲ್ಲೇ ಬಾಕಿಯಾಗಿ ಬಿಟ್ಟೆ. ಬಟ್ ಅಲ್ಲಿ ಒಂದು ಪತ್ರಿಕೆ ಕಟ್ಟುದು ಅಷ್ಟು ಸರಳ ಅಲ್ಲ. ಅದು ನಿಮ್ಗೆ ಪತ್ರಿಕೆ ಕಟ್ಟು ಅಲ್ಲ, ಅದು ನಿಮ್ಗೆ ಅಲ್ಲಿನ ಕನ್ನಡನೇ ಬರುವುದಿಲ್ಲ. ನಾನಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ MA ಕೂಡ ಮಾಡಿದೆ ಅಲ್ಲೇ ಅದ್ರ ಜೊತೆಗೆ. ಬಟ್ ನಾ ಅಲ್ಲೇ ನೋಡ್ತಾ ಇದ್ದೆ, ಅಲ್ಲಿ MA ಮಾಡ್ತಿರುವಾಗ್ಲೇ ಕೆಲವರಿಗೆ ಸರಿಯಾಗಿ ಲ್ಯಾಂಗ್ವೇಜ್ ಕೂಡ ಕಂಟ್ರೋಲ್ ಇಲ್ಲ. ಈಗ ನಾನು ಅರ್ಧ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದವ, ಅಷ್ಟು ಕಂಟ್ರೋಲ್ ಇಲ್ಲ. ಅವರನ್ನ ತಕೊಂಡ್ ಬಂದು ಟ್ರೈ ಮಾಡಿದೀವಿ, ನಮ್ಗೆ ಇಲ್ಲಿ ಅಟ್ಲೀಸ್ಟ್ ಪ್ರೂಫ್ ರೀಡ್ ಆದ್ರೂ ಸರಿ ಮಾಡ್ಲಿ ಅಂತ. ಅದು ಕಷ್ಟ ಅಂತ ಇದ್ರಲ್ಲಿ. ಅದು ಕೂಡ ಆ ಸಂದರ್ಭ ಪಾಲೆತ್ತಾಡಿಯವರೆಲ್ಲ ನಿಮ್ಗೆ ಹೇಳಿರ್ಬೋದು, ಅಲ್ಲಿ ಮುಂಬೈ ಆ ಟೈಮಲ್ಲಿ ಸರಣಿ ಗಲಭೆ ನಾರಿದ್ದ ಹೋದ ಸಂದರ್ಭದಲ್ಲಿ ಸರಣಿ ಗಲಭೆ ಇತ್ತು. ಅದರ ಬೆನ್ನಿಗೆನೆ ಇದು ಬಾಬರ್ ಮಸೀದಿ ಪ್ರಕರಣ ಆಯ್ತು, ಅದರಿಂದ ಎಲ್ಲ ಹೊತ್ತೂರಿತ್ತು ಮುಂಬೈ. ಅದರ ಬೆನ್ನಿಗೆ ಸರಣಿ ಸ್ಫೋಟ ಆಯ್ತು, ಮುಂಬೈ ಸರಣಿ ಸ್ಫೋಟ, ಸಂಜಯ್ ದತ್ ಪ್ರಕರಣ, ಇಂಥದ್ದು ಕಂಟಿನ್ಯೂಸ್. ಅಲ್ಲಿ ನಿಮಗೆ ಒಂದು ಗಳಿಗೆ ಪುರ್ಸೊತ್ತಿಲ್ಲ. ಮುಂಬೈ ದಿನ ಹೇಗಿರ್ತಂತ ಹೇಳಿದ್ರೆ, ನಿಮ್ಗೆ ನಮ್ಗೆ ಒಂದು 5 ಗಂಟೆ ನಿದ್ದೆ ಮಾಡ್ಲಿಕ್ಕೆ ಸಿಗುತ್ತೆ. ಬೆಳಿಗ್ಗೆ ಇಡೀ ಬಂದ್ರೆ ಆಫೀಸಿಗೆ ಬಂದ್ರೆ ರಾತ್ರಿವರೆಗೆ ಆಗುತ್ತೆ, ರಾತ್ರಿ ಆಗಿ ಮತ್ತೆ ಪುನಃ ಲೇಟ್ ನೈಟ್ ಟ್ರೈನಲ್ಲಿ ಹೋಗ್ಬೇಕು, ಮುಟ್ಟುವಾಗ 1 ಗಂಟೆ 2 ಗಂಟೆ ಮಲಗುದು, ಬೆಳಿಗ್ಗೆದ್ದು ಓಡಿ ಬರೋದು. ಇದೇ ಲೈಫ್ ಒಂಥರ ಇತ್ತು. ಬಟ್ ಪಾಲೆತ್ತಾಡಿಯವರು ಒಳ್ಳೆ ನಿರ್ವಹಿಸಿದ್ರು, ಅವರು ಪೇಪರ್ ಅನ್ನ ಅಷ್ಟು ಕಟ್ಟಿದ್ರು. ಯಾಕಂದ್ರೆ ನನಗೆ ಅದು ಆಗ್ತಿರ್ಲಿಲ್ಲ, ನಾನು 3 ವರ್ಷದಲ್ಲಿ ಓಡಿ ಬಂದೆ. ಯಾಕಂದ್ರೆ ನನಗೆ ಒಂದು ಹೋಮ್ ಸಿಕ್, ಮತ್ತು ನನಗೆ ಅಂದ್ರೆ ಒಂದು ಲೆವೆಲ್ ಅವ್ರಿಗೆ ಹೋದ್ಮೇಲೆ ಅನ್ಸಿತ್ತು, ಇದರಿಂದ ಆಚೆಗೆ ನನಗೆ ಅಂದ್ರೆ ನಾನು ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ತುಂಬಾ ಆಸಕ್ತಿ ಇರುವ, ಅಂದ್ರೆ ನಾನು ತುಂಬಾ ಕಲಿಬೇಕು, ನನಗೆ ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಂದಲ್ಲಿ MA ಕೂಡ ಮುಗ್ದಿತ್ತು, ಮತ್ತೆ ನನಗೆ ಅಲ್ಲಿಂದ ಆಚೆಗೆ ಇನ್ನೂ ಏನೋ ಕಲಿಬೇಕು, ಇನ್ನೇನೋ ತಿಳ್ಕೊಳ್ಬೇಕು ಜರ್ನಲಿಸಮ್ ಅಲ್ಲಿ. ಹಾಗೆ ನಾನು ವಾಪಸ್ ಬಂದೆ. ಪಾಲೆತ್ತಾಡಿ ಅದು ಇಷ್ಟು ಸುದೀರ್ಘ ಕಾಲ ಒಂದು ಪತ್ರಿಕೆ ಕಟ್ಟುದಂದ್ರೆ, ನಿಮ್ಗೆ ಮುಂಬೈ ಅಂತ ಪ್ಲೇಸ್ ಅಲ್ಲಿ ಕುತ್ಕೊಂಡು ಕನ್ನಡದ ಇದನ್ನ ಕಟ್ಟುದು, ಕನ್ನಡ ಪತ್ರಿಕೆ ಕಟ್ಟುದು, ಮತ್ತೆ ಅದು ಮುಂಬೈಯಲ್ಲಿ ಬಹಳ ಜನಪ್ರಿಯ. ಈಗ ಅದರ ಪ್ರಸರಣ ಸಂಖ್ಯೆ ಬಹುಶಃ 50,000 ಕ್ರಾಸ್ ಆಗಿರ್ಬೇಕು ಅನ್ಸ್ತದೆ, ಅಷ್ಟು ಇದೆ. ಮತ್ತೆ ಅಲ್ಲಿ ನೀವು ಎಲ್ಲಿ ಹೋಗಿ ತುಳುವರು ಮತ್ತೆ ಕನ್ನಡಿಗರು ಎಲ್ಲಾ ಕಡೆ ಇದ್ದಾರೆ. ಯಾವ ಮೂಲೆಗೆ ಹೋದ್ರು ನಿಮ್ಗೆ ಸಿಗ್ತದೆ, ಯಾವ ಹೋಟೆಲ್ಗೆ ಹೋದ್ರು ನಿಮ್ಗೆ ಅಲ್ಲಿ ಟೇಬಲ್ ಮೇಲೆ ಇದೆ ಕರ್ನಾಟಕ ಮಲ್ಲ ಇರ್ತದೆ. ನಾನು ಈಗಲೂ ಕೂಡ ಪತ್ರಿಕೆ ನೋಡ್ತಾ ಇರ್ತೇನೆ, ಬರ್ತದೆ ಅದರ ವೆಬ್ ಇದು ಬರುತ್ತಲ್ಲ, ಈ ಪೇಪರ್ ಬರುತ್ತೆ. ಮತ್ತೆ ನನಗೆ ನಮ್ಮ ಶ್ರೀನಿವಾಸ ಜೋಕಟ್ಟೆ ಅವರು
ಅವ್ರು ಒಂಥರ ಅಲ್ಲಿಗೆ ಇಲ್ಲಿಗೆ ನಡುವೆ ಸೇತು ಬಂದ ಇದ್ದ ಹಾಗೆ ಅವ್ರು ಮಂಗಳೂರಿಗೆ ಬರ್ತಾ ಇರ್ತಾರೆ. ಹಾಗೆ ಬರುವಾಗ ಪತ್ರಿಕೆ ಕೊಂಡು ಬರ್ತಾರೆ, ಮತ್ತೆ ನನ್ಗೆ ಅಲ್ಲಿನ ಏನಾದ್ರು ಡೆವಲಪ್ಮೆಂಟ್ ಎಲ್ಲ ನನ್ಗೆ ಹೇಳ್ತಾ ಇರ್ತಾರೆ, ಪುಸ್ತಕ ಇಟ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ನನಗೆ ಕಂಟಿನ್ಯೂಸ್ ಆಗಿ ಮುಂಬೈ ಕನೆಕ್ಟ್. ಬಟ್ ಪಾಲೆತ್ತಾಡಿ ಅವರು ಈ ನಮೂನೆಗೆ ಬೆಳೆದಿರುವಂಥದ್ದು, ಮತ್ತೆ ಅವರಿಗೆ ಎರಡೆರಡು ಅವಾರ್ಡ್ ಬಂತು ನೋಡಿ. 2 ವರ್ಷದಲ್ಲಿ 2 ಅವಾರ್ಡ್, ರಾಜ್ಯೋತ್ಸವ ಅವಾರ್ಡ್ ಬಂತು. ಅದು 21, 20, ಇದು 22ರದ್ದು. ಯಾವುದು? ಇದು 22ರದ್ದು, ಅದು 21. ಓ ಹಾಗೆಯಾ? 2 ಹಳೆ ಅವಾರ್ಡ್ ಈಗ ಸಿಕ್ಕದು. ಕರೆಕ್ಟ್. ಬೆನ್ನ 2 ಅವಾರ್ಡು ಈಗ ಲೇಟ್ ಆಗಿ ಸಿಕ್ಕಿತ್ತು. ಅಂದ್ರೆ ಈ ಸರ್ಕಾರಿ ನೀತಿಯಿಂದಾಗಿ ಎಲ್ಲ ಬಾಕಿ ಆದದ್ದೆಲ್ಲ ಅವಾರ್ಡ್ ತುಂಬಾ ಒಳ್ಳೇದಾಯ್ತು. ಪಾಲೆತ್ತಾಡಿಗೆ ಅವಾರ್ಡ್ ಬಂದದ್ದು ನಾನು ಮೊನ್ನೆನೆ ನೋಡಿದೆ. ಅವರಿಗೆ ಫೋನ್ ಮಾಡಿಲ್ಲ, ಬಟ್ ಈ ಮೂಲಕ ನನಗೆ ಅಟ್ಲೀಸ್ಟ್ ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ಸಿಕ್ಕಿದ್ದು ಭಾರಿ ಖುಷಿ ಆಯ್ತು. ಮತ್ತೆ ಹೇಗೆ ಕಾರು ಮನೆಯಲ್ಲಿದೆ, ಬಾರ್ ಇಲ್ಲ. ಇನ್ನೊಂದು ಬಾರ್ ಮಾಡ್ಬೇಕು. ಮಕ್ಕಳೆಲ್ಲ ಮಕ್ಕಳೆಲ್ಲ ಆರಾಮ ಇದ್ದಾರೆ ಅಲ್ವಾ? ಎಲ್ಲ ಮಕ್ಕಳು ಆರಾಮ ಇದ್ರೆ ನಾವು ಆರಾಮ ಇದ್ದೇವೆ. ಮಂಗಳೂರಲ್ಲಿ ಇದೆಯಲ್ಲ? ಮಂಗಳೂರಲ್ಲಿ ಮೊನ್ನೆ ನಿಜವಾಗಿ ಶನಿವಾರದಲ್ಲಿ ಇದ್ದೆ ನಾನು. ನಮ್ದು ಒಂದು ಹಳೆ ವಿದ್ಯಾರ್ಥಿ ಸಂಘ ಆಯ್ತು ಮಂಗಳೂರು ಯೂನಿವರ್ಸಿಟಿಯ ಪೊಲಿಟಿಕಲ್ ಸೈನ್ಸು. ಹೌದಾ? ಹಾಗೆಲ್ಲ ರಾತ್ರಿ ಒಂದು 10-15 ಜನ ಇದ್ದೇವೆ ನಾವು ಒಟ್ಟಿಗೆ. ಹಾಗೆ ಒಮ್ಮೆ ಗ್ರಹಿಸಿದೆ ನಾನು. ಹಾಗೆ ನನ್ನ ತಿಮ್ಮಪ್ಪನಿಗೆ ಫೋನ್ ಮಾಡ್ಲಿಕ್ಕೆ ಆಗಲಿಲ್ಲ, ನನಗೆ ಕೊಣಾಜೆಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಹೌದಾ? ಧರ್ಮ ಎಲ್ಲ ಇದ್ದ ಮರುದಿವಸ. ಈಗ ಅವರು ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ, ವೈಸ್ ಚಾನ್ಸಲರ್ ಆಗಿದ್ದಾನಲ್ಲ. ಧರ್ಮನನ್ನು ಹಾಕಿ ನಾವು ನಾಟಕ ಮಾಡಿದ್ದೇವೆ, ಇದರಲ್ಲಿ ಪಟ ಒಂದು ಹಾಕಿದ್ದೆ ನಾನು. ಹೌದಾ? ತುಂಬಾ ಒಳ್ಳೆಯದು. ನೋಡ ಮಂಗಳೂರಿಗೆ ಬಂದಾಗ ಬನ್ನಿ. ಈಗ ನಾಳೆ ಹೋಗ್ತೇನೆ ನಾನು. ಓ ಹೌದಾ? ನಿಮ್ಗೆ ಹತ್ರ ಅಲ್ಲ, ಆ ಕಡೆಯಿಂದ ಎಲ್ಲಿ ಹತ್ತಿರ? ಮುಂಬೈಗೆ ಈಚೆ ಬರ್ಬೇಕಲ್ಲ. ಅದೇ ಮಂಗಳೂರಿಗೆ ಬಂದೇ ಹೋಗ್ಬೇಕಲ್ಲ. ಇನ್ನೊಮ್ಮೆ ಬರುವಾಗ ನಾನು ಸಿಗ್ತೇನೆ. ಮೊದಲು ಫೋನ್ ಮಾಡ್ತೇನೆ 2 ದಿವಸ ಮೊದಲು. ಅದೇ 1 ವಾರ ಮೊದಲು ಮಾಡಿ. ನೋಡಿ ನಮ್ಮ ಕಥೆ ಬೇರೆ ಬೇರೆ ಇರುತ್ತೆ. ಎನಿವೆ ಸುದ್ದಿ ಬಿಡುಗಡೆ ನಂಬರ್ 1 ನಮ್ದು ಇಲ್ಲಿ ಪುತ್ತೂರಿನಲ್ಲಿ ನಂಬರ್ 1 ಪೇಪರ್ ಮತ್ತೆ ಟಿವಿ. ಡಾಕ್ಟರ್ ಜೊತೆಗೆ ನನಗೆ ಒಳ್ಳೆ ರೆಪೋ ಇತ್ತು. ಡಾಕ್ಟರ್ ಮನೆಗೆ ಹೋಗಿ ಬಂದೆ ನಾನು. ಹೌದಾ? ಅವರು 2-3 ಇದರಲ್ಲಿ ನಾನು ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದೆ. ಮತ್ತೆ ಸುದ್ದಿ ಬಿಡುಗಡೆ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರ ಮಾಡಿತ್ತು. ಆಗ್ಲೂ ನನ್ನನ್ನು ಕರ್ಸ್ಕೊಂಡಿದ್ರು ಅಲ್ಲಿ ಇದರಲ್ಲಿ ಪುತ್ತೂರಲ್ಲಿ ಸುಳ್ಳ್ಯದಲ್ಲೇನ ಮಾಡಿದ್ವಿ. ನಾನು ಅದಕ್ಕೆ ಬಂದಿದ್ದೆ ಹಿಂದೆ. ಹಾಗೆ ಸುದ್ದಿ ಬಿಡುಗಡೆ ತುಂಬಾ ಚೆನ್ನಾಗಿ ಇದೆ. ನಾವು ವಿಜಯ ಕರ್ನಾಟಕದಲ್ಲಿ ಅವರು ಇರುವಾಗ ಕೂಡ ಸುದ್ದಿ ಬಿಡುಗಡೆ ಜೊತೆಗೆ ಒಳ್ಳೆ ಸಂಬಂಧ ಇತ್ತು. ಮತ್ತೆ ಸುದ್ದಿ ಬಿಡುಗಡೆ ತುಂಬಾ ಅವರು ಈಗ ಇದು ಮಾಡಿದ್ರಿಂದ ನೀವು ಸುದ್ದಿ ನ್ಯೂಸ್ ಅನ್ನು ಕೂಡ ಇದರಲ್ಲಿ ಕೊಡ್ತಾ ಇದ್ದೀರಲ್ಲ ಯೂಟ್ಯೂಬ್ ಅಲ್ಲಿ. ಯೂಟ್ಯೂಬ್ ಥ್ರೂ ಬರ್ತಾ ಇದೆಯಲ್ಲ? ಹೌದು, ನಾನು ಯೂಟ್ಯೂಬ್ ಅಲ್ಲೂ ಸುಮಾರು ಬಾರಿ ನೋಡ್ತಾ ಇರ್ತೀನಿ. ಬಟ್ ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಮಾಡಿ ಇಂಟರ್ನ್ಯಾಷನಲ್ ಆಗ್ಲಿ ಅದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಡಾಕ್ಟರ್ ಕೇಳಿದೆ ಅಂತ. ಖಂಡಿತ. ಥ್ಯಾಂಕ್ ಯು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಓಕೆ, ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನಾವು ಮಾತನಾಡಬೇಕು. ಈ ಒಂದಷ್ಟು ಸವಾಲುಗಳು ಅಂತ ಅನಿಸಿದಂಥ ಪ್ರಕರಣಗಳು ಅಥವಾ ಹಿಂದೆ ತಾವು ಎದುರಿಸಿದಂಥ ವಿಚಾರಗಳನ್ನು, ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಅದರ ಜೊತೆಗೆ ಮರೆಯಲಾಗದೇ ಇರುವಂಥ ಅಸಿಸ್ಟೆಂಟ್ ಕಮಿಷನರು ಅವರು ಬಿಡಿಸಿದ್ದು. ಓಕೆ, ರೈಡ್ ಆಡಿ ಬಿಡಿಸುವಾಗ ಇವಳು ಸಿಕ್ಕಿದ್ದು. ಇವಳು ಮತ್ತೆ ಹಾಗೆ ಹೇಳೋದು, ನಾನು ಬಂದದ್ದು ಯಾವುದರಲ್ಲಿ, ಕೆನರಾ ಪಿಂಟೋದಲ್ಲಿ ಅಂತ. ಕೆನರಾ ಪಿಂಟೋದ ಅದರ ಎದುರು ನನ್ನ ಬಹಳ ದೋಸ್ತಿದ್ರು. ಅವರು ಹೇಳೋದು, ನಮ್ಮ ಬಸ್ಸಿನಲ್ಲಿ ಬಂದಿದ್ರೆ ಡ್ರೈವರ್ ಅನ್ನು ನಮ್ಮ ಆಗ ಮೇಡಮ್ ಅದರ ಮಾಲೀಕರು ಲೇಡಿ ಪಿಂಟೋ ಅಂತ ಹೇಳಿ ಅವರು ಕೊಂದೆ ಹಾಕ್ಬೋದು ಅಂತ ಹೇಳಿದ್ರು. ಒಬ್ಬಳು ಹುಡುಗಿಯನ್ನು ಬಂದು ಮಾರಿದ ಅಂತ ಗೊತ್ತಾದ್ರೆ ಅವನ್ನ ಕೊಂದೆ ಹಾಕ್ಬೋದು ಅಂತೇಳಿ. ಅಷ್ಟೆಲ್ಲ ಆಯ್ತಲ್ಲ, ದೊಡ್ಡ ಗಲಾಟೆ ಆಯ್ತು, ಇದು ಆಯ್ತು. ಅವರೇನು ಮಾಡಿದ್ರು, ಅವಳಿಗೆ ಯಾರು ಬಿಟ್ಟು ಅದು ಗುರ್ತ ಉಂಟು ಅವಳಿಗೆ, ಇವನ ಜನ ಯಾರು ಅಂತೇಳಿ. ಯಾರು ಅಂತ ಮತ್ತೆ ಇವರು ಎನ್ಕ್ವೈರಿ ಎಲ್ಲ ಮಾಡಿ ಗೊತ್ತಾಯ್ತದೆ ಯಾವ ಬಸ್ಸಲ್ಲಿ ಬಂದದ್ದು ಗೊತ್ತಾಯ್ತು. ಏನು ಮಾಡಿದ್ರು, ಅವಳನ್ನು ಮತ್ತು ಮತ್ತೊಬ್ಬರನ್ನು ನಮ್ಮ ರಿಪೋರ್ಟ್ನ ಸ್ವಲ್ಪ ಇದ್ದವರನ್ನು ಫ್ಲೈಟಲ್ಲಿ ಕಳಿಸಿದ್ರು ನಿಮ್ಮ ಮಂಗಳೂರಿಗೆ ಕಳಿಸಿ ಅವನ್ನ ಒಳಗೆ ಹಾಕಿಸಿದ್ರು. ಆಗ ಅಲ್ಲಿ ನನ್ನ ಆಫೀಸಲ್ಲಿ ನನಗೆ ಆಫೀಸಿಗೆ ಹೊಡೆಯಲಿಕ್ಕೆ ಬಂದಾರೆ ನನಗೆಲ್ಲ. ನಾವು ಹೆಸರು ಹಾಕ್ಲಿಲ್ಲ ಅಲ್ಲ, ಬಸ್ ಪಿಂಟೋದ ಹೆಸರು ಹಾಕ್ಲಿಲ್ಲ ಅಂತ ಅವ್ರು ನಮಗೆ ಜೋರು ಮಾಡೋದು. ನಾನು ಹೇಳಿದೆ ಪಿಂಟೋ ಅಂತೇಳಿ ನೀವು ಸಾಕ್ಷಿ ಕೊಡಿ ಅಂತ ಹೇಳಿದಕ್ಕೆ ಅದು ಕೊಡೋದಿಲ್ಲ. ಪಿಂಟೋ ಅಲ್ಲ ಅಂತ ಹಾಕುವಾಗ ನಾನು ಹೆಸರು ಹಾಕಬೇಕಾ ಅಂತ ಮತ್ತೆ ಕೇಳಿದೆ. ಯಾಕಂದ್ರೆ 150 ಜನ ಬಂದಿದ್ದಾರೆ ಆಫೀಸಿಗೆ.
ಅಷ್ಟೇ ಆಗುವಾಗ ಅದು ನಿಜವಾಗಿ ಆಗ ಪೊಲೀಸ್ ಇದ್ದರು, ಪೊಲೀಸನ್ನು ವಾಪಸ್ ಕಳಿಸಿದ್ದೆ ನಾನು. ಪೊಲೀಸ್ ಸ್ಟೇಷನ್ ಹತ್ತಿರವೇ ಇತ್ತು. ಅವ್ರೇನಾಯ್ತು, ಈಗ ನಮ್ಮ ಆಚೆ ನಮ್ಮ ಅಕೌಂಟೆಂಟ್ ಕೂತಿದ್ದ, ಕರಿಬೇಕಾ ಅಂತ ಹೇಳಿದ. ನಾನು ಕರೆಯೋದು ಬೇಡ ಅಂತ ಹೇಳಿದೆ. ಈ 150 ಹೊರಗಿದ್ದವರು ಹೊರಗೆ ಇರಲಿ, 2-3 ಜನ ಮಾತ್ರಕ್ಕೆ ಬನ್ನಿ ಅಂತ ಹೇಳಿದೆ ನಾನು. ಒಬ್ಬ ಶಂಕರಣ್ಣ ಅಂತ ಇದ್ದಾರೆ ಶೆಟ್ರೆ, ಅವರಲ್ಲಿ ಬಸ್ಸಿನ ಮಾಲಕರು ಅವರು, ಅಂದರೆ ಬಸ್ಸಿನ ಸಂಘದ ಬಸ್ ಓಡಾಡುವಾಗ ನಿಮಗೆ ಗೊತ್ತಿರ್ಬೋದು, ಮಂಗಳೂರಿಂದ ಮುಂಬೈಗೆ 100 ಬಸ್ ಬರ್ತಿತ್ತು. 100-200 ಬಂದಿರ್ಬೋದು ಅಂಥದ್ದು. ಫುಲ್ಲೇ ಡಬ್ಬದಲ್ಲಿ, ನಾವೆಲ್ಲ ಡಬ್ಬದಲ್ಲಿ ನಾವು ಹೋಗುವಾಗ ಡಬ್ಬ ಇಟ್ಟಿತ್ತು, ಬಸ್ಸಲ್ಲಿ ಇತ್ತು ಡಬ್ಬ. ಈಗ ಬಸ್ಸಲ್ಲಿ ಡಬ್ಬ ಇಲ್ಲ, ಈಗ AC ಗೀಸಿ ಎಲ್ಲ ಮಲಗಲಿಕ್ಕೆ ಅದೆಲ್ಲ ಇದೆ ಅಂಥದ್ದು. ಆಗ ನಾನು ಹೇಳಿದೆ, ನೀವು ಒಳಗೆ ಹೋಗ್ತೀರಾ, ಪೊಲೀಸರು ಕರಿತೇನೆ ನಾನು, ಇಲ್ಲದಿದ್ರೆ ನಾಳೆ ನಿಮ್ಮ ಬಸ್ಸಿನ ಹೆಸರು ಹಾಕ್ಲಾ ಅಂತ. ಯಾರನ್ನ ಕರ್ಕೊಂಡು ಹೋದೆ ಒಳಗೆ ಹಾಕಿದಾಗ ಅವ್ರಿಗೆ ಗೊತ್ತಾಯ್ತಲ್ಲ, ಇಲ್ಲ ದಮ್ಮ ಹಾಕ್ಲಿಕ್ಕೆ ಬಂದ್ರು. ಮತ್ತೆ ಹಾಗೆಲ್ಲ ಮಾಡಬೇಡಿ, ತಪ್ಪಾಯ್ತು ನಮ್ದು, ಅಷ್ಟು ಗೊತ್ತಾಯ್ತಲ್ಲ, ಹೋಗಿ ಅಂತ ಹೇಳಿದ್ರು. ಅಂಥದ್ದೆಲ್ಲ ಅನುಭವ ಉಂಟು ನಮಗೆ. ಓಕೆ, ಸೊ ಇದೆಲ್ಲ ಒಬ್ಬ ಪತ್ರಕರ್ತರ ಜೀವನದಲ್ಲಿ ಮರೆಯಲಾಗದಂತಹ ಅನುಭವಗಳು ಅನ್ನುವಂಥ. ಓಕೆ, ವ್ಯಕ್ತಿಗಳ ಬಗ್ಗೆ ಹೇಳಿದ್ರೆ ಸರ್, ಒಬ್ಬರ ಬಗ್ಗೆ ಹೇಳಿದ್ರೆ, ಆರಂಭದಲ್ಲೇ ಜಾಹೀರಾತು ಕೊಟ್ಟು ಪತ್ರಿಕೆ ಒಂದು ಹಂತಕ್ಕೆ ನಿಲ್ಲುವಲ್ಲಿಗೆ ಸಹಕಾರ ಕೊಟ್ಟವರು ರಮನಾಥಪ್ಪ ಹೆಡೆ ಇದ್ರು, ಆಹಾರನ ಅಧ್ಯಕ್ಷರಾಗಿದ್ರು, ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರವರು. ಅವರು ಹೇಳಿದಲ್ಲ, ಅವರು ಕೂಡ ಅವರಿಗೆ ಗುಂಡು ಹೊಡೆದು ಕೊಂದರು ಅವರನ್ನು. ಇಲ್ಲದಿದ್ರೆ ಬಹುಶಃ ಒಂದು ಸಂಘಟನೆ ಅಥವಾ ಹೋಟೆಲ್ನ ಉದ್ಯಮಕ್ಕೆ ಅವರು ದೊಡ್ಡ ಅಡಿಗಲ್ಲಾಗ್ತಾ ಇದ್ರು. ಬಹಳ ಸಂಘಟಕರು, ದೊಡ್ಡ ಸಂಘಟನೆ ಅಂದ್ರೆ ಯಾವ ಎಜುಕೇಶನ್ ಕಮ್ಮಿ ಇರ್ಬೋದು, ಅವರ ಪೈಯಡೆ ಫ್ಯಾಮಿಲಿಯಲ್ಲಿ ಕೊರಿಯಾಲ ಗೊತ್ತಿನವರು ಅವರು ಯಾವ ಒಬ್ಬ ಕಮಿಷನರ್ಗೆ ಹೋಗಿ, ಪೊಲೀಸ್ ಕಮಿಷನ್ಗೆ ಹೋಗಿ ಮೇಜ್ಗೆ ಗುದ್ದಿ ಮಾತಾಡ್ತಿದ್ರು. ಎಜುಕೇಶನ್ ಕಮ್ಮಿ ಇರ್ಬೋದು ಅವರಿಗೆ, ಆದ್ರೆ ಅಷ್ಟು ತಾಕತ್ತು ಅಂಥದ್ದು ಬೇಕು. ಈ ಹೋಟೆಲ್ ಹೋಗಿ ಸುಮ್ಮಗಿಲ್ಲದ್ರೆ ಫೈನ್ ಹಾಕೋದು, ರೈಡ್ ಹಾಕೋದು ಎಲ್ಲ ಮಾಡ್ತಾ ಇದ್ರಲ್ಲ, ಆಗ ಅಷ್ಟು ತಾಕತ್ತು ಅವರು ತೋರಿಸಿದ್ದಾರೆ. ಅಂಥ ಸಂಘಟಕರು ಯಾರು ಆ ನಂತರ ಬರಲಿಲ್ಲ, ಅಂಥವ್ರು ಬೇಕು. ಈಗ ನಾನು ಹರಿಶನ್ನ ಮಾತಾಡಿದ್ರಲ್ಲ ಐಕಳ, ಅವರೊಂದು ಬಣ್ಸ್ ಅಸೋಸಿಯೇಷನ್, ಬಣ್ಸ್ ಸಂಘದ, ಮುಂಬೈ ಬಣ್ಸ್ ಸಂಘ ಅಂತ ಅವರ ಸಂಘದ ಹೆಸರು. ಸ್ಪೋರ್ಟ್ಸ್ ಅನ್ನು ಒಂದು ಬಹುಶಃ 10 ವರ್ಷ ಅವರು ಸ್ಪೋರ್ಟ್ಸ್ ಚೇರ್ಮನ್ ಆಗಿರಬೇಕು, 6-7 ವರ್ಷ ಆಗಿದ್ದಾರೆ. ಆ ನಂತರ ಅದರ ಬೇರೆ ಬೇರೆ ಎಜುಕೇಶನ್ ಡಿಪಾರ್ಟ್ಮೆಂಟು ಇದೆಲ್ಲ ಬಂತು. ಅವರು ಮಾತಾಡಿ ಅವರ ಒಂದು ಸಂಘಟನೆ ಉಂಟಲ್ಲ, ಬಣ್ ಸಂಘದ ಅವರ ಅಧ್ಯಕ್ಷ ಆದರು. ಬಣ್ ಸಂಘ ಪಾಪದವರಿಗೆ ಅಂತ ತೋರಿಸಿಕೊಟ್ಟಿದ್ದಾರೆ ಅವರು, ಜನಸಾಮಾನ್ಯರಿಗೆ ಬಣ್ ಸಂಘ ಇರುವಂತದ್ದು ಅಂತ. ಯಾಕಂದ್ರೆ ಅಷ್ಟು ಯಾರಿಗೀಗ ನಿಮ್ಮ ಪರಿಚಯ ಒಮ್ಮೆ ಆದ್ರೆ ನಿಮ್ಗೆ ಮತ್ತೆ ಅವರು ನಿಮ್ಮನ್ನ ಹಿಡ್ತಾರೆ, ಗುರುತು ಒಂದು ಎಂಚೌಲ್ಲರ್ ಅಂತ ಕೇಳ್ತಾರೆ, ಉಂಟು. ಅಂತವ್ರು ಬಹಳ ಕಮ್ಮಿ. ಈಗ ನೋಡಿ ವರ್ಲ್ಡ್ ಫಂಡ್ಸ್ ಇದು ಮಾಡಿದ್ದಾರೆ, ಅವ್ರು ಬಂದ್ರು, ಅವರ ಅದರಲ್ಲಿ ಮನೆಯಷ್ಟು ಜನರಿಗೆ ಇದಾಯ್ತು. ಒಂದು 200-300 ಅಂತ ಹೇಳಿದ್ರೆ ಏನು ಕಮ್ಮಿ ಅಲ್ಲ. ಅದೇ ಒಂದೇ ಬಣ್ಸಿಗೆ ಮಾತ್ರ ಕೊಡ್ಲಿಲ್ಲ ಅವರು, ಎಲ್ರಿಗೂ ಕೊಟ್ರು. ಮನೆ ಎಲ್ರಿಗೆ ಕೊಟ್ರು ಅವರು, ಎಲ್ಲ ಜಾತಿಯವರಿಗೆ ಕೊಟ್ರು, ಇವನ್ ಬ್ರಾಹ್ಮಿನ್ಸ್ಗೆ ಕೊಟ್ಟಿದ್ದಾರೆ ಎಲ್ರಿಗೂ. ಅದು ನೋಡಿ, ಅದು ಮನುಷ್ಯತ್ವ ಅಲ್ಲಿ ಇರುವಂತ. ನಾನು ಯಾವಾಗ್ಲೂ ಹೇಳ್ತೇನೆ, ಕಟ್ಟು ಕೊರ್ಲಿ, ಶೆಟ್ರನಾಗ್ಲಿ ಜಾಸ್ತಿ ಕೊರ್ಲಿ, ಮಲ್ಲೇಜ್ ಪಾಪದಾಗ್ಲಿ ಕೊರ್ಪಣೆ ಅಂತ ಆಯ್ತು, ಒಟ್ಟು ಪಾಪದಾಗ್ಲಿ ಬಾಕಿದಾಗ್ಲೆಲ್ಲ ಕೊರ್ಲಿ ಅಂತ ಹೇಳಿದೆ. ಈಗಲೂ ಹೇಳ್ತೇನೆ, ಅವ್ರಿಗೆ ಒಪ್ತಾರೆ ಅವರು. ಯಾರು ಮಾಡ್ತಾರೆ? ಹಣ ಯಾರ್ಯಾರಿಂದ ಕಾಡಿ ಬೇಡಿ ತರುವಂತದ್ದು. ನಮಗೆ ನಿಮಗೆ 10 ರೂಪಾಯಿ ಕೇಳಲಿಕ್ಕೆ ಆಗುದಿಲ್ಲ, ಹರೀಶನ್ನ ಕೋಟಿ ಕೇಳ್ತಾರೆ. ಎಷ್ಟು ಗಟ್ಟಿಸ್ಬೇಕು ಅವರಿಗೆ, ಎಷ್ಟು ಇದು ಬೇಕು, ಸ್ಥೈರ್ಯ ಬೇಕು ಅಂತದ್ದು. ಅವರನ್ನು ಮೆಚ್ಚಬೇಕು ಅಷ್ಟೇ. ಪಾರದರ್ಶಕತೆ ಕೂಡ ಅವರಲ್ಲಿ ಬೇಕು. ಅಷ್ಟು ಕೆಲಸ ಮಾಡಿದಾರಲ್ಲ, ಪಾರದರ್ಶಕ. ನೋಡಿ, ಅವರಿಗೆ ಬೈಯುವವರು ತುಂಬಾ ಜನ ಇರಬಹುದು, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವರಿಗೆ ಬೈತಾರೆ. ಹಾಗೆ ಮಾಡಿದಾನೆ ಹೀಗೆ ಮಾಡ್ತಾನೆ ಬೈಯೋದು ಮಾಮೂಲಿ ಇರಬಹುದು ಅವರು. ಆದ್ರೆ ಯಾರು ಮಾಡಿದರೆ ತೋರಿಸಿ ಅಲ್ಲ, ಇಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಹೇಳಿ. ಮಾಡಿದವರಿಗೆ ಹೇಳುವವರು ಹೇಳಲಿಕ್ಕೆ ಸುಲಭ ಉಂಟಲ್ಲ, ನೀವು ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ ಉಂಟು, ನಿಮ್ಮ ಹಿಂದೆ ಹೇಳಲಿಕ್ಕೆ ತುಂಬಾ ಸುಲಭ ಉಂಟು ಅಂತದ್ದೆಲ್ಲ ಇದೆ. ಹಾಗೆ ಹರಿಶನ್ನವರು ನಿಜವಾಗಿ ಮುಂಬೈ ಒಬ್ಬ ದೊಡ್ಡ ಸಂಘಟಕ, ಅವರು ಬಹಳ ದೊಡ್ಡ ಸಂಘಟಕ. ಓಕೆ, ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಗಣೇಶ್ ನಾಯಕ್ ಪುತ್ತೂರು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ. ಎಸ್ ಸರ್, ಹೇಳಿ ಸರ್. ಚಂದ್ರಶೇಖರ್ ಪಾಲೆತ್ತಾಡಿ ಸರ್ ನಮ್ಮ ಜೊತೆಗಿದ್ದಾರೆ, ಮಾತಾಡಿ. ಹೌದೌದು. ನಮಸ್ಕಾರ ಅಣ್ಣ. ಹಲೋ, ನಮಸ್ಕಾರ. ಪಳನಿಸ್ವಾಮಿ ಮುಲುಲ್ಲೆ ಪುತ್ತೂರು ಗೊತ್ತಂಡೆ ಬರ್ಲೆ ಕಾನ್ ಬರ್ತಾರೆ. ಅವು ಏನಾದ್ರು ಗೊತ್ತಿದ್ದೇನೆ, ಗಂಟೆ ಫೋನ್ ಬರ್ತಿದ್ದೇನೆ. ಆಯ್ತಾ? ಅಂಚೆ ಸುಮಾರು ಬರ್ತದೆ, ಸುಧಾ ಮೀಡಿಯಾ ಉಂಟು ಅಂಚೆ ಓದತ್ತೆ. ಓಕೆ, ಅಂಚೆ ಉಳೈತೆ ಸಂಸಾರ ಆಂಡ ಆವಂತೊಂದು ಇಂಟ್ರಿ ಆಂಡ ಮುಗಿಂಡ ಇಂಟ್ರಿ ಆವಂದುಂಡು ಐಕೆ ಇರೆ ಫೋನ್ ಮಲ್ತನೆ ಪಾಲೆತಣ್ಣ ಬಗ್ಗೆ ದಾಲ ಗೊತ್ತಿತ್ತನ ಪಣ್ಲೆ ಎಂದು ಎಂದಲ್ಲ ಪನ್ಯರು ಉಂಡ ಅವೇ ಪಣ್ಲೆ ಪನ್ನಡು ಚಂದ್ರಶೇಖರ್ ಸರ್ನ ವ್ಯಕ್ತಿತ್ವ ಇರ್ತು ಇಲಾಖ ತಂಡ ಆರ್ನ ಒಟ್ಟಿಗೆ ಒಡನಾಟದ ಬಗ್ಗೆ ತನ್ನ ಆರೆಗ್ನ ಬಗ್ಗೆ ಗೊತ್ತಿಪ್ಪನ ವಿಚಾರ ನಿಮ್ಮ ಪಟ್ಟಲ್ನೆ ಪನ್ಪೆ ಪನ್ಲೆ ಸರ್ ಪನ್ಲೆ ನಮ್ಮ 85 ಹಿಡಿದು ಪರಿಚಯ ಆಗಿದೆ. 1985 ಹಿಡಿದು. ಓಕೆ.
ಎಂಬತ್ತೈದು ಮುಖ ಎಂಕ್ಲ 2 ವರ್ಷ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮಂಗಲ ಗಂಗೋತ್ರಿ ಎಂಕ ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಮಾಡ್ತಾವ ಪೊಲಿಟಿಕಲ್ ಸೈನ್ಸ್ MA. ಅವು ಬಾರಿ ಒಂಜಿ 2 ವರ್ಷ ಒಡನಾಟ ಇಡೀ ವಂಡರ್ಫುಲ್ ಒಡನಾಟ ಅವು ಅಂಚಾತ್ ಐಡ್ದುಕ ಇನಿ ಮುಟ್ಟಲ್ಲ ಬಾರಿ ಒಂಜಿ ಫ್ರೆಂಡ್ಶಿಪ್ ಉಳ್ಳ ಅಂಕಲ್ ಜನಲ್ಲ ಐಡ್ದುಕ ಇನ್ನ ನಡುಟೆನಿ 2000 ಏನ್ಲ ಒಂಜಿ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ ಏನು 2003 ಟು ಏನ್ ಎಂಕ್ ಒಂಜಿ ಪ್ರಮೋಷನ್ ಆಡಿಟ್ ಆಫೀಸರ್ ಪ್ರಮೋಷನ್ ಒಂದು ಬಾಂಬೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಂಕ್ 2009 ಮುಟ್ಟ ಬಾಂಬೆಗೆ ಇತ್ತೇನೆ. ಓಕೆ. ಆರ್ನ ಇಲ್ಲಿ ವಿಕ್ರೋಳಿ ಕನ್ನಂಬರ್ ನಗರ ಎನ್ನ ಇಂಕೊಂಜಿ ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಕೊಡ್ತಿರ್ತಾರೆ IIT ಪ್ರೊವೈಡ್ ಅಪ್ಪಗಲ ಒಂಜಿ 2003 2009 ಮುಟ್ಟ ಅದನ್ನ ಫ್ಯಾಮಿಲಿ ಬರೋದು ಬೋದಿತ್ತಿನ ಪೂರ ಒಡನಾಟ ಇತ್ತಿಂದ ಅವಳು ಒಟ್ಟೊಟ್ಟಿಗೆ ಕೈತರ್ಗೆ ಆಲ್ಮೋಸ್ಟ್ ಅವು ಮಲ್ಲ ಡಿಸ್ಟೆನ್ಸ್ ಇಟ್ಸ್ ವೆರಿ ಕ್ವೈಟ್ ನಿಯರ್ ಆಲ್ಸೋ. ಅಂಜಾತಿಪ್ಪನಾಗ ಬುಕ್ ಎಂಕಿ 2003 ಟು ಅಗೈನ್ ಐ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್ ಕರ್ನಾಟಕ ಸ್ಟೇಟ್ಗೆ ಪೇರೆಂಟ್ ಹೋಮ್ಗೆ ಟ್ರಾನ್ಸ್ಫರ್ ಆಂಡೆ. ಓಕೆ. ಐದಕ್ಕ ನಂತ ಟ್ರಾನ್ಸ್ಫರ್ ಆಯ್ತ ತಕ್ಷಣ ಟಚ್ದಾರ ಪೋತಿಜಿ ನಮ್ಮ ದಿನಕ್ಕೊಂದು 2 ಸತಿ ಅಥವಾ ವಾರಗೋ 2-3 ಸತಿ ಇಂಜಿನ್ ಕಾಲು ಮಾಡ್ಕೊಂಡು ಪಾತಿರೋದ ಇಪ್ಪು ಐದು ಎಡಿಟು ಮುರಣಿ ಸಾಟರ್ಡೆ ಯಾರು ಬರ್ತಿರಾರೆ ಬೊಂಬೈತೆ ಬತ್ತತ್ತು ಆರಂಜಿ 10 ಗಂಟೆನೆ ಬರ್ತಾರೆ ಏನ್ಲ 10 ಗಂಟೆ ಬ್ಯಾಂಗ್ಳೂರು ಕುಡ್ಲೋಕ್ ಹೋಯ್ ಎಂಕ್ಲ ಒಂಜಿ 87 ಬ್ಯಾಚ್ ಅಂಚನೆ ಮಾತ ಪೊಲಿಟಿಕಲ್ ಸೈನ್ಸ್ ಓಲ್ಡ್ ಸ್ಟೂಡೆಂಟ್ ಒಂಜಿ ಪೊಲಿಟಿಕಲ್ ಸೈನ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ ಫಾರ್ಮೇಶನ್ ಮಾಡ್ತಾರೆ ಯೂನಿವರ್ಸಿಟಿಗೆ ಅಲ್ಯೂಮಿನಿ ಅಂಚೆ ಎಂಕ್ಲ ಅವು ಸಂಡೆ ತನ್ನಿ ಫುಲ್ ಫಂಕ್ಷನ್ ಇತ್ತು ಕುಡ್ಲದು ಅಂಚ ಪೋಯಿನಗ್ಲು ಮತ್ತೆ ಸಂಡೆ ಮಾತ ಫುಲ್ ಫಂಕ್ಷನ್ ಆತ ಬುಕ್ ಎನ್ನ ಅದರ್ ಕ್ಲಾಸ್ಮೇಟ್ ನಕ್ಲ ಇರ್ತಾರೆ ಒಟ್ಟಿಗೂ 9 ಜನ ಮಾತ ಮುಗಿತದೆ ಎಂಕ್ಲ ಎನ್ನ ಇಲ್ಲೆಲ್ಲ ತೊಗೊಂತ ಮುಗ್ಲೇನು ಎನ್ನ ಇಲ್ಲೇ ಮೂಲಕ ಎದು ಹೊಡ್ಕ ಪುತ್ತೂರು ಓಕೆ ಇದು ಹೊಡ್ಕ ಅಂಚೆಲ್ಲ ತೊಗೊಂಬರ್ತದೆ 3 ಹಾಲ್ಟ್ ಆತ ಬುಕ್ ಮನ್ಸನಾಗ ಕಪಡದು ಹೊಡಿಯ ಪಾಲತ್ತಾಡಿ ಬಂಡ ಆರ್ನ ಕತೆ ಪಂಡದ ಸುಖೋಯ್ಜಿ ದಯ ಪಂಡ ಈಸ್ ಎ ವೆರಿ ಗ್ರೇಟ್ ಪರ್ಸನಾಲಿಟಿ ಆರೇನೆ ಆರೆ ಇಲ್ಲ ಬಂಗೋಡೆ ಆರೆ ಅಂತ ಮಿತ್ತು ಕೋತ್ ಇನಿ ದಾನೆ ಸೊಸೈಟಿ ಎಂಚ ಉಳ್ಳೇರು ಪಂಡಂದನ ಆರ್ನ ಪತ್ಯರ ಸಜ್ಜಿ ವೈಟ್ ಪತ್ಯರ ಸಜ್ಜಿ ಆರ್ನ ಒಂಜಿ ಕೆಲಸದ ಆಧಾರದ ಮಿತ್ತು ಫೇಮಸ್ ಆಯ್ರೆ ಬಾಕಿ ವಿಷಯ ಮಾತಾಡಿಯಾನು ಇಡೀ ಊರ್ತ ಜನಕ್ಲೆಗ್ ಬೋಳೇನಾರ ಎಂಟೈರ್ ಬಾಂಬೆ ಜನಕ್ಲ ಆರನ್ ಲೈಕ್ ಮಾಡ್ಕೊಂಡು ಬಿಕಾಸ್ ಆಫ್ ಇಟ್ಸ್ ಪತ್ರಿಕೆ ಕೆಲಸ ಅರೆ ನೇರ ದಿಟ್ಟ ನುಡಿ ಪಾತಿರ್ನಾರು ಏರ್ನ ಬಗ್ಗೆ ಒಂಜಿ ಮೋಸ ಡೋಂಗಿ ಡಗಲ್ ಬಾಜಿ ಅಂಚಿನ ಪಾತಿರಿ ಮುಖ ತೂಕ ಇಟ್ಟದ್ದು ಇತ್ತಿನ ವಿಷಯ ಇಟ್ಲೆಕ್ಕನೆ ಪಾತಿರ್ನಾರು ಅಂಚಿನ ಜನ ಈ ಕಾಲದ ತೆಕ್ಕುನ ಬಾರಿ ಬೇರೆ ಬೇರೆ ಅಂಚಾದಿಪ್ಪನಾಗ ನಮ್ಮಲ್ಲ ಆ ಲೆವೆಲ್ ಇತ್ತ ಒಟ್ಟಿಗೆ ಅಂತ ಫ್ರೆಂಡ್ಶಿಪ್ ಎಂತ ಆರ್ನ ಇಂಚಿನ ಇಪ್ಪಡು ಆಪಣೆ ಪೋಪಣೆ ಫ್ಯಾಮಿಲಿ ಮ್ಯಾಟರ್ ಇಂಚಿನ ಪಡಿ ಎಂದಪ್ಪನ ಅನ್ನ ವಿಷಯ ಇದ್ದೆ ಪ್ರತಿ ಒಂಜಿ ವಿಷಯ ನೆನಪಣ್ಣ ಇಂಚಾನ್ ಗಣೇಶ ಇಂಚಾಂಡ್ ಉಂಟು ಮಮಂಟ ಆ ಲೆವೆಲ್ ಇತ್ತು ಎಂಕ್ಲ ಎನ್ನೆಲ್ಲ ಪರಿಸ್ಥಿತಿ ಅಂಚನೆ ಎನ್ನೆಲ್ಲ ಡೋಂಗೆ ಬಜಾರಿ ಗಿಜಾರಿ ನಡೆಜ್ಜವು ನಡಪಂದಿಕ್ಕವು ಇಪ್ಪನ ಮುಟ್ಟ 4 ಜನಕ್ಕೆ ಆನಂದ ಹೆಲ್ಪ್ ಮಾಡ್ಬಿಟ್ಟಿದ್ದೇನೆ ಮನಿ ಪದಗುಳ್ಳೋಡು ನಾನು ವರಿಯಾಗಿ ತೊಂದರೆ ಕೊಟ್ಟರೆ ಹೊರಬಲ್ಲಿ ಆಂಡ ಹೆಲ್ಪ್ ಮಾಡ್ಬಿಟ್ಟಿದ್ದೇನೆ ಮನಿ ಮೇಲೆ ಗುಳ್ಳೋಡು ಎನ್ನ ಪಾಲಿಸಿ ಅವು ಅವೇ ಪಾಲಿಸಿ ಉಳ್ಳೇರಲ್ಲ ನಾನೆಲ್ಲ ಎತ್ತಂಗ ತರಕೋರಿ ಯಾರೀತೆ ಪುರಾಣಿ ಉಜಿತ ಪ್ರಶಸ್ತಿ ಆತ ನಡಿಯತ್ತೆ ಯಾರು ಎಂಟ್ರಿ ಮಾಡ್ಕೊಂಡಿದ್ದಾರೆ ಇದನ್ನ ಮೊಹಾರ ಹನುಮಂತರಾಯ ಅದೇ ಅವು ಯಾರಿಗೆ ಅನ್ಎಕ್ಸ್ಪೆಕ್ಟೆಡ್ ಯಾರಿಗೆ ಗೊತ್ತೇ ಈ ವಿಷಯವು ಅದೇ ಸ್ವಲ್ಪ ಸಂಜೆ ಬೈಯಾಗಿ ಈ ಪ್ರೀ ಮೀಟಿಂಗ್ ಇತ್ತಿಂದೆ ಸಂಜೆ ಮೀಟಿಂಗ್ ದಾದ ಮಾಡ್ಕೊಡ್ಬೇಡ ಎಂಕ್ಲಲ್ಲಿ ಪಾತ್ರ ಇತ್ತು ಆತದ ಬರೆಗೆ ಫೋನ್ ಬರ್ತದೆ ಪಟಗಳು ಅವು ಇಂದು ಯಾರಿಗೆ ಗೊತ್ತೇ ಈ ವಿಷಯ ಇದು ಲಾಸ್ಟ್ ಟೈಮ್ ರಾಜ್ಯ ಪ್ರಶಸ್ತಿ ಬರ್ತಿದ್ದಾರೆ ಬಾಕಿದ ಪ್ರಶಸ್ತಿ ಏತ್ಲ ಬತ್ತಿ ಪಾರಿಗೆ ಅವಿಗೆ ಗೊತ್ತಿದ್ದವು ಏನ್ ಮೇಜರ್ ಪ್ರಶಸ್ತಿ ಇಂದಿನ ತುಲೈತೆ ಇಟ್ಸ್ ವೆರಿ ಗುಡ್ ಪ್ರಶಸ್ತಿ ಇಂದಿಲ್ಲ ಪತ್ರಿಕೋದ್ಯಮ ಇಲಾಖೆದಾಗ ಲೆಕ್ಕ ಕೊರ್ಪು ನಾವು ಅದೇ ಅವರಿಗೆ ದೇವ್ರ ನನ್ನ ಅಡ್ಡೆ ಮಲ್ಪಡಾರಿಗೆ ಬನ್ನ ಎನ್ನ ಒಂಜಿ
ದೇವರಿಟ ಶುಭ ಹಾರೈಕೆ. ಎಸ್, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ಡ್ ಪಾತೇರ್ನಿಕ್. ಓಕೆ ಸರ್, ಇನ್ನೊಂದಷ್ಟು ಮಾತನಾಡೋದಿದ್ರೆ ಇದರ ಮಧ್ಯೆ ತಮ್ಮ ಒಂದು ವೈಯಕ್ತಿಕ ಕುಟುಂಬ ಜೀವನ, ವೈವಾಹಿಕ ಜೀವನಕ್ಕೆ ಯಾವಾಗ ಪಾದಾರ್ಪಣೆ ಮಾಡಿದ್ರಿ, ಹೇಗಾಯಿತು? ವೈವಾಹಿಕ ಜೀವನ ನನ್ನದು 98ರಲ್ಲಿ ಮದುವೆ ಆಗಿದ್ದು. ಓಕೆ. ಪುಂಜಲಕಟ್ಟೆ ಒಳ ನನ್ನ ಹೆಂಡತಿಯ ಮನೆ. ನನ್ನ ಅಕ್ಕನ ಗಂಡ ಭಾವನಿಗೆ ಸಂಬಂಧ ಸ್ವಲ್ಪ, ಅವರೆಲ್ಲ ಸಂಬಂಧ, ಹತ್ತಿರದ ಸಂಬಂಧ ಕೂಡ ಇದೆ ಅವರಿಗೆ. ಓಕೆ. ಮದುವೆ ಆಗಿದ್ದು ನಾವು ಮೊದಲಿಂದ ನಮ್ಮ ಮನೆಯಲ್ಲಿ ಯಾರು ವರದಕ್ಷಿಣೆ ಸ್ಟೋರಿ ತಗೊಳ್ಳಿಲ್ಲ. ವರದಕ್ಷಿಣೆ ವಿರೋಧಿಗಳೇ ನಾವು. ಮದುವೆ ಖರ್ಚು ಕೂಡ ನಾವೇ ಮಾಡಿದ್ದು. ಅವರಲ್ಲಿ ಏನೋ ಖರ್ಚು ಕೇಳಲಿಲ್ಲ, ಅದು ಎಲ್ಲ ಇಲ್ಲ. ನಮ್ಮ ಒಂದು ನೇಚರ್ ಮನೆಯಲ್ಲಿ ಇದೆ, ಈಗಲೂ ಹಾಗೆ ಇದ್ದೇವೆ ನಾವು. ನಾವು ಈಗಲೂ ಜಾಯಿಂಟ್ ಫ್ಯಾಮಿಲಿ ಇದ್ದೇವೆ. ಮತ್ತೆ ಈಗ ನನಗೆ 2 ಮಕ್ಕಳು. ಒಬ್ಬಳು M.Com ಮಾಡಿ ಭಾರತ್ ಬ್ಯಾಂಕಲ್ಲಿ ಇದ್ದಾಳೆ. ಮತ್ತೊಬ್ಬ ಮಗ MBA ಮಾಡ್ತಿದ್ದಾನೆ. ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾನೆ ಈಗ. 1 ವರ್ಷ ಆಯ್ತು, ಇನ್ನು 1 ವರ್ಷ ಉಂಟು. ಮತ್ತೆ ತೊಂದರೆ ಇಲ್ಲ, ಸುಖ ಇದೆ, ಖುಷಿ ಇದೆ ಜೀವನದಲ್ಲಿ. ನಾನು ಈ ಗಣೇಶ ಹೇಳಿದಾಗೆ ಇನ್ನೊಬ್ಬರಿಗೆ ಉಪದ್ರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಉಪದ್ರ ಮಾಡೋದಿಲ್ಲ, ಆದ್ರೆ ಉಪದ್ರ ಮಾಡಿದವನನ್ನು ನೋಡ್ತೇನೆ ನಾನು. ಅಂತದ್ದು ಅದೊಂದು ಇದ್ದೇ ಇರ್ತದಲ್ಲ, ಹೇಗೆ ಮಾಡಿದಾನೆ ನೋಡ್ತೇನೆ. ಮತ್ತೆ ಹೇಳುದನ್ನು ಹೇಳ್ತಾನೆ, ಯಾರು ದೊಡ್ಡವರು ಅದನ್ನ ಈಗ ಹೇಳಿದಿಲ್ಲ, ಗಣೇಶ ಕೂಡ ಹೇಳಿದಲ್ಲ ಹಾಗೆ. ಹರೀಶ ನನಗೂ ಗೊತ್ತು, ನಾವು ಮಾತಾಡಿದೆ ಹೇಗೆ ಮಾತಾಡ್ತಾರೆ ಎಲ್ಲ. ಆ ಒಂದು ಅದನ್ನು ನಾನು ಸ್ಟೇಟಸ್ ಅನ್ನು ಇಟ್ಕೊಂಡಿದ್ದೇನೆ, ಅದು ನನಗಿರ್ಲಿ, ಅದು ನಂದು ಅಂತ. ಅದರಲ್ಲಿ ಒಂದು ರಾಜಿ, ಅದೇ ರಾಜಿ ಬೇಡ ಅಂತೇಳಿ, ಆ ರಾಜಿ ಬೇಡ ನನಗೆ ಹಾಗೆ. ಓಕೆ. ಅದರ ಜೊತೆಗೆ ಒಂದಷ್ಟು ಹೊರಗಿನ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ್ರು. ಮುಖ್ಯವಾಗಿ ಪತ್ರಿಕಾ ರಂಗದ ಒಂದಷ್ಟು ಬದಲಾವಣೆಗಳು, ಅಂದರೆ ಆರಂಭದಲ್ಲಿದ್ದಂತಹ ಒಂದು ಪರಿಸ್ಥಿತಿ ಈಗ ಇಲ್ಲ ಅನ್ನುವಂಥ ಮಾತುಗಳು. ಸೊ ನೀವು ಗಮನಿಸಿದ ಹಾಗೆ ಏನು ಬದಲಾಗಿದೆಯಾ, ಹೇಗೆ ಅದನ್ನು ವಿಮರ್ಶೆ ಮಾಡ್ತೀರಿ ಅಂತ? ನಮಗೂ ಹಾಗೆ ಕಾಣುತ್ತೆ. ಮಾಧ್ಯಮ ಬದಲಾಗೋದ್ರೆ ಮಾಧ್ಯಮ ಎಲ್ಲ ರೀತಿಯಲ್ಲಿ ಬದಲಾಯಿತು. ಓಕೆ. ಮಾಧ್ಯಮ ಉದ್ಯಮ ಆಯ್ತು ನೋಡಿ. ಮಾಧ್ಯಮ ಉದ್ಯಮ ಆದಾಗ್ಲೇ ಇದಾಯ್ತು. ನಾವೆಲ್ಲ ಉದ್ಯಮ ಆದ ನಂತರವೇ ಎಂಟ್ರಿ ಆದವರು ನೋಡಿ ಮಾಧ್ಯಮ. ಆದ್ರೂ ಕೂಡ ನಾವು ಎಂಟ್ರಿ ಆಗುವಾಗ ಸ್ವಲ್ಪ ಇದಿತ್ತು, ಮಾಧ್ಯಮಕ್ಕೆ ಮರ್ಯಾದೆ ಇತ್ತು. ಈಗ ಮಾಧ್ಯಮಕ್ಕೆ ಮರ್ಯಾದೆ ಇಲ್ಲ. ಯಾರು ಪತ್ರಕರ್ತ ಆಗಬಹುದು, ಯಾರು ಕ್ಯಾಮರಾ ಇಟ್ಕೊಂಡು, ಈಗ ಮೊಬೈಲ್ ಇಟ್ಕೊಂಡ್ರೆ ಎಲ್ಲ ಆಯ್ತು. ಈಗ ನಾವೆಲ್ಲ ಮಾಧ್ಯಮಕ್ಕೆ ಹೋಗುವಾಗ ಅಲ್ಲಿ ರಾಷ್ಟ್ರಪತಿ ಭಾಷಣ ಮಾಡಿದ್ರೆ 3 ದಿವಸ ಕಾಯ್ಬೇಕು ನಾವು ಫೋಟೋ ಹಾಕ್ಲಿಕ್ಕೆ. ಅದು ವಾರ್ತಾ ಇಲಾಖೆಗೆ ಬರಬೇಕು. ವಾರ್ತಾ ಇಲಾಖೆಯವರು ಅಲ್ಲಿಂದ ಇವನನ್ನು ಅಟೆಂಡರ್ ಅನ್ನು ಕಳಿಸ್ತಾ ಇದ್ರು ಆಫೀಸಿಗೆ ಕೊಡ್ಲಿಕ್ಕೆ. ಅಂತದ್ದೆಲ್ಲ ಇತ್ತು. ಈಗ ಎಂತದ್ದು, ಮೊದಲೇ ಅವನ ಭಾಷಣ ಬರ್ತದೆ ನಿಮಗೆ. ನೀವು ಟಿವಿಯಲ್ಲಿ ಕೆಳಗೆ ಹಾಕ್ತೀರಿ, ಅವ ಮಾತಾಡಿದ್ರೆ ಅವ ಮಾತಾಡೋ ಮೊದಲೇ ನಿಮಗೆ ಕಾಪಿ ಬರ್ತದೆ, ಹಾಕ್ತೀರಿ. ಮೊದಲೇ ಆಗಿತ್ತ ಅಂತದ್ದಿತ್ತು. ನಾವೆಲ್ಲ ನೋಡಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದವರು, ಈಗ ಕಲರ್ ಆಯ್ತು. ಈಗ ಎಲ್ಲಾ ಪೇಜ್ ಕಲರ್ ಆಯ್ತು. ಅಂತದ್ದು ಅಷ್ಟು ಡೆವಲಪ್ಮೆಂಟ್ ಆಯ್ತು. ಆದ್ರೆ ಸೆಟ್ಟಿಂಗ್ಗಳು ಅಷ್ಟೇ, ಸೆಟ್ಟಿಂಗ್ ಬಹಳ ಟೆಕ್ನಾಲಜಿ ಎಷ್ಟು ಬಂತಲ್ಲ. ಈಗ ಪಟಕ ಇದಾದ್ರೆ ಪೇಜ್ ಮೊದಲು ನಾವು ಉಲ್ಟಾ ಅಂಟಿಸ್ತಿದ್ದದ್ದು, ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ. ನಾವು ಪೇಜ್ ಮಾಡುವಾಗ ಪೇಪರ್ ಅನ್ನ ಉಲ್ಟಾ ಅಂಟಿಸ್ತಿದ್ದದ್ದು. ಆಗ ಉಲ್ಟಾ ಓದ್ಲಿಕ್ಕೆ ನಮಗೆ ಬರ್ತದೆ. ನಮಗೆ ಈ ಕುಮಾರನಾಥ್ ನಮ್ಮ ಪೇಜ್ ಆರ್ಟಿಸ್ಟ್, ಹೊಸದಿಗಂತಲ್ಲಿ ಪೇಜ್ ಆರ್ಟಿಸ್ಟ್ ಮಾಡಿದವ. ನೋಡ್ಲಿಕ್ಕೆ ಹೀಗೆ ಓದ್ತೇವೆ ನಾವು, ಉಲ್ಟಾ ಓದ್ತೇವೆ, ಹೆಡ್ಡಿಂಗ್ ತಪ್ಪೋದು ಎಲ್ಲ ಗೊತ್ತಾಗ್ತಿತ್ತು. ಆ ಉಲ್ಟಾ ಅಂಟಿಸೋದು, ಅದನ್ನ ಮತ್ತೆ ಪ್ರೊಸೆಸ್ ಮಾಡಿ ಇದು ಪ್ಲೇಟ್ ಮಾಡೋದು. ಈಗ ಏನಿಲ್ಲ, ಈಗ ಒಂದು ಪೇಜ್ ಕಂಪ್ಯೂಟರ್ ಮಾಡಿದ್ರೆ ಪ್ಲೇಟ್ಗೆ ಡೈರೆಕ್ಟ್ ಹೋಗ್ತದೆ. ಸುಲಭ ಆಯ್ತು ಪ್ರಿಂಟಿಂಗ್. ಎಲೆಕ್ಟ್ರಾನಿಕ್ ಮೀಡಿಯಾ ಎಷ್ಟು ದೊಡ್ಡದಾಯ್ತು. ಅದರೊಟ್ಟಿಗೆ ಈಗ ಇದು ಬಂತು, ನಮ್ಮ ಮಾಮೂಲಿ ಮಾಧ್ಯಮ ಬಂತು, ಇದು ಮೊಬೈಲ್ ಮಾಧ್ಯಮ ಬಂತು, ಡಿಜಿಟಲ್ ಮೀಡಿಯಾ ಬಂತು. ಬಹಳ ಒಳ್ಳೇದಾಗಬೇಕಿತ್ತು ಮಾಧ್ಯಮ, ಆದ್ರೆ ಮಾಧ್ಯಮದಿಂದ ಹಾಳೆ ಆಯ್ತು. ಅದು ಬಹಳ ಬೇಜಾರ. ಮಾಧ್ಯಮ ಯಾಕೆ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಿತ್ತು, ಆದ್ರೆ ಒಳ್ಳೇದನ್ನ ಕೊಡ್ತಾನೆ ಇಲ್ಲ. ಈಗ ಟಿವಿ ಸೀರಿಯಲ್ ನೋಡಿ, ಎಷ್ಟು ಕೆಟ್ಟ ಸೀರಿಯಲ್, ಎಲ್ಲ ಒಂದೇ ಕತೆ, ಎಲ್ಲರೂ ಕೊಲ್ಲುದೇ, ಎಲ್ಲ ವಿಷ ಹಾಕೋದೇ. ಮತ್ತೆ ನಮ್ಮ ಸಮಾಜ ಹಾಗೆ ಆಗ್ಬೋದು, ವಿಷ ಹಾಕ್ಲಿಕ್ಕೆ ನೋಡುತ್ತಲ್ಲ. ನಿಜವಾಗಿ ಯಾಕೆ ಒಳ್ಳೇದು ಕೊಡುದಿಲ್ಲ ಮಾಧ್ಯಮ? ಅದನ್ನು ಕೊಡಬೇಕು. ಅಂಥದ್ದು ಕೊಟ್ರೆ ಬಹುಶಃ ಸಮಾಜಕ್ಕೆ ಅವರು ಕೊಡುಗೆ. ಇಲ್ಲದ್ರೆ ಉಲ್ಟಾ ಕೊಡುಗೆ, ಇದು ನೆಗೆಟಿವ್ ಕೊಡುಗೆ ಆಗ್ತದಲ್ಲ. ವಿಷ ಹಾಕಿ ಕೊಡು. ಎಲ್ಲ ಟಿವಿ ನೋಡಿ, ಎಲ್ಲ ನೀವು ಸೀರಿಯಲ್ ನೋಡಿದ್ರೆ, ನಾನು ಮೊನ್ನೆ ಒಂದು ದಿವಸ ರಜೆ ಇತ್ತು ನಮ್ಮಲ್ಲಿ, ಗಣಪತಿ ದಿವಸ. ಗಣಪತಿಗೆ 2 ರಜೆ ಇತ್ತು. ಲಾಸ್ಟ್ಗೆ ನೀರಿಗೆ ಹಾಕೋ ದಿವಸ ಈ ಒಂದು ಸೀರಿಯಲ್ 6 ಗಂಟೆ ನಂತರ ಸೀರಿಯಲ್ ನೋಡಿದ್ದೇನೆ. ಎಲ್ಲ ಸೀರಿಯಲ್ ಒಂದೇ ರೀತಿಯ ಕತೆ, ಕೊಲ್ಲೋದು, ಓಡಿಸೋದು, 4 ಮದುವೆ ಆಗೋದು. ಅದು ಏನು ಸಮಾಜಕ್ಕೆ ಏನು ಕೊಡ್ತೀರಿ ಹೇಳಿ? ಸಮಾಜಕ್ಕೆ ಸಂದೇಶ ಸಾರುವಂತ ಅವಕಾಶ ಇರುವಲ್ಲಿ ಕೊಡ್ತಾ ಇಲ್ಲ ನಾವು, ಪಾಸಿಟಿವ್ ಆಗಿ ಬಳಸಿಕೊಳ್ಬೇಕು. ಈಗ ಡಿ ಚಂದನ ಯಾರು ನೋಡ್ತಾರೆ? ಒಳ್ಳೆ ಪ್ರೋಗ್ರಾಮ್ ಅದರಲ್ಲಿ. ಚಂದನದಲ್ಲಿ ಪ್ರೋಗ್ರಾಮ್ ಬಹಳ ಚಂದ ಪ್ರೋಗ್ರಾಮ್ ಕೊಡ್ತಾರೆ.
ಅದು ಕೊಡ್ಬೇಕು. ಈಗ ನೋಡಿ ಅದರಲ್ಲಿ ಕೃಷಿಗೆ ಕೊಡ್ತಾರೆ, ಇವರು ಯಾರಾದ್ರೂ ಕೃಷಿಗೆ ಕೊಡೋದು ಉಂಟಾ? ನಮ್ಮ ಗ್ರಾಮಾಂತರದಲ್ಲಿ ನೀವು ಕೃಷಿಗೆ ಕೊಡೋದಿಲ್ಲ, ಕೃಷಿಕರನ್ನು ಕರೆದು ಮಾತಾಡ್ತೀರಿ, ಅವರು ಎಲ್ಲಿ ಮಾತಾಡ್ತಾರೆ? ಹಾಗೆ ಆಗ್ತದೆ ನೋಡಿ. ಅಂಥದ್ದು ಕೊಡಬೇಕು. ನಮ್ಮ ಕೆಲಸ ಅದೇ, ನಮ್ಮ ಕೆಲಸ ನಮ್ಮವರನ್ನು ನೋಡಬೇಕು ನಾವು, ನಿಜ, ಹಾಗೆ ಮಾಡಬೇಕು. ಎಸ್. ಬಹುಶಃ ನನ್ನ ಮುಂದಿನ ಪ್ರಶ್ನೆ ಅದೇ, ಒಂದು ಒಬ್ಬ ಪತ್ರಕರ್ತ ಅಥವಾ ಮಾಧ್ಯಮ ಸಂಸ್ಥೆ, ಅದು ಡಿಜಿಟಲ್ ಆಗಲಿ ಪ್ರಿಂಟ್ ಆಗಲಿ, ಒಂದು ಮಾಧ್ಯಮ ಸಂಸ್ಥೆಯ ಜವಾಬ್ದಾರಿ ಏನಾಗಿರ್ಬೇಕು ಅನ್ನುವಂಥದ್ದು ಸರ್. ಬಹುಶಃ ಅದಕ್ಕೆ ಪೂರಕವಾಗಿ ಜವಾಬ್ದಾರಿ ಸಮಾಜವನ್ನು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದನ್ನು ಕೊಡಿ, ಕೆಟ್ಟದನ್ನು ಕೊಡ್ಲಿಕ್ಕೆ ಎಲ್ಲರೂ ಇದ್ದಾರೆ. ಕತ್ತೆ ಹಿಡ್ಕೊಂಡು ಹೋಗಿ ಈಗ ನಿಮ್ಮ ಯಾರಕ್ಕೊಂದು ದರ್ಶನ್, ಏನೊಂದು ದರ್ಶನ್ ಕತೆ, ಎಷ್ಟೆಷ್ಟು ಕೊಲೆ ಮಾಡಿ ಏನು ಮಾಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಬಹುಶಃ, ಆದ್ರೆ ನಾವು ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಟಿವಿಯಲ್ಲಿ ದಿನಾ ನೋಡ್ತೇವೆ. ಅವನ ಒಳಗೆ ಹೋದ ನಂತರ ಏನು ಕತೆ, ಅದೇ ಆಗ್ಲೇ ಹೇಳಿದ ತಿರುಗಿಸಿ ಅದನ್ನೇ ಹಾಕುದು ಅಂತೇಳಿ. ಅದು ಕೊಡಬೇಡಿ, ಎಲ್ಲ ಸಾಕು. ಅವನಿನ್ನು ಜೈಲಿಗೆ ಹೋಗುವಾಗ ಗಲ್ಲು ಶಿಕ್ಷೆ ಆಗುವಾಗ ಕೊಡಿ, ಸಾಕು. ಅದು ಅಂತ ಆಗ್ಬೇಕು ಸಮಾಜ. ಆ ರೀತಿ ಇದಕ್ಕೆ ಅಂತ ಶಿಕ್ಷೆ ಬರಬೇಕು. ಇಲ್ಲದ್ರೆ ಯಾಕೆ ಅದು ಇನ್ನ ದರ್ಶನ ಮಾಡಿದ್ದೇನೆ, ನಾನು ಮಾಡಿದೇನು, ನಾನು ನಾಳೆ ಇದು ಹಿಡ್ಕೊಂಡು ಹೋಗ್ತೇನೆ ಕತ್ತೆ ಹಿಡ್ಕೊಂಡು 10 ತುಂಡು ಮಾಡಿದೆ. ಈಗ ನೋಡಿ ಕತೆ ಎಲ್ಲ ಬರೋದು ನೋಡಿ ಸುದ್ದಿ. ನಾವು ಈಗ ನಾನು PTI ನೋಡಿದ್ರೆ ಇಡೀ PTI ಸುದ್ದಿಯನ್ನು ಖಾಲಿ ಕ್ರಿಮಿನಲೇ ಬರೀಬಹುದು. ಅಲ್ಲಿ ಕೊಂದ, ಇಲ್ಲಿ ಮಾಂಸ ಸಿಕ್ಕಿತು, ಇಲ್ಲಿ 25 ತುಂಡು, ಇಲ್ಲಿ 60 ತುಂಡು. ಏನು ಸಮಾಜಕ್ಕೆ ಅದನ್ನೇ ಕೊಡುದಾ? ಅದು ಕೂಡ ತುಂಡನ್ನು ಕೂಡ ನಾವು ಟಿವಿಯಲ್ಲಿ ತೋರಿಸ್ತೇವೆ. ಏನಾಗೋದಿಲ್ಲ ಅಂತ ನಾಳೆ ನಾವು ಗುರಿಸ್ತೇವಲ್ಲ, ಕೊಂದ್ರೆ ಏನಾಗೋದಿಲ್ಲ ಅಂತ. ಅಷ್ಟೇ. ಹಾಗೆ ಆಗಬಾರದು. ಸಮಾಜ ಒಳ್ಳೇದು ಕೊಡಿ, ಒಳ್ಳೇದು ಬರಲಿ ಅಂತ ಹೇಳುದು ನಾನು. ಒಳ್ಳೆಯದನ್ನ ಕೊಡಬೇಕು ಅನ್ನುವಂಥದ್ದು ಅದು ಬದ್ಧತೆ ಆಗಬೇಕು, ಅದು ಜವಾಬ್ದಾರಿ ಆಗಬೇಕು. ಮಾಧ್ಯಮದ ಜವಾಬ್ದಾರಿ ಅಲ್ಲಿ ಬರಬೇಕು, ಪತ್ರಕರ್ತನ ಜವಾಬ್ದಾರಿ ಅಲ್ಲಿ ಬರಬೇಕು. ಪತ್ರಕರ್ತ ಹೋಗಿ ನಾನು ಹಣ ಮಾಡ್ತೇನೆ ಅಂತ ಹೋಗ್ಲೇಬೇಡಿ. ಹಣ ಅಗತ್ಯ ಇದ್ರೆ ಮಾಡಿ, ಅಗತ್ಯ ನಿಮಗೆ ಇದೆ ಅಲ್ಲ ಬದುಕಲಿಕ್ಕೆ. ನಮಗೆ ಒಂದು ಗೇನು ಹೊಟ್ಟೆ ಇರೋದು, ಏನು ಬೇಕಾಗೋದು? ಒಂದು ಗಂಜಿ, ಒಂದು ಪದಾರ್ಥ, ಒಂದು ಚಟ್ನಿ, ಉಪ್ಪು, ಅಷ್ಟೇ. ಜೀವನಕ್ಕೆ ಅಷ್ಟೇ ಬೇಕಾಗೋದಲ್ಲ ಬದುಕಲಿಕ್ಕೆ. ಈಗ ಹಣ ಸಾವಿರ ಕೋಟಿ ಹಣ ಇಟ್ಟವರು ಏನಾಗಿದ್ದಾರೆ ನಿಮಗೆ ಗೊತ್ತುಂಟು. ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನದಿಗೆ ಹಾರಿದ್ದಾರೆ. ಹಣ ಇದ್ದೇನು ಪ್ರಯೋಜನ ಆಯ್ತು? ಹಾಗೆ ಆಗಬೇಕು. ಮುದ್ರಣ ಮಾಧ್ಯಮಕ್ಕೆ ದೊಡ್ಡ ಸವಾಲಿದೆ ಅನ್ನುವಂಥ ಒಂದು ಮಾತುಗಳು, ಮುಖ್ಯವಾಗಿ ಪ್ರಸರಣದ ಸಂಖ್ಯೆಯನ್ನು ಗಮನಿಸಿದ್ರೆ ಬಹುಶಃ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಒಬ್ಬ ಪತ್ರಿಕೆಯ ಪ್ರಮುಖರಾಗಿ, ಸಂಪಾದಕರಾಗಿ ಇಷ್ಟು ವರ್ಷಗಳ ಕಾಲ ವಿಶ್ಲೇಷಣೆ ಮಾಡಿಕೊಂಡು ಅದರ ಅನುಭವದ ಆಧಾರದಲ್ಲಿ ಹೇಳೋದಿದ್ರೆ ಹೇಗಿದೆ ಭವಿಷ್ಯ ಮುದ್ರಣ ಮಾಧ್ಯಮ ಅಂತೂ? ಅಲ್ಲ, ಮುದ್ರಣ ಮಾಧ್ಯಮ ನೋಡಿ, ಒಂದು ಕಾಲದಲ್ಲಿ ನಾವು ಮುಂಬೈಗೆ ಹೋಗುವಾಗ ಕನ್ನಡ ಪೇಪರ್ ಬದುಕಲಿಕ್ಕೆ ಇಲ್ಲ ಅಂತ ವಾತಾವರಣ ಇತ್ತು. ಕನ್ನಡ ಪೇಪರ್ ಯಾರು ಓದ್ತಾರೆ ನೋಡಿ. ಈಗ ಕುಮಾರ್ನಾಥ್ ಹೇಳಿದ, ಕರ್ನಾಟಕ ಮಲ್ಲದ ಇಷ್ಟು ನಾವು 25,000 ಸರ್ಕ್ಯುಲೇಷನ್ ಈಗಲೂ ಉಂಟು. ಅದು ಕಮ್ಮಿ ಅಲ್ಲ, ನಮ್ಮ ಒಂದು ಮರಾಠಿ ನೆಲದಲ್ಲಿ ಕಮ್ಮಿ ಅಲ್ಲ. ಆದರೆ ಓದುಗರಿಗೆ ಈಗ ನೋಡಿ, ಓದುಗರ ಸಂಖ್ಯೆ ಕಮ್ಮಿ ಆಗ್ತಾ ಉಂಟು. ನಮಗೆ ಒಂದು 25% ಕೊರೋನಾದಿಂದ ಪೆಟ್ಟಾಗಿದೆ. ಅದು ಬಹುಶಃ ನಾವು 6 ತಿಂಗಳು ಪೇಪರ್ ಬಂದಿತ್ತು, ನಮ್ದು ಅಂತ ಅಲ್ಲ, ಸರ್ವಸಾಮಾನ್ಯ ಎಲ್ಲ ಪೇಪರು. ಯಾವ ಪೇಪರು ಈಗ ಕೂಡ ಆ ರೀತಿಯ ಒಂದು ವಾತಾವರಣ ಉಂಟು. ಈಗ ಕೂಡ ಟೈಮ್ಸ್ನವರು ಪೇಪರ್ ಆಗ್ತಾ ಇದ್ರು, 1 ತಿಂಗಳ ನಂತರ ಪ್ರಿಂಟ್ ಮಾಡಿ ಆಗ್ತಾ ಇದ್ರು. ಸೊಸೈಟಿ ಹೊರಗೆ ಹಾಕಿದ್ರೆ ಸೊಸೈಟಿಯಿಂದ ಪೇಪರ್ ತಗೊಳ್ಳು ಯಾರು ಇಲ್ಲ. ಟೈಮ್ಸ್ನ ಅಂತವರಿಗೆ ದಿನಕ್ಕೆ 10-20 ಲಕ್ಷ ಸರ್ಕ್ಯುಲೇಷನ್ ಇದ್ದವರಿಗೆ ಈಗ 4 ಲಕ್ಷ 5 ಲಕ್ಷ ಸರ್ಕ್ಯುಲೇಷನ್ ಬಂದಿರ್ಬೋದು. ನಮಗೆ 25% ಇನ್ನೂ ನಾವು ಸರ್ಕ್ಯುಲೇಷನ್ ಪಿಕಪ್ ಆಗಬೇಕು. ಆ ಜನ ಮುಂಬೈಯಲ್ಲಿ ಬಿಟ್ಟಿದ್ದಾರೆ, ಅವರು ಮುಂಬೈಯಲ್ಲಿ ಇಲ್ಲ. ಅಲ್ಲಿ ಪಾನಂಗಡಿಯವರು, ಸಣ್ಣ ಹೋಟ್ಲಲ್ಲಿ ದುಡಿಯೋರು, ಸಣ್ಣ ಹೋಟ್ಲು ಎಷ್ಟು ಬಂದಾಗಿದೆ, ಸಣ್ಣ ಉದ್ಯಮಗಳು ಎಷ್ಟು ಬಂದಾಗಿದೆ. ಹಾಗೆ ಕೊರೋನಾದಿಂದ ಅದು ಬಹಳ ಪೆಟ್ಟಾಗಿದೆ. ಅದೇ ಮುದ್ರಣ ಮಾಧ್ಯಮ ಹೋಗ್ತದ, ನಾನು ಹೇಳಿದಲ್ಲ ಆಗ್ಲೇ ಹೋಗ್ತದ ಅಂತ ಹೇಳ್ತಲ್ಲ, ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಪೇಪರ್ ಅದು ಓದಿ ನೀವು ಟಿವಿಯಲ್ಲಿ ನೋಡಿದ್ರು ಕೂಡ ನಾಳೆ ಪೇಪರ್ ಓದ್ತಾನೆ ಅದು ಆ ಒಂದು ಇದೆ. ಟಿವಿನೇ ಓದುಗ ವರ್ಗ ಯಾವತ್ತು ಇರುತ್ತೆ ಅನ್ನುವಂಥದ್ದು ವಿಶ್ವಾಸ. ನೋಡಿ, ನಮ್ಮ ಮುಂಬೈಯಲ್ಲಿ ಹೇಳ್ಬೇಕು, ಎಷ್ಟು ದಿನಕ್ಕೆ ಕಾರ್ಯಕ್ರಮ ಆಗ್ತದೆ. ಸಂಡೇ ಆದ್ರೆ 10 ಕಾರ್ಯಕ್ರಮ 20 ಕಾರ್ಯಕ್ರಮ ಆಗ್ತದೆ. ಇಡೀ ನಮ್ಮ ಒಂದು ರೌಂಡ್ ತಗೊಂಡ್ರೆ ಒಂದು 100 ಕಿಲೋಮೀಟರ್ ನಾವು ವ್ಯಾಪ್ತಿಯಲ್ಲಿ ಕರ್ನಾಟಕ ಅಂತ ಇದ್ರೆ ಅಷ್ಟು ಫಂಕ್ಷನ್ ಆಗ್ತದೆ. ಒಂದು ಹಾಗೆ ಹೇಳಿದ್ರಲ್ಲ, ನಮ್ಮ ನವಮುಂಬೈಯಲ್ಲಿ ಒಂದು 4-5 ಹಾಲ್ ಇದೆ. ಆ ಪ್ರತಿ 5 ಹಾಲಲ್ಲಿ ಕೂಡ ಪ್ರತಿದಿನ ಯಕ್ಷಗಾನ, ನಾಟಕ ಎಲ್ಲ ಇರ್ತದೆ. ಹಾಗೆ ಆಗ್ತದೆ. ಜನ ಸ್ವಲ್ಪ ಹಂಚು ಹೋಗ್ತಾ. ಈಗ ನಾನು ತುಂಬಾ ಸಲ ಹೇಳಿದೆ, ಹಾಗೆ ಮಾಡಬೇಡಿ, ಒಂದು ಇಡಿ ನಿಮ್ಮ ಏರಿಯಾದಲ್ಲಿ ಜನ ಬರ್ಲಿ ಅಂತೇಳಿ. ಇಲ್ಲದ್ರೆ ಪೆಟ್ಟಾಗ್ತದೆ, ನಾಳೆ ಜನ ಬರುದಿಲ್ಲ ಅಂತ ಆಗ್ತದೆ ನೋಡಿ. ಹಾಗಾಗಿ ಆಗ್ತದೆ. ಮಾಧ್ಯಮ ಖಂಡಿತ ಸಾಯುವುದಿಲ್ಲ. ಯಾವ ಮಾಧ್ಯಮ ನೀವು ಮೊದಲು ಕಾದಂಬರಿ, ಈಗ ಪುನಃ ಅದಕ್ಕೆ ಬರ್ತದೆ. ನಮ್ಮಲ್ಲಿ ಈಗ ಉಪಾಧ್ಯಾಯರು ಮಾತಾಡಿದ್ರಲ್ಲ, ನಮ್ಮ ನಿಜವಾಗಿ ಹೇಳ್ತೇನೆ, ಮುಂಬೈಯಲ್ಲಿ ಬಹುಶಃ ವರ್ಷಕ್ಕೆ ಒಂದು 200 ಬುಕ್ ಪ್ರಿಂಟ್ ಆಗ್ತದೆ. ಈಗ ಓದುಗರು ಇರ್ಬೇಕಲ್ಲ, 1,000 ಕಾಪಿ ಮಾಡಿದ್ರು ಪ್ರಿಂಟ್ ಆಗಿ ಹೋಗ್ಬೇಕಲ್ಲ, ಮಾರ್ತಾರಲ್ಲ ಅವರು, ಮಾರಿದ್ರೆ ಕೊಡ್ತಾರಲ್ಲ, ಓದುಗರಿದ್ದಾರೆ.
ಅಭಿಮಾನ ಇದೆ ಅನ್ನುವಂಥದ್ದು. ಓಕೆ, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾದಂತಹ ಡಾಕ್ಟರ್ UP ಶಿವಾನಂದ ಅವರಿದ್ದಾರೆ. ಮಾತಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಸ್, 2018 ಸಾಲಿನ ಪ್ರಶಸ್ತಿ UP ಶಿವಾನಂದ ಅವರಿಗೆ ಆಯ್ಕೆಯಾಗಿತ್ತು. ಸರ್, ಬಹುಶಃ ಪತ್ರಿಕೋದ್ಯಮದಲ್ಲಿ ಇಬ್ಬರದ್ದು ಕೂಡ ಒಂದು ರೀತಿಯ ಅಂದ್ರೆ ತಾವು ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ಒಂದು ಪತ್ರಿಕೆಯನ್ನ ಮುಟ್ಟಿಸಿ ಮನದ ಒಂದು ಪತ್ರಿಕೆಯನ್ನಾಗಿ ಸುದ್ದಿ ಬಿಡುಗಡೆಯನ್ನ ರೂಪಿಸಿದ್ದೀರಿ. ಅದೇ ರೀತಿ ಬೇರೆ ಭಾಷೆಯ ನೆಲದಲ್ಲಿ ಕನ್ನಡ ಪತ್ರಿಕೆಯನ್ನ ಬೆಳೆಸುವಂತ ಕೆಲಸ ಚಂದ್ರಶೇಖರ ಪಾಲೆತ್ತಾಡಿ ಸರ್ ಮಾಡಿದ್ದಾರೆ. ಬಹುಶಃ ಇಬ್ಬರದ್ದು ಪಯಣ ಒಂದೇ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಏನ್ ಹೇಳ್ತೀರಿ ಚಂದ್ರಶೇಖರ ಪಾಲೆತ್ತಾಡಿ ಅವರ ಈ ಒಂದು ಸಾಧನೆಯ ಬಗ್ಗೆ? ಚಂದ್ರಶೇಖರ ಪಾಲೆತ್ತಾಡಿ ಅವರು ನಿಜವಾಗಿ ಇಂತಹ ಸಾಧನೆಗೆ ಬಹಳ ಅರ್ಹರು ಪ್ರಶಸ್ತಿಗೆ. ಒಂದು ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಬಾಂಬೆಗೆ ಯಾರೂ ಇಲ್ಲ. ಈ ಊರಲ್ಲಾದ್ರೆ ನಮ್ಗೆ ಆಚೆ ಜನ ಇದ್ದಾರೆ, ಅವ್ರಿಗೆ ಬಾಂಬೆಲಿ ಅವರೇ ಹೌದು ಅವರೇ ಕಟ್ಟುದು, ಅವರೇ ಅದನ್ನು ಮತ್ತೆ ಭಾಷೆ ಗೊತ್ತಿಲ್ಲದ ಊರಲ್ಲಿ ಕನ್ನಡದವರನ್ನೇ ಹುಡುಕಿ ಅಲ್ಲಿ ಇಲ್ಲಿ ಹೋಟೆಲ್ ಅಲ್ಲಿ ಅವರು ಮಾಡಿಕೊಂಡು ದೊಡ್ಡ ಕಷ್ಟದ ಕೆಲಸ. ಅದರೊಟ್ಟಿಗೆ ಚಂದ್ರಶೇಖರೊಟ್ಟಿಗೆ ನಾನು ಸತಿ ಬಾಂಬೆಗೆ ಹೋಗಿದ್ದಾಗ ಅವರೊಟ್ಟಿಗೆ ಇದ್ದೆ. ಬಹಳ ಸರಳ ವ್ಯಕ್ತಿ, ಮತ್ತೆ ಅವರ ಸರಳತೆ ಬಗ್ಗೆ ಅವರು ಹೇಳಿಕೊಳ್ಳಿಕ್ಕೆ ಏನು ಚಿಂತನೆ ಕೂಡ ಇಲ್ಲ. ಅಷ್ಟು ಬಹಳ ಮನುಷ್ಯ ಸರಳ ಮಾತ್ರ ಅಲ್ಲ, ಸರಳತೆಯನ್ನ ಅದನ್ನೇ ಒಂದು ಹೇಳಿಕೊಳ್ಳುವುದರಲ್ಲಿ ಕೂಡ ಅವರಿಗೆ ಅದರಲ್ಲಿ ಏನು ಮುಜುಗರ ಇಲ್ಲ. ಅಂದ್ರೆ ಈಗ ದೊಡ್ಡ ಪತ್ರಕರ್ತರು ಬಾಂಬೆಲಿ ಇದ್ದಾರೆ, ಎಡಿಟರ್, ಕರ್ನಾಟಕ ಮಲ್ಲದ ದೊಡ್ಡ ದೊಡ್ಡ ವ್ಯವಹಾರಗಳೊಟ್ಟಿಗೆ ಮಾತಾಡುದು, ವ್ಯವಹಾರ ಅವರೊಟ್ಟಿಗೆ. ಆದ್ರೆ ಇವರ ನೆಲದಲ್ಲಿ ಗಟ್ಟಿ ಕಾಲಿಟ್ಟವರು, ಯಾರಿಗೂ ಬಗ್ಗಿದವರಲ್ಲ, ಎಲ್ಲರೂ ಒಂದೇ ರೀತಿ ಅಂತ. ಯಾರಿಗೂ ಅವರಲ್ಲಿ ಆದ್ರೆ ಎಷ್ಟು ದುಡ್ಡು ಯಾರು ಅಂತ ಬೇಕಾದ್ರೆ ಜನಪ್ರತಿನಿಧಿ ಆಗ್ಲಿ, ಉದ್ದಿಮೆಯವರಾಗಿ, ಹೋಟೆಲ್ ಆಗ್ಲಿ, ಇವರು ಅದರ ಮಟ್ಟಿಗೆ ಒಂದು ಮೆಚ್ಚಬೇಕಾದ ಒಂದು ಆ ವಿಷಯದಲ್ಲಿ ನಮಗೆ ಬಹಳ ಅಭಿಮಾನ. ಯಾಕೆ ನಮಗೆ ಈ ಸುಳ್ಯಪುತ್ತೂರು ಬೆಳ್ತಂಗಡಿಯಲ್ಲಿ ನಾವು ಪತ್ರಿಕೋದ್ಯಮ ಯಾವ ದೃಷ್ಟಿಕೋನ ನಡೆಸ್ತೇವ ಅದೇ ದೃಷ್ಟಿಕೋನದಿಂದ ಅವರು ಪತ್ರಿಕೆ ನಡೆಸ್ತಾ ಇದ್ದಾರೆ. ಅದು ಒಂದು. ಹಾಗಾಗಿ ನಾನು ಅವರಿಗೆ ಪ್ರಶಸ್ತಿ ಬಂದಾಗ ಬಹಳ ಸಂತೋಷ ಪಟ್ಟವನ. ಮತ್ತೆ ಓದಲ್ಲಿ ಕೂಡ ನಮಗೆ ಒಳ್ಳೆ ಬಾಂಬೆಗೆ ಹೋದಾಗ ಎಲ್ಲರನ್ನು ಒಳ್ಳೆ ನಮ್ಮನ್ನಾಗ ನೋಡಿಕೊಂಡಿದ್ದಾರೆ. ಅದಕ್ಕೆ ಹೇಳಿದೆ, ಬಂದಾಗ ಊರಿಗೆ ಬರೋರು ಬನ್ನಿ ನಮ್ಮ ಮನೆಗೆ, ನಮ್ಮ ಸ್ಟುಡಿಯೋಕ್ಕೆ ಬರ್ಬೇಕಂತ ಕರೆದಿದ್ರು, ಬಂದಿದ್ದಾರೆ. ಅವ್ರಿಗಿನ್ನೂ ಕೆಲಸ ಮಾಡುವ ಹುಮ್ಮಸ್ ಸಿಗ್ಲಿ ಮತ್ತು ದೂರ ಆದ್ದರಿಂದ ಆರೋಗ್ಯ ಕಾಪಾಡಿಕೊಳ್ಳಿ. ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಮತ್ತು ಅವರಿಗೆ ಹೆಸರು ಈಗಾಗಲೇ ಉಂಟು, ಹೆಸರನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕಾದ್ದು. ಮತ್ತೆ ಇಷ್ಟು ವರ್ಷ ಸುಧೀರಪ್ಪ ಅಂತ ಹೇಳಿದ ಮೇಲೆ ಅವರು ಬಹಳ ಕಷ್ಟಪಟ್ಟಿದ್ದಾರೆ, ಹೆಸರು ಗಳಿಸಿದ್ದಾರೆ. ದುಡ್ಡು ಮಾಡಿದ್ದಾರೆ ಅಂತ ನನಗೆ ಗೊತ್ತು ಮಾಡಲಿಲ್ಲ. ಅವರು ಹೆಸರು ಆದ್ರೆ ಹೆಸರು ಒಳ್ಳೆ ಹೆಸರು ಊರಿಗೆ ಬಂದ್ರೆ ಮತ್ತೆ ಅವರು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ ಅಂತ ಭರವಸೆ ನನಗೆ. ಊರಿಗೆ ಬಂದ್ರೆ ಸುದ್ದಿಯೊಟ್ಟಿಗೆ ಸೇರಿಕೊಳ್ಳುವ ಅವಕಾಶ ಇದ್ರೆ ಅಂತ ವ್ಯಕ್ತಿಗಳನ್ನ ಸೇರಿಸ್ಕೊಳ್ತೇವೆ ನಾವು. ಯಾಕಂದ್ರೆ ಜನಪರವಾಗಿರುವಂತ ಪತ್ರಕರ್ತರು ಜನಗಳ ಮಾಡಿಕೊಂಡವರಲ್ಲ. ಈಗಿನ ಮಾಧ್ಯಮ ಅಂದ್ರೆ ಅಲ್ಲಿ ಗೊತ್ತಿದೆ ಅಂತ ಹಾಗೆ ಯಾರ ಪರ ಅಂತ ಹೇಳುವಂಥದ್ದು ಇರುದು, ಜನಪರ ಅಂತ ಹೇಳುವವರು ಭಾರಿ ಕಡಿಮೆ. ಹಾಗೆ ಚಂದ್ರಶೇಖರ ಪಾಲೆತ್ತಾಡಿ ಅವರೇ ಹೇಳಿ ಸರ್. ನಿಮಗೆ ಬಹಳ ನಿಮ್ಮ ಇದರ ಬಗ್ಗೆ ಬಹಳ ಮೆಚ್ಚುಗೆ. ನಾನು ಸುಳ್ಯದಲ್ಲಿ ಹೇಳಿದ್ದೇನೆ, ಬೆಳ್ತಂಗಡಿದ್ದೇನೆ. ಸರ್, ಅಲ್ಲ ನೀವು ನಿಮ್ಮ ಕ್ರಾಂತಿ ಬಹಳ ಕಮ್ಮಿ ಅಲ್ಲ, ನಮ್ದು ಅದರಲ್ಲಿ 10% ಇಲ್ಲ. ನೀವು ಮಾಡಿದ ಕೆಲಸ ನನಗೆ ಗೊತ್ತಿಲ್ವ, ನಾನು ನೋಡಿದವಲ್ವ, ಕಂಡವ, ಸುದ್ದಿಯನ್ನು ನೋಡಿದವ. ಈಗ ಇದು ಹತ್ತಿರ ಈಗ ನೋಡುವುದು ನಾವು. ನಿಮ್ಮ ಪತ್ರಿಕೆ ಓದ್ತಾ ಇದ್ದವು, ಮತ್ತೆ ಸುದ್ದಿ ಬಿಡುಗಡೆ ಆ ಕ್ರಾಂತಿ ಯಾರು ಮಾಡಿದ್ದಾರೆ? ಒಂದು ಲೋಕಲ್ ಏರಿಯಾದಲ್ಲಿ ಒಂದು ತಾಲೂಕು ಲೆವೆಲಲ್ಲಿ ಪತ್ರಿಕೆ ಇಷ್ಟು ಬೆಳೆಸಿದ್ದೀರಿ ಅಂತೇಳಿ ಏನು ಕಮ್ಮಿ ಕೆಲಸ ಅಲ್ಲ. ಆ ಸಾಧನೆ ನಾವು ಮಾಡಲಿಕ್ಕೆ ಇಲ್ಲ ಅಂಥದ್ದು. ನಿಮ್ಮದು ಬೇರೆ ರೀತಿ, ಅಲ್ಲಿಯ ಇದರಲ್ಲಿ ಅದು ಬೇರೆ ಸಾಧನೆ. ಮತ್ತು ಬಾಂಬೆ ದೊಡ್ಡ ಊರಲ್ಲಿ ಸಾಧನೆ ಮಾಡೋದು ದೊಡ್ಡದೇ. ಯಾರು ನಿಮಗೆ ಗಾಡ್ ಫಾದರ್ ಇಲ್ಲದಲ್ಲಿ ಮಾಡೋದು ದೊಡ್ಡ ಸಂಗತಿ ಅಂತ ಹಾಗೆ. ಅದೇನು ನಮ್ಮ ಜವಾಬ್ದಾರಿ ತಗೊಂಡ್ರೆ ಮತ್ತೆ ಮಾಡ್ಬೇಕಲ್ಲ ಸರ್, ಇಲ್ಲದ್ರೆ ಜವಾಬ್ದಾರಿ ತಗೊಳ್ಬಾರ್ದು. ನಂದೊಂದು ಹಾಗೆ ಒಂದು ನೇಚರ್, ಅದು ಯಾಕೆ ಗೊತ್ತಿಲ್ಲ ನನಗೆ. ಒಳ್ಳೇದಾಗ್ಲಿ. ಖಂಡಿತ. ನಿಮ್ಮ ಪರಿಸ್ಥಿತಿ ಸಿಕ್ಕಿದಾಗ ಅದರ ನ್ಯೂಸ್ ಕಳಿಸಿಕೊಡಿ. ಆಯ್ತು ಸರ್, ಕೊಡ್ತೇನೆ. ಖಂಡಿತ ಸರ್. ಮತ್ತೆ ಯಾವ್ದೋ ನಿಮ್ಮ ಅಂತ ಕಾರ್ಯಕ್ರಮಗಳಾದ್ರೆ ಬಾಂಬೆಗೆ ಕಳಿಸ್ತಾರೆ.
ಓಕೆ ಸರ್. ಬರೋದನ್ನ ಉತ್ತರದವರು ಆಗ್ತೀರಿ, ಬರೋದ ಮಾಧ್ಯಮದವರು ಆಗ್ತೀರಿ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು ತಮ್ಮ ಮಾತಿಗಾಗಿ. ಎಸ್, ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಓಕೆ, ಇನ್ನು ಮುಂದಕ್ಕೆ ಚಂದ್ರಶೇಖರ ಪಾಲೆತ್ತಾಡಿ ಅವರ ಇರುವಂತಹ ಯೋಚನೆಗಳು, ಚಿಂತನೆಗಳು ಅಥವಾ ಏನಾದರೂ ಒಂದು ಕನಸುಗಳು? ನನಗೆ ಆ ರೀತಿಯ ಕನಸು ಅಂತ ಏನಿಲ್ಲ. ಹೋದಾಗೆ ಅದು ಮಾಡಬೇಕು, ಇದು ಮಾಡಬೇಕು. ಮತ್ತೆ ಅದೇ ಹೇಳಿದಲ್ಲ, ಕೆಟ್ಟದ್ದನ್ನು ಮಾಡಬಾರದು. ಈಗ ನಾವೊಂದು ಮನೆಯಲ್ಲಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದೇವೆ, 4 ಜನ ಅಣ್ಣ ತಮ್ಮಂದ್ರೆ, ನನ್ನ ಅಣ್ಣ ಒಬ್ಬ ಎಕ್ಸ್ಪೈರ್ ಆಗಿದ್ದಾನೆ, ಮತ್ತೆ 3 ಜನ ಒಟ್ಟಿಗೆ ಇದ್ದೇವೆ. ಅದು ಹಾಗೆ ಇರಬೇಕು ಅಂತೇಳಿ ನಮ್ಮೆಲ್ಲ ಆಲೋಚನೆ. ಮತ್ತೆ ನಾನು ಈಗ ಮುಂಬೈಲಿ ಸೆಟ್ಲ್ ಆಗಿದ್ದೇನೆ, ಒಂದೊಂದು ಮಗಳದೊಂದು ಮದುವೆ ಆಗಬೇಕು. ಆ ನಂತರ ಈಗ ನಾನು ರಿಟೈರ್ಡ್ ಅಲ್ಲಿ ಇರುವಂಥದ್ದು, ನಿಜವಾಗಿ ಕೆಲಸ ಮಾಡ್ತಾ ಇದ್ದೇನೆ, ಆದರೆ ರಿಟೈರ್ಡ್ ಬಿಡ್ಲಿಲ್ಲ ನನ್ನನ್ನು. ಹಾಗೆ 1-2 ವರ್ಷ ದುಡಿಬೇಕು, ಆ ನಂತರ ನೋಡುವ ಹಾಗೆ. ಮತ್ತೆ ಹಣ ಹೇಳಿದ್ರಲ್ಲ ಡಾಕ್ಟ್ರು, ಹಣದ ಹಿಂದೆ ಹೋಗ್ಲೇ ಇಲ್ಲ ನಾನು. ಹಣ ನನಗೆ ಬೇಡ, ಹಣದಲ್ಲಿ ಬದುಕಲಿಕ್ಕೆ ಆಗುದಿಲ್ಲ ಅಂತ ನಾನು ನೋಡಿದವ. ಊಟಕ್ಕೆ ತೊಂದರೆ ಇಲ್ಲ, ಮನೆಯಲ್ಲಿ ಈಗ ಕೂಡ ನಮ್ಮಲ್ಲಿ ಗದ್ದೆ ಉಂಟು, ಅಡಿಕೆ ಉಂಟು, ಕೆಲಸ ಗೊತ್ತುಂಟು. ಇನ್ನು ಕೆಲಸ ಮಾಡದಿದ್ರು ಅದು ಮೊದಲಿನಾಗೆ ಕಷ್ಟ ಅಗತ್ಯ ಇಲ್ಲ. ಈಗ ಆಟೋಮ್ಯಾಟಿಕ್ ಬರ್ತದೆ, ಅಡಿಕೆ ಆಗ್ತದೆ, ಎಲ್ಲ ಆಗ್ತದೆ. ಮೊದಲಿನಾಗೆ ಕಷ್ಟ ಇಲ್ಲ. ಈಗ ಎಲ್ಲ ನೀರು ಒತ್ತಿದ್ರೆ ಬರ್ತದೆ. ಮೊದಲು ನಾವು 2 ಇದು ಕೊಡಪಾನ ಅಂದ್ರೆ ಅದು ಮಣ್ಣಿದ್ದು, ಆ ಮಣ್ಣಿನ ಕೊಡಪಾನದಲ್ಲಿ ಹಿಡಿದು ನಾವು ಸೌತೆಗೆ ನೀರು ಹಾಕೋದು, ಮೆಣಸಿಗೆ ನೀರು ಹಾಕೋದು. ಈಗ ಯಾರಾದ್ರೂ ಹೇಳಿದ್ರೆ ನಗಬಹುದು, ಪೊಕ್ಕಡೆ ಅಂತ ಹೇಳ್ಬೋದು, ಸುಳ್ಳು ಅಂತ ಹೇಳ್ಬೋದು. ಅಂತ ವಾತಾವರಣ ಇದೆ. ಅದು ಕೂಡ ಮಣ್ಣಿದ್ದು. ಈಗ ಎಲ್ಲಿ ಉಂಟಾ? ಅದುವೇ ಭಾರ. ಅದೇ ಭಾರ. ಆ ಮಣ್ಣು ಅಷ್ಟು ಹಿಡ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗಿ ಕಲ್ಲಲ್ಲಿ ಕೂಡ ಇಡ್ಬೇಕಾಗ್ತವೆ ಒಮ್ಮೆ. ಅಂತದಿತ್ತು. ಈಗ ಯಾರಿದೆ ಅಂತದ್ದು? ಪರಿಸ್ಥಿತಿಗಳಿಲ್ಲ, ಅಂತದ್ದು ಇಲ್ವೇ ಇಲ್ಲ. ಈಗ ಬಹಳ ಸುಲಭ ಆಯ್ತು. ಹೌದು ಹೌದು. ಓಕೆ, ಸೊ ನಿರ್ದಿಷ್ಟ ಯೋಚನೆಗಳಿಲ್ಲ, ಬಂದದನ್ನು ಬಂದ ಹಾಗೆ ಎದುರಿಸಿಕೊಂಡು ಹೋಗೋಣ ಅನ್ನುವಂಥದ್ದು. ಓಕೆ ಸರ್, ಇನ್ನು ಅದಾಗಬೇಕು ಇದಾಗಬೇಕು ಐಡಿಯಾವೇ ಇಲ್ಲ ನನಗೆ. ಈಗ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಹಾಗೆ, ನನಗೆ 31ಕ್ಕೆ ಫೋನ್ ಮಾಡಿದ್ದು, 11 ಗಂಟೆಗೆ, ಮಧ್ಯಾಹ್ನ 11-11ವರೆಗೆ. ನಿಮ್ಮ ಸಾಹೇಬರು ಹೇಳಿದ್ದಾರೆ, ಸುನಿಲ್ನಿಂದ ಆಗಿದ್ದು ರಾಜ್ಯೋತ್ಸವ ಸಿಕ್ಕಿದ್ದು ನನಗೆ. ಅವರ ಸೆಕ್ರೆಟರಿ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಸಾಹೇಬರು ಹೇಳಿದ್ದಾರೆ, ಪಂತೇರು ಇನ್ನು ಇದು ಬಯೋಡಾಟ ಕಡಪುರು 11 ಗಂಟೆಗೆ 31 ಮರುದಿವಸ ಅವರು ಡಿಕ್ಲೇರ್ ಆಗುದಲ್ಲ, 31ಕ್ಕೆ ಡಿಕ್ಲೇರ್ ಆಗುದು. ಅದು ಪುನೀತ್ ಸತ್ತಾಗ ಅದು ಲೇಟ್ ಆಗಿತ್ತು. ಬಯೋಡಾಟ ನಾನು ಹೇಳಿ, ನನ್ನಲ್ಲಿ ಬಯೋಡಾಟ ಏನಿಲ್ಲ, ರೆಡಿ ಮಾಡಿ ಇಟ್ಟದ್ದಿಲ್ಲ, ನಾನು ಮಾಡೋದಿಲ್ಲ. ಇದು ಮತ್ತೆ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ, ಆಧಾರ್ ಕಾರ್ಡ್ ಕಳಿಸಿದೆ. ಫೋಟೋ ಮರುದಿವಸ ಅಲ್ಲಿ ಬ್ಯಾಂಗ್ಳೂರ್ ಹೋಗಿ ನನ್ನ ಫೋಟೋ ಕಳಿಸಿದ್ದು ಅವರಿಗೆ. ಒಂದು 11 ಗಂಟೆಗೆ ನಾವು ಮುಟ್ಟಿದ್ದೇವೆ ಅಲ್ಲಿಗೆ, ಹಾಗೆ ಕಳಿಸಿದ್ದು. ಇದು ಕೂಡ ಹಾಗೆ. ಈಗ ನಮ್ಮ ಹೇಳಿದಲ್ಲ, ನಾವು ಇಲ್ಲಿ ಮೀಟಿಂಗ್ ಅಲ್ಲಿ ಇರುವಾಗ ಅದು ಅವ್ರದ್ದು ಇದು ಇತ್ತು, ಎಕ್ಸಿಕ್ಯೂಟಿವ್ ಕಮಿಟಿದು ಮೀಟಿಂಗ್, ನಾಳೆ ಹೇಗೆ ಮಾಡೋದು ಅಂತ. ನಾವು ಬೇಗ ಹೋಗಿದ್ದೇವಲ್ಲ, ನಮ್ಮನ್ನು ಕರೆದು ಕೂತ್ಕೊಳಿಸಿದ್ರು. ಹಾಗೆ ಫೋನ್ ಮೇಲೆ ಫೋನ್ ಬರ್ತದೆ. ಅದು ಹೆಸರಲ್ಲಿ ನನಗೆ ಐಡಿಯಾ ಇಲ್ಲ, ಲೇಡಿ ಹೆಸರು ಬರ್ತಾ ಇತ್ತು. ಮತ್ತೆ ಬರ್ತದೆ. ಮತ್ತೆ ನಾನು ಹೊರಗೆ ಹೋಗಿ ಫೋನ್ ಮಾಡಿದೆ. ಹಾಗೆ ಹೇಳಿದ್ರು, ಇಲ್ಲಿಂದ ವಾರ್ತಾ ಇಲಾಖೆಯಿಂದ ಮಾತಾಡೋದು, ನಿಮಗೆ ಇದೀಗ ಈಗ ಉಂಟು, ಅವಾರ್ಡ್ ಬರ್ತಾ ಉಂಟು, ನಿಮ್ದೊಂದು ಫೋಟೋ ಕಳಿಸಿ ಅಂತೇಳಿ ಕಳಿಸಿದೆ. ಫೋಟೋ ಅದರಿಂದ ಮೊಬೈಲಿಂದ ಹಾಕಿ ಕಳಿಸಿದೆ. ಅದು ಅರ್ಧ ಗಂಟೆಯಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಘೋಷಣೆ ಆಗಿದೆ. ಓಕೆ, ಸೊ ಇದರಿಂದ ತಮ್ಮ ಜವಾಬ್ದಾರಿ ಎಷ್ಟು ಹೆಚ್ಚಾಗಿದೆ ಅಂತ ಭಾವನೆ? ಜವಾಬ್ದಾರಿ ನೋಡಿ, ಇನ್ನು ನಾವು ಮತ್ತಷ್ಟು ಬದ್ಧತೆ ಕೊಡಬೇಕು, ಮಾಧ್ಯಮಕ್ಕೆ ಅಷ್ಟು ಬದ್ಧತೆ ಕೊಡಬೇಕು. ಹನುಮಂತರಾಯ್ ಅವರು ಏನು ಕಮ್ಮಿ ಜನಗಳಲ್ಲ. ಅವರು ಸಂಯುಕ್ತ ಕರ್ನಾಟಕವನ್ನು ಕಟ್ಟಿದವರು, ಅಷ್ಟು ದೊಡ್ಡ ಮಾಡಿದವರು. ಮೊದಲಿತ್ತು, ಆದ್ರೆ ಇದು ಕಟ್ಟಿದ್ದು ಕಸ್ತೂರಿ ಮತ್ತೆ ಕರ್ಮವೀರ ಅವರ ಕಾಲದಲ್ಲಿ ಆದ್ದು. ಅವರು ನೋಡಿ, ಅವರದ್ದೆಲ್ಲ ಅಷ್ಟು ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರಿಗೆ ಬಹುಶಃ ಅವರ ಹೆಸರಲ್ಲಿ ನಮಗೊಂದು ಪ್ರಶಸ್ತಿ ಅಂತ ಹೇಳಿದ್ರೆ ನಮಗೆ ಬಹಳ ಗೌರವ. ಅದು ಅವರ ಗೌರವವನ್ನು ನಾವು ಉಳಿಸಿಕೊಳ್ಳಬೇಕು. ಆ ಪ್ರಶಸ್ತಿ ಗೌರವ ಅಂದ್ರೆ ಅವರ ತೂಕವನ್ನು ನಾವು ಅವರಿಗೆ ಇದು ಕೊಡಬೇಕು, ಗೌರವ ಕೊಡಬೇಕು. ನಮ್ಮ ಮಾಧ್ಯಮಕ್ಕೆ ಗೌರವ ಕೊಡಬೇಕು, ಅದನ್ನು ಬೆಳೆಸಬೇಕು ಅಂತ ನಮ್ಮ ಕರ್ತವ್ಯ. ಇಲ್ಲದ್ರೆ ನಾವು ಪ್ರಶಸ್ತಿ ತಗೊಳ್ಳೇಬಾರದು. ಹಾಗಾಗಿ ಆ ಬದ್ಧತೆಗೆ ಬದ್ಧರಾಗಿರಬೇಕು ಅನ್ನುವಂಥದ್ದು. ಓಕೆ, ಇನ್ನು ಕೊನೆಯದಾಗಿ ಒಂದು ಯುವ ಪೀಳಿಗೆಗೆ, ಬಹುಶಃ ಯುವ ಪತ್ರಕರ್ತರಿಗೆ ಆಗಿರ್ಬೋದು, ಯುವ ಪೀಳಿಗೆ ಹಿರಿಯರಾಗಿ ನೀವು ಕೊಡುವಂತಹ ಕಿವಿ ಮಾತು? ಹೊಸಬರು ಪತ್ರಕರ್ತರು ಬರುವವರಿಗೆ ಆಲೋಚನೆ ಮಾಡಿ, ಪತ್ರಿಕೆ ಬಗ್ಗೆ ಓದ್ಕೊಳ್ಳಿ. ಪತ್ರಿಕೆ ಬಗ್ಗೆ ಓದ್ಕೊಳ್ಬೇಕು. ಸುದ್ದಿ ಬರೆಯುವುದು ಹೇಗೆ, ಸ್ಟೋರಿ ಬರೆಯುವುದು ಹೇಗೆ, ವರದಿ ಬರೆಯುವುದು ಹೇಗೆ, ಒಂದು ಲೇಖನ ಬರೆಯುವುದು ಹೇಗೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿ, ಓದಬೇಕು. ಓದದೆ ಯಾರು ಪತ್ರಕರ್ತರು ಆಗ್ಲಿಕ್ಕೆ ಕೂಡುದು. ಮತ್ತೆ ಅಲ್ಲಿ ನಿಮ್ಮ ಇದನ್ನ ಬರಿಬೇಡಿ, ನಿಮ್ಮ ಸುದ್ದಿಯಲ್ಲಿ ನಿಮ್ಮ ಇಸಮನ್ನು ಸೇರಿಸಬೇಡಿ. ಸುದ್ದಿ ಅಂತ ಹೇಳಿದ್ರೆ ಸುದ್ದಿ ಏನಾಯ್ತು ಅದು ಕೊಡುವಂಥದ್ದು, ಘಟನೆಯ ವಿವರ ಅಷ್ಟೇ. ನೀವು ಈಗ ನೋಡಿ, ವಾರ್ತಾ ಒಂದು ಸಾಪ್ತಾಹಿಕಕ್ಕೆ ಆದ್ರೆ ಬರೀಬಹುದು, ವಿಶ್ಲೇಷಣೆ ಬರೀಬಹುದು. ಮಂತ್ಲಿಗೆ ಆದ್ರೆ ಬೇರೆ ಅದರ ಇದು ಬರೀಬಹುದು. ಇದು ದಿನಪತ್ರಿಕೆ ಸುದ್ದಿ ಹಾಗೆ ಅಲ್ಲ, ಅದು ಸುದ್ದಿ ಮಾತ್ರ ಕೊಡುವಂಥದ್ದು. ಈಗ ನೋಡಿ, ಎಲ್ಲ ಪೇಪರ್ಗಳೆಲ್ಲ ಜಡ್ಜ್ಮೆಂಟೇ. ಇದು ಟಿವಿ ಅವರು ಅಂತ ಅದಕ್ಕಿಂತ ದೊಡ್ಡ ಜಡ್ಜ್ಮೆಂಟ್.
ಎಲ್ಲ ಅವರೇ ಶಿಕ್ಷೆ ಕೊಡ್ತಾರೆ. ಹಾಗೆ ಆಗ್ತದಾ? ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಉಂಟು, ನಮ್ಮಲ್ಲಿ ಕೋರ್ಟ್ನ ವ್ಯವಸ್ಥೆ ಉಂಟು, ಇದು ಅದೇನೂ ಇಲ್ಲ. ಇದು ನಾವೇ ಜಜ್ಮೆಂಟ್. ಈಗ ನೀವು ನೋಡ್ತೀರಿ, ನಾನು ಕೆಲವು ನೋಡ್ತೇನೆ, ಈಗ ಬಿಟ್ಟಿದ್ದೇನೆ ಈ ಚರ್ಚೆ ನೋಡುವಂಥದ್ದನ್ನು, ಡಿಬೇಟ್ಗಳನ್ನು. ಡಿಬೇಟ್ ಸುದ್ದಿ ಕೊಡೋದಿಲ್ಲ. ಡಿಬೇಟ್ ಏನು ಮಾಡ್ತಾರೆ ಅವರೇ, ಅದೇನು ಬೊಬ್ಬೆ ಹಾಕೋದು, ಏನು ಮಾತಾಡೋದು, ಏನೆಲ್ಲ ಮಾತಾಡೋದು ಅಂಥದ್ದು ಬರಬಾರದು ಅಂತೇಳಿ ಆ ರೀತಿಯ ಪತ್ರಿಕೋದ್ಯಮವನ್ನು ಬೆಳೆಸಬೇಡಿ. ಸ್ವಂತಿಕೆ ಇರಲಿ, ನಿಮ್ಮತನ ಇರಲಿ, ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳಿ. ಇದಕ್ಕೆ ಆಮಿಷಕ್ಕೆ ಹೋಗಬೇಡಿ. ಆಮಿಷ ಬೇಡ ನಮಗೆ. ನಾವು ಇದ್ದಾಗೆ ಇರುವ, ಮೊದಲು ಮನುಷ್ಯರಾಗಿರುವ ಆ ಮನುಷ್ಯರತ್ತ ಹೋಗಿ. ಹಾಗೆ ಓಕೆ. ಹಾಗೆ ಯುವ ಪತ್ರಕರ್ತರು ಫೀಲ್ಡ್ಗೆ ಬರುವವರು ಅದನ್ನು ಅರ್ಥ ಮಾಡಬೇಕು. ಅವರು ಓದಬೇಕು. ಎಲ್ಲ ಪತ್ರಿಕೆಗಳನ್ನು ಓದಿ ಆ ಪತ್ರಿಕೆ ಒಂದು ಸುದ್ದಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀಲಿಕ್ಕೆ ಆಗ್ತದೆ ನೋಡಿ. ಒಬ್ಬ ಅಧ್ಯಕ್ಷನದು ಹೈಲೈಟ್ ಮಾಡಿದ್ರೆ ಒಬ್ಬ ಚೀಫ್ ಗೆಸ್ಟ್ ಇದು ಮಾಡ್ಬೋದು, ಒಬ್ಬ ಮಾಮೂಲಿ ಜನ ಅಲ್ಲಿ ಮಾತಾಡಿದ್ರು ಅದು ಕೂಡ ಹೈಲೈಟ್ ಆಗ್ತದೆ. ಒಳ್ಳೆ ಮಾತಾಡಿದ್ರೆ ಅಂಥದ್ದು ಮಾಡಬೇಕು. ಹಾಗಾಗಿ ನಾನು ಹೇಳಿದಲ್ಲ, ಒಂದು ಸಂಘ ಸಂಸ್ಥೆಯ ಸುದ್ದಿಯಲ್ಲಿ ಅಂತ ಹೇಳಿದ್ರೆ ಎಲ್ರಿಗೆ ಪ್ರಾತಿನಿಧ್ಯ ಕೊಡಿ. ಭಾಷಣಕ್ಕೆ ಕಮ್ಮಿ ಕೊಟ್ಟರು ತೊಂದರೆ, ಅಲ್ಲಿ ಕೆಲಸ ಮಾಡಿದವರಿಗೆ ಕೊಡಿ ಅಂತ ಹೇಳುದು ನಾನು. ಅವರಿಗೊಂದು ಅವರ ಹೆಸರು ಹಾಕಬೇಡಿ, ನಮಗೇನು ಹೋಗೋದಿಲ್ಲ. ಅವರ ಅಲ್ಲಿ ಪೇಪರ್ಗೆ, ಅಲ್ಲಿ ಪೇಪರ್ನ ಒಂದು ಲೈನ್ ಹೋಗ್ಬೋದು ಹೊರತು ನಮ್ಮದು ಬೇರೆ ಏನು ಹೋಗೋದಿಲ್ಲ. ಅವರ ಶ್ರಮಕ್ಕೆ ಬೆಲೆ ಸಿಗ್ತದೆ. ಅವರೇ ಕೆಲಸ ಮಾಡುವಂಥದ್ದು, ಅವರಿಗೆ ಬೆಲೆ ಯಾವಾಗಲೂ ಕೊಡಿ. ಹಾಗೆ ಅನ್ನುವಂಥದ್ದು ತಮ್ಮ ಕಿವಿ ಮಾತು. ಹೌದು. ಧನ್ಯವಾದಗಳು ಸರ್. ನಮಸ್ಕಾರ. ಬಹಳ ಖುಷಿ ಆಯ್ತು ನಿಮ್ಮ ವಾಹಿನಿಗೆ ಬಂದು, ಬಹಳ ಮಾತಾಡಿಸಿದ್ರಿ. ಬಹಳ ಕೃತಜ್ಞತೆಗಳು ನಿಮ್ಮ ಎಲ್ಲರಿಗೆ, ನಿಮ್ಮ ಸಿಬ್ಬಂದಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇಷ್ಟೊತ್ತು ತಮ್ಮ ಒಂದು ಅನುಭವಗಳ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ. ಸೊ ಇನ್ನೊಂದಷ್ಟು ಪ್ರಶಸ್ತಿಗಳು ತಮ್ಮ ಒಂದು ಸೇವೆಗೆ, ತಮ್ಮ ಒಂದು ಸಾಧನೆಗೆ ತಮ್ಮನ್ನು ಅರಸಿಕೊಂಡು ಬರಲಿ ಅನ್ನುವಂಥ ಹಾರೈಕೆಯೊಂದಿಗೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ತಮ್ಮ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಬಾರಿ